ಕರ್ನಾಟಕ ವಿಧಾನ ಪರಿಷತ್ದ ದಕ್ಷಿಣ ಕನ್ನಡ ಸ್ಥಳೀಯ ಕ್ಷೇತ್ರದ ಚುನಾವಣೆದ ಪ್ರಚಾರ ಸಭೆಯನ್ನು ಕುಡ್ಲ ಮಂಡಲ ಬಿಜೆಪಿ ಸಮಿತಿ ಮುತಾಲಿಕೆಡು ಅಸೈಗೋಳಿ ಬಂಟರ ಭವನಡು ಶುಕ್ರವಾರ ಕಾಂಡೆ ನಡಪಾಯಿರು. ಕರ್ನಾಟಕ ವಿಧಾನ ಪರಿಷತ್ದ ದಕ್ಷಿಣ ಕನ್ನಡ ಸ್ಥಳೀಯ ಕ್ಷೇತ್ರದ ಉಪಚುನಾವಣೆಡು ಬಿಜೆಪಿ ಅಭ್ಯರ್ಥಿಯಾದ ಪುತ್ತೂರದ ಕಿಶೋರ್ ಭಂಡಾರಿ ಸ್ಪರ್ಧಿಸಾವಂದಿದ್ದದು. ಇಂಬೇರ್ನ ಚುನಾವಣಾ ಪ್ರಚಾರ ಸಭೆಯನ್ನು ಕುಡ್ಲ ಮಂಡಲ ಬಿಜೆಪಿ ಮುತಾಲಿಗೆಡು ಅಸೈಗೋಳಿ ಬಂಟರ ಭವನಡು ಶುಕ್ರವಾರ ಕಾಣೆ ನಡಪಾಯಿರು. ಈ ಚುನಾವಣೆಯಲ್ಲಿ ನಾವು ಗೆಲ್ಲೋದು ಶತಸಿದ್ಧ, ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ. ದೇವರ ಆಶೀರ್ವಾದದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಅಭ್ಯರ್ಥಿ ಮಾಡಿದ್ದೀರಿ. ಈಗ ನಾನು ಯಾವ ರೀತಿ ಇದ್ದಾನೆ ದೇವರ ಹತ್ರ ಕೂಡ ಪ್ರಾರ್ಥನೆ ಅದನ್ನೇ ಮಾಡುವಂಥದ್ದು. ರಾಜ್ಯ ಅಧ್ಯಕ್ಷರು ಈ ಚುನಾವಣೆಯನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿರುವುದರಿಂದ ಸಿದ್ದರಾಮಯ್ಯ ಸರ್ಕಾರ 1.5 ವರ್ಷದಿಂದ ನಮ್ಮ ಪ್ರಾಣ ತಿಂತಾ ಇದೆ. ಉಳ್ಳಾಲ ಕ್ಷೇತ್ರ, ಮಂಗಳೂರು ಕ್ಷೇತ್ರ ನಮಗೆ ಇದೊಂದು ಸವಾಲಿನ ಕ್ಷೇತ್ರ. ನಾನು ಚುನಾವಣೆಯ ಪೂರ್ವದಲ್ಲೂ ಹೇಳಿದ್ದೇನೆ, ಈಗಲೂ ಹೇಳ್ತಾ ಇದ್ದೇನೆ, ನಮಗೊಂದು ಸವಾಲಿನ ಕ್ಷೇತ್ರ. ಆದರೆ ಗೆಲ್ಲಲಿಕ್ಕೆ ಆಗದಿರುವಂಥ ಕ್ಷೇತ್ರ ಅಲ್ಲ ಅನ್ನುವಂಥದ್ದು ನಮ್ಮ ಕಾರ್ಯಕರ್ತರಿಗೆ ಇರಬೇಕು. ಮೂಢ ಹಗರಣ ಬಿಟ್ಟು ರಾಜ್ಯದಲ್ಲಿ ಬೇರೆ ಏನೂ ಆಗ್ತಾ ಇಲ್ಲ. ಶ್ರೀನಿವಾಸ್ ಪೂಜಾರಿ ಅವರು ಕಳೆದ ಚುನಾವಣೆಯಲ್ಲಿ 3272 ವೋಟ್ ಪಡ್ಕೊಂಡಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಅದು 4000ಕ್ಕಾದ್ರೆ ಈಗ ನಾನು ಯಾವ ರೀತಿ ಇದ್ದೇನೆ, ಎಲ್ಲೂ ಕೂಡ ನನ್ನ ಮನಸ್ಸು ಚಂಚಲ ಆಗದೆ ನಿಮ್ಮೆಲ್ಲರ ಮಾರ್ಗದರ್ಶನದಲ್ಲಿ ತಾಯಿ ಭಾರತೀಯ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ವೇದಿಕೆಯಲ್ಲಿ ಮಾಡ್ತೇನೆ. ಏನಾದರೂ ತಂತ್ರಗಾರಿಕೆ ಮಾಡಿಕೊಂಡು ಇನ್ನೊಂದು 4 ವೋಟ್ ನಮ್ಮ ಬೂತಲ್ಲಿ ಹೆಚ್ಚು ಹಾಕಿಸ್ಕೊಳ್ಬಹುದಾ ನಾವು? ಅದೇ ರೀತಿ ನಿಮ್ಮೆಲ್ಲರ ಧ್ವನಿಯಾಗಿ ಗ್ರಾಮೀಣ ಭಾಗದ ಬಡ ಜನರ, ನಗರ ಭಾಗದ ಬಡ ಜನರ ಧ್ವನಿಯಾಗಿ ವಿಧಾನ ಪರಿಷತ್ತಿನಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಮಾರ್ಗದರ್ಶನದಲ್ಲಿ ಗಟ್ಟಿ ಧ್ವನಿಯಲ್ಲಿ ಮಾಡ್ತೇನೆ. ಎಲ್ಲ ನಾವು ಒಟ್ಟಾಗಿ ಒಂದಾಗಿ ಎಲ್ಲರನ್ನ ಓಟ್ ಹಾಕಿಸುವಂಥ ಕೆಲಸವನ್ನು ಯಾರ್ಯಾರು ಜವಾಬ್ದಾರಿ ತಗೊಂಡಿದ್ದಾರೆ ನಾವೆಲ್ಲ ಒಟ್ಟಾಗಿ ಮಾಡ್ತೇವೆ. ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ ಶುಭ್ರಜ್ಯೋತ್ಸ್ನಾ ಪುಲಕಿತಯಾಮಿನೀ ಪುಲ್ಲಕುಸುಮಿತ ಧ್ರುವದಳ ಶೋಭಿನೀ ಸುಹಾಸಿನಿ ಸುಮಧುರ ಭಾಷಿಣಿ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ ಕೋಟಿ ಕೋಟಿ ಕಂಠಕಲಕಲನಿನಾದಕರಾಲೆ ಕೋಟಿ ಕೋಟಿ ಭುಜೈಧೃತ ಕರಕರವಾಲೆ ಅಬಲಾಂ ಕೆನೋ ಮಾಯೆ ತೋ ಭಲೆ ಬಹುಬಲಧಾರಿಣಿ ನಮಾಮಿ ತಾರಿಣಿ ರಿಪುದಲವಾರಿಣಿ ಮಾತರಂ ವಂದೇ ಮಾತರಂ ತುಮಿ ವಿದ್ಯಾ ತುಮಿ ಧರ್ಮ ತುಮಿ ಹೃದಯ ತುಮಿ ಮರ್ಮ ತ್ವಂ ಹಿ ಪ್ರಾಣಃ ಶರೀರೆ ಬಾಹುತೆ ತುಮಿ ಮಾ ಶಕ್ತಿ ಹೃದಯೇ ತುಮಿ ಮಾ ಭಕ್ತಿ ತೋಮಾರಹಿ प्रतिमा गड़ी मंदिरे मंदिरे वंदे मातरम। तुम ही दुर्गा
ದಶ ಪ್ರಹರನ ಧಾರಿಣಿ ಕಮಲ ಕಮಲದಲ ವಿಹಾರಿಣಿ ವಾಣಿ ವಿದ್ಯಾದಾಯಿನಿ ನಮಾಮಿ ತ್ವಾಂ ನಮಾಮಿ ಕಮಲಾಂ ಅಮಲಾಂ ಅತುಲಾಂ ಸುಜಲಾಂ ಸುಫಲಾಂ ಮಾತರಂ ವಂದೇ ಮಾತರಂ ಶ್ಯಾಮಲಾಂ ಸರಳಾಂ ಸುಷ್ಮಿತಂ ಭೂಷಿತಂ ಧರಣಿ ಭರಣಿ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಭಾರತ್ ಮಾತಾ ಕಿ. ವಂದನೆಗಳು ಸತೀಶ್ ಆಚಾರ್ಯವರಿಗೆ. ಹಾಗೆ ಬಂದಿರತಕ್ಕಂಥ ಎಲ್ಲರನ್ನು ಕೂಡ ತಮ್ಮ ಸ್ವಾಗತ ಭಾಷಣ ಮೂಲಕ ಸ್ವಾಗತ ಮಾಡಲಿಕ್ಕಿದ್ದಾರೆ ಮಂಡಲದ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಇಲ್ಲಿ ನೆರೆದಿರುವಂಥ ಎಲ್ಲರಿಗೂ ಆಯುಧ ಪೂಜೆ ಮತ್ತು ದಸರಾ ಹಬ್ಬದ ಶುಭಾಶಯಗಳೊಂದಿಗೆ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ವಿಧಾನಸಭಾ ಕ್ಷೇತ್ರ ಕರ್ನಾಟಕ ವಿಧಾನ ಪರಿಷತ್ತಿನ ಉಪಚುನಾವಣೆ ಇದೇ ಬರುವ 21ನೇ ತಾರೀಕಿನಂದು ನಡೆಯಲಿದ್ದು, ಈ ಪ್ರಯುಕ್ತ ಚುನಾವಣಾ ಪ್ರಚಾರ ಸಭೆಯ ಇವತ್ತಿನ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ನಮ್ಮ ಮಂಡಲದ ಅಧ್ಯಕ್ಷರಾದ ಜಗದೀಶ್ ಶಾಲ್ವ ಕೋಯತಬೆಲ್ ಅವರಿಗೆ ನಮ್ಮ ಮಂಡಲದ ಪರವಾಗಿ ಸ್ವಾಗತವನ್ನು ಕೋರ್ತಿದ್ದೇನೆ. ಅದೇ ರೀತಿ ಅಭ್ಯರ್ಥಿಯಾದಂಥ ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳು ಕಿಶೋರ್ ಪುತ್ತೂರ್ ಅವರನ್ನು ಕೂಡ ನಮ್ಮ ಮಂಡಲದ ಪರವಾಗಿ ಸ್ವಾಗತವನ್ನು ಕೋರ್ತಿದ್ದೇನೆ. ಜಿಲ್ಲೆಯ ಉಪಾಧ್ಯಕ್ಷರು ವಿಧಾನ ಪರಿಷತ್ ಚುನಾವಣೆಯ ಮಂಡಲದ ಸಂಚಾಲಕರಾದಂಥ ರವೀಂದ್ರ ಶೆಟ್ಟಿ ಉಳಿದಟ್ಟು ನಮ್ಮೊಂದಿಗಿದ್ದಾರೆ, ಅವರನ್ನು ಕೂಡ ಮಂಡಲದ ಪರವಾಗಿ ಸ್ವಾಗತ ಮಾಡ್ತಿದ್ದೇನೆ. ಸಂಚಾಲಕರಾದ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕರ್ ಅವರು ನಮ್ಮೊಂದಿಗಿದ್ದಾರೆ, ಅವರನ್ನು ಕೂಡ ಮಂಡಲದ ಪರವಾಗಿ ಸ್ವಾಗತ ಮಾಡ್ತಿದ್ದೇನೆ. ಅದೇ ರೀತಿ ಜಿಲ್ಲೆಯ ಕಾರ್ಯದರ್ಶಿಗಳು ಮಂಡಲದ ಪ್ರಭಾರಿಯಾದಂಥ ದಿನೇಶ್ ಅಂತವರು ನಮ್ಮ ಜೊತೆ ಇದ್ದಾರೆ, ಅವರನ್ನು ಕೂಡ ಮಂಡಲದ ಪರವಾಗಿ ಸ್ವಾಗತ ಮಾಡ್ತಿದ್ದೇನೆ. ಅದೇ ರೀತಿ ಜಿಲ್ಲೆಯ ವಕ್ತಾರರಾದಂಥ ಮೋಹನ್ ರಾಜ್ KR ಅವರು ನಮ್ಮೊಂದಿಗಿದ್ದಾರೆ, ಅವರನ್ನು ಕೂಡ ಮಂಡಲದ ಪರವಾಗಿ ಸ್ವಾಗತ ಮಾಡ್ತಿದ್ದೇನೆ. ವಿಧಾನ ಪರಿಷತ್ ಚುನಾವಣೆಯ ಜಿಲ್ಲಾ ಪ್ರವಾಸ ಪ್ರಮುಖರಾದಂಥ ದೇವದಾಸ್ ಶೆಟ್ಟಿ ಅವರನ್ನು ಕೂಡ ಮಂಡಲದ ಪರವಾಗಿ ಸ್ವಾಗತ ಮಾಡ್ತಿದ್ದೇನೆ. ಅದೇ ರೀತಿ ಸೇರಿರುವಂಥ ಎಲ್ಲ ಜನಪ್ರತಿನಿಧಿಗಳು, ನಗರಸಭೆಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಪಟ್ಟಣ ಪಂಚಾಯತ್ನ ಅಧ್ಯಕ್ಷರು, ಉಪಾಧ್ಯಕ್ಷರು, ಪಂಚಾಯತ್ನ ಅಧ್ಯಕ್ಷರು, ಉಪಾಧ್ಯಕ್ಷರು ಸೇರಿರುವಂಥ ಅನನ್ಯ ಜವಾಬ್ದಾರಿ ಇರುವಂಥ ಎಲ್ಲ ನಾಯಕರಿಗೂ ಸ್ವಾಗತವನ್ನು ನೀಡುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸಂತ ಕೇಳ್ತಿದ್ದೇನೆ. ಬಂದಿರತಕ್ಕಂಥ ಎಲ್ಲರೂ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಈ ಒಂದು ಚುನಾವಣಾ ಪ್ರಚಾರ ಸಭೆಯನ್ನು ದೀಪ ಬೆಳಗಿಸುವುದರ ಮೂಲಕ ನಾವು ಪ್ರಾರಂಭ ಮಾಡಲಿಕ್ಕಿದ್ದೇವೆ. ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಮಂಡಲದ ಅಧ್ಯಕ್ಷರು ಹಾಗೆ ಎಲ್ಲ ಪ್ರಮುಖರು ಹಾಗೆ ಈ ಒಂದು ಚುನಾವಣೆಯ ಅಭ್ಯರ್ಥಿಗಳಾಗಿರ್ತಕ್ಕಂಥ ಕಿಶೋರ್ ಕುಮಾರ್ ಪುತ್ತೂರವರು ಹಾಗೆ ಎಲ್ಲರೂ ಸೇರಿಕೊಂಡು ಇವತ್ತಿನ ಈ ಒಂದು ಪ್ರಚಾರ ಸಭೆಯನ್ನು ದೀಪ ಬೆಳಗಿಸುವುದರ ಮೂಲಕ ವಿದ್ಯುಕ್ತವಾಗಿ ಉದ್ಘಾಟನೆಯನ್ನು ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೀನಿ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಒಂದೇ ಒಂದೇ ಭಾರತೀಯ ಜನತಾ ಪಾರ್ಟಿಗೆ, बोलो भारत माता की, बोलो भारत माता की, ಒಂದೇ ಒಂದೇ ಎಲ್ಲರೂ ಜೊತೆಯಾಗಿದ್ಕೊಂಡು बोलो भारत माता की, बोलो भारत माता की. ಅದೇ ರೀತಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರು ದಯವಿಟ್ಟು ಭಾರತ ಮಾತೆಯ
ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡುವುದರ ಮೂಲಕ ಗೌರವ ಅರ್ಪಣೆಯನ್ನು ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇನೆ. ಭಾರತ ದೇಶದ ಒಬ್ಬ ಹೆಮ್ಮೆಯ ಉದ್ಯಮಿ ಹಾಗೆ ಜನಗೆ ಕೆಲಸದ ಮುಖಾಂತರವಾಗಿ ಕೋಟ್ಯಾಂತರ ಕುಟುಂಬವನ್ನು ಕಾಪಾಡುವಂಥ ಒಬ್ಬ ವ್ಯಕ್ತಿ ರತನ್ ಟಾಟಾ ಅವರು ನಿಧನರಾಗಿದ್ದಾರೆ. ಅವರ ಒಂದು ಆತ್ಮಕ್ಕೆ ಭಗವಂತ ಚಿರಶಾಂತಿ ಕರುಣಿಸಲಿ ಎನ್ನುವಂಥ ನೆಲೆಯಲ್ಲಿ ನಾವೆಲ್ಲರೂ ಎದ್ದು ನಿಂತು ಒಂದು ನಿಮಿಷ ಅವರ ಆತ್ಮಕ್ಕೆ ಸದ್ಗತಿ ಸಿಗಲಿಕ್ಕೆ ಮೌನವಾಗಿ ಪ್ರಾರ್ಥನೆ ಮಾಡುವುದರ ಮೂಲಕ ಅವರಿಗೆ ಗೌರವ ಅರ್ಪಣೆಯನ್ನು ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೀನಿ. ದಕ್ಷಿಣ ಕನ್ನಡ ಜಿಲ್ಲೆಯ ಈ ಒಂದು ಚುನಾವಣೆಯ ಸಂಚಾಲಕರಾಗಿರ್ತಕ್ಕಂಥ ಶ್ರೀಯುತ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. ಟಾಟಾ ಸಮೂಹ ಸಂಸ್ಥೆಗಳ 2012ರವರೆಗೆ ಅದರ ಆಡಳಿತ ನಿರ್ದೇಶಕರಾಗಿದ್ದ ರತನ್ ನವಲ್ ಟಾಟಾ ಅವರೆಲ್ಲರ ಬದುಕಿಗೆ ಅವರ ಬದುಕು ಒಂದು ಸಂದೇಶ. ಒಬ್ಬ ಭಾರತೀಯನಲ್ಲಿ ತಾನು ಸಮಾಜದಲ್ಲಿ ಏನೇ ಜವಾಬ್ದಾರಿ ವಹಿಸಿದರೂ ಕೂಡ ರಾಷ್ಟ್ರ ಮೊದಲು ಹೇಳುವಂಥ ಭಾವನೆಗೆ ನಮ್ಮ ಕಣ್ಣ ಮುಂದೆ ಇರುವ ಕೆಲವು ವ್ಯಕ್ತಿಗಳಲ್ಲಿ ರತನ್ ಟಾಟಾ ಅವರು ದೊಡ್ಡ ಆದರ್ಶ. ಅವರು ಲಕ್ಷಾಂತರ ಕೋಟಿ ರೂಪಾಯಿಗಳ ವ್ಯವಹಾರ ಮಾಡುವ ಟಾಟಾರವರು ಆ ಉದ್ಯಮಗಳಿಂದ ತಮಗೆ ಬಂದ ಸ್ವಂತ ಲಾಭ ಏನಿತ್ತು, ಅವರ ವೈಯಕ್ತಿಕ ಆದಾಯ, ಅದರಲ್ಲಿ ಪ್ರತಿಶತ 60% ಸಮಾಜಕ್ಕಾಗಿ, ರಾಷ್ಟ್ರೀಯ ಚಟುವಟಿಕೆಗಳಿಗಾಗಿ, ಸೇನೆಗಾಗಿ, ಕ್ರೀಡೆಗಾಗಿ, ಕಲೆಯ ಪ್ರೋತ್ಸಾಹಕ್ಕಾಗಿ ವಿನಿಯೋಗಿಸ್ತಾ ಇದ್ದರು. ಮತ್ತು ದೇಶಕ್ಕೆ ಯಾವತ್ತೆಲ್ಲ ಆಪತ್ತು ಬಂದಿದೆ ಆ ದೇಶದ ರಕ್ಷಣೆಗೆ ಮುಂದೆ ನಿಂತಿರುವಂಥ ಕಾರ್ಪೊರೇಟ್ ವಲಯದಲ್ಲಿ ಯಾರು ಅಗ್ರಗಣ್ಯರು ಅಂತ ಹೇಳಿದರೆ ಟಾಟಾ ಸಮೂಹ ಸಂಸ್ಥೆಗಳು, ಅದರಲ್ಲೂ ವಿಶೇಷವಾಗಿ ರತನ್ ಟಾಟಾ ಅವರು. ಹಾಗಾಗಿ ನಾನು ಮಂಗಳೂರು ಮಂಡಲದ ಎಲ್ಲ ಕಾರ್ಯಕರ್ತರಿಗೆ ತುಂಬ ಶ್ರದ್ಧೆಯಿಂದ ಅವರನ್ನು ನೆನಪು ಮಾಡಿಕೊಂಡು ನುಡಿ ನಮನ ಸಲ್ಲಿಸೋದಕ್ಕಾಗಿ ಆತ್ಮೀಯವಾದ ಧನ್ಯವಾದಗಳನ್ನು ಹೇಳ್ತೇನೆ. ಇವತ್ತು ಮಹಾನವಮಿ, ನಾಳೆ ವಿಜಯದಶಮಿ. ಸಂದೇಶ ಏನು ಅಂಥೇಳಿ ನನಗೆ ಶುಭಾಶಯ ಹೇಳಿದರು. ಮಹಾನವಮಿ ಮತ್ತು ವಿಜಯದಶಮಿಯ ಸಂದೇಶ ಅಂತ ಹೇಳಿದ್ರೆ ದುಷ್ಟಶಕ್ತಿಗಳ ವಿರುದ್ಧ ಶಿಷ್ಟಶಕ್ತಿ ಎದ್ದು ನಿಂತು ಸಜ್ಜನರನ್ನು ರಕ್ಷಣೆ ಮಾಡಿದಿರುವ ಸಂಕೇತ. ಇದರಲ್ಲಿ ನಮಗೂ ಸಂದೇಶ ಇದೆ. ನಮ್ಮ ಒಳಗೆ ನಮ್ಮ ಹೊರಗೆ ಏನು ದುಷ್ಟಶಕ್ತಿಗಳಿದ್ದಾವೆ ಅದನ್ನು ಇವತ್ತಿನ ವ್ಯವಸ್ಥೆಯಲ್ಲಿ ಹೇಗೆ ಪರಿಹರಿಸಬೇಕು, ಅದಕ್ಕೆ ನಾವೇನು ಮಾಡಬೇಕು, ಇದನ್ನು ಸ್ವಲ್ಪ ಗಂಭೀರವಾಗಿ ಆಲೋಚನೆ ಮಾಡುವಂಥ ಒಂದು ಸಮಯದಲ್ಲಿದ್ದೇವೆ. ವಿಜಯದಶಮಿಯ ಸಂದೇಶವೂ ಅದೇ. ನಾಳೆ ನಾವು ಸಂಭ್ರಮದ ಆಚರಣೆಯಲ್ಲಿ ಭಾಗವಹಿಸಬೇಕಾದ್ರೆ ಇವತ್ತು ನಾವು ದುಷ್ಟಶಕ್ತಿಗಳ ವಿರುದ್ಧ ಹೋರಾಟ ಮಾಡಿರಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಯು ಕೂಡ ಒಂದು ರೀತಿಯಲ್ಲಿ ಹೋರಾಟ. ನಾವು ನಂಬಿದ ಸಿದ್ಧಾಂತಗಳನ್ನು ಪ್ರತಿಪಾದನೆ ಮಾಡಲಿಕ್ಕಿರುವಂಥ ಅವಕಾಶ ಮತ್ತು ಯಾವ ನಂಬಿಕೆ, ಸಿದ್ಧಾಂತ, ವಿಚಾರಧಾರೆಯ ಆಧಾರದಲ್ಲಿ ಭಾರತದ ಆಡಳಿತ ವ್ಯವಸ್ಥೆಯಲ್ಲಿ ಬದಲಾವಣೆ ತಂದುಕೊಂಡು ಬಿಟ್ಟು ಯಾವ ಕನಸಿನ ಭಾರತವನ್ನು ಕಟ್ಟಬೇಕು ಅಂತ ಕನಸು ಕಾಣ್ತಾ ಇದ್ದೇವೆ, ಅದರಲ್ಲಿ ಅತ್ಯಂತ ಪ್ರಮುಖವಾದುದು ಪಂಚಾಯತ್ ರಾಜ್ ವ್ಯವಸ್ಥೆ. ಆ ಪಂಚಾಯತ್ ರಾಜ್ ವ್ಯವಸ್ಥೆಯ ಒಂದು ಉಪಚುನಾವಣೆಯಲ್ಲಿ ನಾವೆಲ್ಲ ಭಾಗವಹಿಸ್ತಾ ಇದ್ದೇವೆ. ಈ ಚುನಾವಣೆಯೂ ಕೂಡ ಅದೇ ರೀತಿಯಲ್ಲಿ ಒಂದು ವಿಜಯದ ಸಂಕೇತ ಆಗಬೇಕು ಅನ್ನುವ ಕಾರಣಕ್ಕೆ ನಾವೆಲ್ಲ ಒಟ್ಟು ಸೇರಿದ್ದೇವೆ. ಇವತ್ತು ಈ ಒಂದು ಚುನಾವಣೆಯ ಸಭೆಯ ಅಧ್ಯಕ್ಷರಾಗಿರುವಂಥ ಮಂಡಲದ ಅಧ್ಯಕ್ಷರೇ, ನಮ್ಮ ನೆಚ್ಚಿನ ಅಭ್ಯರ್ಥಿ
ಒಬ್ಬ ಯುವ ಮುಂದಾಳು. ಕುಟುಂಬವೇ ಪ್ರಾರಂಭದಿಂದಲೂ ನಮ್ಮ ಪರಿವಾರದ ಕುಟುಂಬ. ಅವರ ತಂದೆಯವರು ಕೂಡ ಅನೇಕ ವರ್ಷಗಳ ಕಾಲ ಜನಸಂಘದಲ್ಲಿ ತೊಡಗಿಸ್ಕೊಂಡವರು, ಎಮರ್ಜೆನ್ಸಿ ಹೋರಾಟದಲ್ಲಿ ಭಾಗವಹಿಸಿದವರು. ನಮ್ಮ ಅಭ್ಯರ್ಥಿ ಬಾಲ್ಯದಿಂದಲೇ ಸ್ವಯಂ ಸೇವಕರು, ABVPಯ ಕಾರ್ಯಕರ್ತರು, ಪುತ್ತೂರಿನ ವಿವೇಕಾನಂದ ಕಾಲೇಜಿನ ವಿದ್ಯಾರ್ಥಿ ನಾಯಕರಾಗಿದ್ದವರು, ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದವರು. ಅದಾದಮೇಲೆ BJPಯ ಯುವ ಮೋರ್ಚಾದಲ್ಲಿ ಮತ್ತು ಈಗ BJPಯ ಯುವ ಮೋರ್ಚಾದಲ್ಲಿ ರಾಜ್ಯ ಕಾರ್ಯದರ್ಶಿಯಾಗಿ ಜವಾಬ್ದಾರಿ ವಹಿಸಿದವರು, ಈಗ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಜವಾಬ್ದಾರಿ ವಹಿಸ್ತಿರುವಂಥ ವಿಶೇಷವಾಗಿ ಒಂದು ಸಣ್ಣ ಸಮುದಾಯ ಅಂತ ಹೇಳಿದರೆ ನಿಮ್ಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸವಿತಾ ಸಮಾಜ ಇಡೀ 2 ಜಿಲ್ಲೆಗಳ ಮತದಾರರಲ್ಲಿ ಎಷ್ಟು ಜನ ಅವರ ಸಮುದಾಯದವರು ಇದ್ದಾರೆ ಅಂತ ಕೇಳಿದರೆ ಒಂದು 50 ಇರ್ಬೋದೇನೋ. 50 ಇಲ್ವಾ? ನೋಡಿ, 50 ಇಲ್ಲ. ನಮ್ಮ ಪಕ್ಷ ಬಿಟ್ಟು ಬೇರೆ ಎಲ್ಲರೂ ಚಾನ್ಸ್ ಇದೆಯಾ? ಆ ರೀತಿಯ ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಸಣ್ಣ ಸಮುದಾಯದ ಪ್ರತಿನಿಧಿ, ಒಬ್ಬ ಯುವ ನಾಯಕನಿಗೆ ಇವತ್ತು ಪಕ್ಷ ಅವಕಾಶ ಕೊಟ್ಟಿದೆ. ಪುತ್ತೂರಿನ ಕಿಶೋರ್ ಕುಮಾರ್ ಅವರೇ ಮತ್ತು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಹಿರಿಯರೇ ಮತ್ತು ಸ್ಥಳೀಯ ಆಡಳಿತ ಸಂಸ್ಥೆಗಳ ಪ್ರತಿನಿಧಿಗಳೇ. ಆದರೆ ಈ ಸಲ ಇದನ್ನು ಹೇಳುವಾಗ 2024ರ ಲೋಕಸಭಾ ಚುನಾವಣೆ ನೆನಪು ಮಾಡಿಕೊಳ್ಳುವ. ಅಬ್ಕಿ ಬಾರ್ 400 ಪಾರ್ ಅಂತ ಹೇಳಿ ಭಾಳ ಖುಷಿಲಿದ್ದು ನಾವು. ಏನಾಯ್ತು ಆಮೇಲೆ? ಇವತ್ತಿಗೂ ಮೊನ್ನೆಯ ಹರಿಯಾಣ ಚುನಾವಣೆಯ ಫಲಿತಾಂಶ ಬಂದಿಲ್ಲದೆ ಇದ್ದಿದ್ರೆ ಒಂಥರ ನಿರಾಶೆ ನಮ್ಮನ್ನು ಕಾಡ್ತಿತ್ತಾ ಇಲ್ವಾ? ಅಯ್ಯೋ ದೇವರೇ, ಹೀಗಾಯ್ತಲ್ಲ. 10 ವರ್ಷಗಳ ಕಾಲ ಅದ್ಭುತ ಆಡಳಿತವನ್ನು ಕೊಟ್ಟು ಜಾಗತಿಕ ಮಟ್ಟದಲ್ಲಿ ಭಾರತ ದೇಶಕ್ಕೆ ಇಷ್ಟು ದಿನ ಸಿಗದೇ ಇರುವಂಥ ಸ್ಥಾನಮಾನವನ್ನು, ಗೌರವವನ್ನು ಪಡ್ಕೊಂಡು ಕೋವಿಡ್ನ ನಂತರ ಮತ್ತು ನಡೀತಿರುವಂಥ ಯುದ್ಧಗಳ ಪರಿಣಾಮವಾಗಿ ಪ್ರಪಂಚದ ಆರ್ಥಿಕತೆ ಕುಸಿದು ಹೋಗ್ತಾ ಇದ್ದರೆ ಇಡೀ ಪ್ರಪಂಚಕ್ಕೆ ಒಂದು ಆಶಾದೀಪ. ಇಡೀ ಪ್ರಪಂಚ ಕುಸಿದು ಹೋದರೂ ಕೂಡ ಭಾರತ ದೇಶದಲ್ಲಿ ಆರ್ಥಿಕ ಪರಿಸ್ಥಿತಿ ಸುದೃಢವಾಗಿದೆ. 145 ಕೋಟಿ ಜನಸಂಖ್ಯೆ ಪ್ರತಿನಿತ್ಯ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಗೆ ಡಿಮಾಂಡ್ ಜನರೇಟ್ ಮಾಡ್ತಾ ಇದೆ. ಜಗತ್ತಿನ ಆರ್ಥಿಕ ಪರಿಸ್ಥಿತಿಗೆ ಇದೊಂದು ಎಂಜಿನ್ ಆಗಿ ಕೆಲಸ ಮಾಡುತ್ತೆ ಹೇಳುವಂಥ ಆಶಾದಾಯಕ ವಾತಾವರಣ ಇದ್ದರೂ ಕೂಡ 10 ವರ್ಷಗಳ ಕಾಲ ಇಡೀ ದೇಶದಲ್ಲಿ ಇಲ್ಲಾದರೂ ಬಾಂಬ್ ಸ್ಫೋಟ ಆಗಿದ್ದು ಕೇಳಿದ್ದೀರಾ? ನಕ್ಸಲರನ್ನು ಮಟ್ಟ ಹಾಕಿದ್ದು ನೋಡಿಲ್ವಾ? ಕಾಶ್ಮೀರದಲ್ಲಿ ರಾಜೇಶ್ ಕಲ್ಲು ಹೊಡಿದು ಕಡಿಮೆ ಆಗಿದೆಯೋ ಇಲ್ವೋ ಹೇಳಿ? ಎಷ್ಟೊಂದು ಬದಲಾವಣೆ ಆಯಿತು. ಆದರೂ ಯಾಕಪ್ಪ ಹೀಗಾಯಿತು? ವಾರಣಾಸಿಯಲ್ಲಿ ವಿಶ್ವನಾಥ ಕಾರಿಡಾರ್, ಅಯೋಧ್ಯೆಯಲ್ಲಿ ಅಯೋಧ್ಯ ಮಂದಿರ, ಇದಾದ ಮೇಲೂ ಕೂಡ ಮೋದಿಯವರು ವಾರಣಾಸಿಯಲ್ಲಿ ಎಷ್ಟು ಓಟಿಂದ ಗೆದ್ದದ್ದು? ಎಷ್ಟು ಓಟಿಂದ ಗೆದ್ದದ್ದು? 1,60,000 ಓಟಿಂದ ಗೆದ್ದರು. ವಾಯನಾಡಿಂದ ಓಡಿ ಹೋಗಿ ಅಲ್ಲಿ ನಿಂತವರು 3,60,000 ಓಟಿಂದ ಗೆದ್ದರು. ಯಾಕೆ ಅಂತ ಒಂದು ಸ್ವಲ್ಪ ಆಲೋಚನೆ ಮಾಡಿದ್ದೀರಾ? ಅನೇಕ ಕಾರಣಗಳಿರ್ಬೋದು. ಒಂದು ಕಾರಣ ಏನು ಅಂತ ಹೇಳಿದರೆ, ಆಯ್ತಪ್ಪ 10 ವರ್ಷ ಅಧಿಕಾರ ಮಾಡಿದ್ವು, ಮೋದಿಯವರೆಲ್ಲ ಮಾಡ್ತಾರೆ, ನಾವಿನ್ನೇನು ಮಾಡಬೇಕಂತಿಲ್ಲ, ಓಟ್ ಹಾಕ್ಲಿಕ್ಕೆ ಹೋಗ್ಬೇಕಂತನೂ ಇಲ್ಲ. ಸ್ವಲ್ಪ ರಿಲ್ಯಾಕ್ಸ್ ಮಾಡಿದೋ ಇಲ್ವೋ ಹೇಳಿ? ಗೆದ್ದೆ ಬಿಟ್ಟು ಅಂತ ಕೂತ್ಕೊಂಡೋ ಇಲ್ವೋ ಹೇಳಿ? ಮೋದಿ ಹೆಸರಿದೆ ಗೆದ್ದು ಬಿಡ್ತೇವೆ ಅಂಥೇಳಿ. ಯಾಕೆ ಚುನಾವಣೆಗಳು ಗಂಭೀರ ಆಗತ್ತೆ ಅಂತ ಹೇಳಿದರೆ, ನಾವು ಯಾವತ್ತೂ ರಿಲ್ಯಾಕ್ಸ್ ಮಾಡಲಿಕ್ಕಿಲ್ಲ. ಹಾಗೆ ಈ ಸಂದರ್ಭದಲ್ಲಿ ಮತ್ತೊಂದು ಗ್ರಾಮ ಪಂಚಾಯತ್ ಚುನಾವಣೆ ಬಂದಿದೆ. 2008ರಿಂದ ನಾಡ್ದು ಚುನಾವಣೆಯವರೆಗೆ ಈ ಕ್ಷೇತ್ರವನ್ನು ನಾವು ನಿರಂತರವಾಗಿ ಗೆದ್ಕೊಂಡು 4 ಸಲ ಗೆದ್ಕೊಂಡು ಬಂದಿದ್ದೇವೆ. ತಮ್ಗೆ ಗೊತ್ತಿದೆ, ಬ್ಲೇಸಿಯಸ್ ಡಿಸೋಜ ಅವರ ಅಕಾಲ ಮರಣದಿಂದಾಗಿ ಒಂದು ಉಪಚುನಾವಣೆ ಬಂತು. ಅದರ ಹಿಂದಿನ ಚುನಾವಣೆ ನಾವು ಸೋತಿದ್ದು. ಮೋನ ಭಂಡಾರಿಯವರು ನಮ್ಮ ಅಭ್ಯರ್ಥಿಗಳಾಗಿದ್ದರು. ಕೆಲವು ಮತ 32 ಮತದಿಂದ ಸೋತಿದ್ದು ನಾವು. ಆ ಉಪಚುನಾವಣೆಯಲ್ಲಿ ನಮ್ಮ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಸೀಟ್ ಕೊಡ್ತು. ಆ ಚುನಾವಣೆಯನ್ನು ಹೇಗೆ ಹ್ಯಾಂಡಲ್ ಆಗ ನಮ್ಮ ಸರ್ಕಾರ ಬಂದಿತ್ತಷ್ಟೇ, 2008ರಲ್ಲಿ ನಮ್ಮ ಸರ್ಕಾರ ಬಂದಿತ್ತಷ್ಟೇ. ಹೇಗೆ ಮ್ಯಾನೇಜ್ ಮಾಡಿದ್ವು ಅಂತ ಹೇಳಿದರೆ,
ಅವರು ಆರಾಮದಲ್ಲಿ ಕೂತ್ಕೊಂಡಿದ್ದು, ಹೇಗೂ ಹಿಂದೆ ಬ್ಲೇಸಿಸ್ ಗೆದ್ದಿದ್ದಾರೆ, ನಾವು ಗೆದ್ದೇ ಬಿಡ್ತೇವೆ ಅಂಥೇಳಿ. ಆದರೆ ನಮ್ಮೆಲ್ಲ ಕಾರ್ಯಕರ್ತರ ಪರಿಶ್ರಮದಿಂದಾಗಿ, ಒಂದಾಗಿ ಹೋರಾಟ ಮಾಡಿದ ಕಾರಣದಿಂದಾಗಿ, ಎಲ್ಲ ಮತದಾರನ ಸಂಪರ್ಕ ಮಾಡಿದ ಕಾರಣಕ್ಕಾಗಿ ಬಹುಮತ ಇಲ್ಲದಿದ್ದರೂ ಕೂಡ ಆ ಚುನಾವಣೆಯನ್ನು ಗೆದ್ದುಕೊಂಡು ನಾವು. ಹಾಗಾಗಿ ಪ್ರತಿ ಚುನಾವಣೆಯಲ್ಲಿಯೂ ಕೂಡ ಚುನಾವಣೆಯನ್ನು ಗಂಭೀರವಾಗಿ ಎದುರಿಸುವಂಥ ಒಂದು ಅನಿವಾರ್ಯತೆ ನಮ್ಮ ಕಣ್ಣ ಮುಂದೆ ಇದೆ ಬಂಧುಗಳೇ. ಈಗ ಸುಮಾರು 6045 ವೋಟರ್ಸ್ ಇದ್ದಾರೆ ಎರಡು ಜಿಲ್ಲೆಯಲ್ಲಿ. ನಮ್ಮ ವೋಟರ್ಸ್ನ ಮೆಜಾರಿಟಿ ಇದೆ. ಹಿಂದಿನ ಚುನಾವಣೆಯಲ್ಲಿ ಸನ್ಮಾನ್ಯ ಕೋಟ ಶ್ರೀನಿವಾಸ ಪೂಜಾರಿ ಅವರು ಸುಮಾರು 1600 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಈ ಚುನಾವಣೆಯಲ್ಲಿ ಏನು ಮಾಡಬೇಕು ನಾವು? ಇದು ನಮ್ಮ ಕಣ್ಣ ಮುಂದೆ ಇರುವಂಥ ಸವಾಲು. ನಾನು ಇದನ್ನು ಯಾಕೆ ಉಲ್ಲೇಖ ಮಾಡ್ತೇನೆ ಅಂತ ಹೇಳಿದರೆ, 6045 ವೋಟ್ ಇದೆ. ಹಿಂದಿನ ಚುನಾವಣೆ 1600 ವೋಟಿಂದ ಗೆದ್ದಿದ್ದೇವೆ. ಹಾಗೆ ನಾವು ಗೆದ್ದೇ ಬಿಟ್ಟು ಅಂಥೇಳಿ ಮಾಡಿ ಕುಳಿತುಕೊಂಡ್ರೆ 2024 ಲೋಕಸಭಾ ಚುನಾವಣೆ ಫಲಿತಾಂಶ ಬಂದರೆ ಇದು ಒಂದನೇದು. ಎರಡನೇ ಸಂಗತಿ ಆಲೋಚನೆ ಮಾಡಿ, ಗ್ರಾಮ ಪಂಚಾಯತ್ ಸದಸ್ಯರು ದೊಡ್ಡ ಸಂಖ್ಯೆಯಲ್ಲಿ ಇದ್ದೀರಿ. ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯ ಆಗಿ, ಒಬ್ಬ ತಾಲೂಕು ಪಂಚಾಯತ್ ಸದಸ್ಯ ಆಗಿ, ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯ ಆಗಿ, ಸ್ಥಳೀಯ ಸಂಸ್ಥೆಗಳಿಂದ ಆಯ್ಕೆಯಾಗಿ ವಿಧಾನ ಪರಿಷತ್ತಿನ ಸದಸ್ಯ ಆಗಿ, ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕನಾಗಿ, ವಿಧಾನ ಪರಿಷತ್ತಿನ ಸಭಾನಾಯಕನಾಗಿ, ಮಂತ್ರಿಯಾಗಿ ಇವತ್ತು ಲೋಕಸಭಾ ಸದಸ್ಯ ಆಗ್ತಾರೆ ಅಂತ ಹೇಳಿದರೆ ನಮ್ಮೆಲ್ಲರಿಗೂ ಹೆಮ್ಮೆ ಬರಬೇಕಾ ಬೇಡ ಹೇಳಿ? ಕರ್ನಾಟಕದ ಇತಿಹಾಸದಲ್ಲಿ ಈ ರೀತಿ ಈ ಎಲ್ಲ ಹುದ್ದೆಗಳನ್ನು ಅಲಂಕಾರ ಮಾಡಿದಂಥ ಇನ್ನೊಬ್ಬ ಗ್ರಾಮ ಪಂಚಾಯತ್ ಸದಸ್ಯ ಇಲ್ಲ. ನಾನು ತಮಾಷೆಗೆ ಹೇಳ್ತಾ ಇಲ್ಲ. ಇನ್ನು ಎರಡನೆಯ ಪ್ರಮುಖವಾದ ಸಂಗತಿ ಏನು ಅಂತ ಹೇಳಿದರೆ, ವಿಧಾನ ಪರಿಷತ್ತಿನಲ್ಲಿ ಒಟ್ಟು ಎಷ್ಟು ಜನ ಸದಸ್ಯರಿದ್ದಾರೆ ಅಂತ ಎಷ್ಟು ಜನ ಗೊತ್ತಿದೆ? ಒಂದು ಸಲ ಕೈ ಎತ್ತಿ ನೋಡುವ. ನಾವೆಲ್ಲ ರಾಜಕೀಯ ಪಕ್ಷದಲ್ಲಿ ದೊಡ್ಡ ಜವಾಬ್ದಾರಿ ಇಟ್ಟುಕೊಂಡು ಕೆಲಸ ಮಾಡುವವರು. ಇಷ್ಟಾದರೂ ಗೊತ್ತಿರಬೇಕಾ ಬೇಡವಾ? ವಿಧಾನ ಪರಿಷತ್ನಲ್ಲಿ ಈಗ ಇವರನ್ನು ಕಳಿಸ್ತಾ ಇದ್ದೇವೆ. ನಾವು ಸ್ಥಳೀಯ ಸಂಸ್ಥೆಗಳಿಂದ ಓಟ್ ಹಾಕಿ ಕಳಿಸೋದು. ಎಷ್ಟು ಸದಸ್ಯರಿದ್ದಾರೆ? ಅದರಲ್ಲಿ ಸ್ಥಳೀಯ ಸಂಸ್ಥೆಗಳಿಂದ ಎಷ್ಟು ಜನ ಆಯ್ಕೆ ಆಗ್ತಾರೆ ಗೊತ್ತಿಲ್ಲ, ಹೇಳ್ತೇನೆ, ನೆನ್ಪಿಟ್ಕೊಳ್ಳಿ ಮಾತ್ರ. 224 + 1 ವಿಧಾನಸಭೆಯ ಒಟ್ಟು ಸದಸ್ಯತ್ವ, 224 + 1. ಅದರ 1/3, 3ರಲ್ಲಿ 1 ಭಾಗ, 75 ಸೀಟ್ಸು ವಿಧಾನ ಪರಿಷತ್ತಲ್ಲಿದೆ. ಆ 75 ಸೀಟ್ನಲ್ಲಿ 25 ಜನ ಸ್ಥಳೀಯ ಸಂಸ್ಥೆಗಳಿಂದ ಆಯ್ಕೆಯಾಗಿ ವಿಧಾನ ಪರಿಷತ್ ಸದಸ್ಯರಾಗ್ತಾರೆ, MLCಗಳಾಗ್ತಾರೆ. ಒಂದೇ ಸಲ ಇಲೆಕ್ಷನ್ ಆಗೋದಿಲ್ಲ. 1/3 ಮಾಡುವಾಗ 25 ಕರೆಕ್ಟ್ ಭಾಗಿಸ್ಲಿಕ್ಕೆ ಆಗೋದಿಲ್ಲ. 8, 7, ಕೆಲವು ಸಲ 9, 6 ಹೀಗೆಲ್ಲ ಬರ್ತದೆ. 25 ಜನ ಸ್ಥಳೀಯ ಸಂಸ್ಥೆಗಳಿಂದ ಆಯ್ಕೆ ಆದರೆ 25 ಜನರನ್ನು MLAಗಳು ಆಯ್ಕೆ ಮಾಡ್ತಾರೆ, ವಿಧಾನಸಭೆಯಿಂದ ಆಯ್ಕೆ ಆಗ್ತಾರೆ. 7 ಜನ ಪದವೀಧರ ಕ್ಷೇತ್ರದಿಂದ ಆಯ್ಕೆ ಆಗ್ತಾರೆ, 7 ಜನ ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆ ಆಗ್ತಾರೆ. ಎಷ್ಟಾಯ್ತು ಒಟ್ಟು? ಲೆಕ್ಕ ಶಾಲೆಯಲ್ಲಿ ಕಲ್ತದೆ, ಈಗ ಮರ್ತೋಗಿದೆ. 25, 50, 7, 7, 14 ಎಷ್ಟಾಯಿತು? 11 ಜನರನ್ನು ನಾಮಿನೇಷನ್, ನಾಮನಿರ್ದೇಶಿತ ಸದಸ್ಯರು, ಒಟ್ಟು 75 ಆಯಿತು. ನಾವು 7 ಜನ ಇದ್ದು ಸದನದಲ್ಲಿ, ಯಾವ ಶಿಕ್ಷಕರ ಕ್ಷೇತ್ರದಿಂದ 7 ಜನ. ಸದನದ ಒಟ್ಟು ಕಲಾಪದಲ್ಲಿ ನಿಮ್ಗೆ ಹೇಳಿದ್ರೆ ಆಶ್ಚರ್ಯ ಆಗ್ಬೋದು, 60%ಗಿಂತ ಜಾಸ್ತಿ ಸಮಯ ಶಿಕ್ಷಕರ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಆಶ್ಚರ್ಯ ಅಲ್ವಾ? 75 ಜನರಲ್ಲಿ ನಾವಿರೋದು 7 ಜನ. ಸ್ವಲ್ಪ ಬೆಂಬಲ ಕೊಡಲಿಕ್ಕೆ 7 ಜನ ಪದವೀಧರ ಕ್ಷೇತ್ರದವರು. ಆದರೆ ಚರ್ಚೆಯ ಸಮಯ ನೋಡಿದಾಗ ಮಿನಿಮಮ್ 60% ಪ್ರತಿ ಸದನದಲ್ಲಿ, ಪ್ರತಿ ಕಲಾಪದಲ್ಲಿ ಈ ಶಿಕ್ಷಕರ ಕ್ಷೇತ್ರದ ಸಮಸ್ಯೆಗೆ ಪರಿಹಾರ ಆಗ್ತಿತ್ತು. ಅದನ್ನು ಪದವೀಧರ ಕ್ಷೇತ್ರದ ಮತ್ತು ಶಿಕ್ಷಕರ ಕ್ಷೇತ್ರದ ಸದನ ಅಂತ ಕರಿಬೇಕು, ವಿಧಾನ ಪರಿಷತ್ ಅಂತ ಕರಿಬಾರ್ದು ಅಂತಲೂ ಗಲಾಟೆ ಮಾಡ್ತಾಯಿದ್ರು. ಇದನ್ನು ಯಾಕೆ ಉಲ್ಲೇಖ ಮಾಡ್ತಾ ಇದ್ದೀನಿ ನೀವು ಆಲೋಚನೆ ಮಾಡ್ಬೋದು. ಯಾವಾಗ ಕೋಟ ಶ್ರೀನಿವಾಸ ಪೂಜಾರಿಯವರು ವಿಧಾನ ಪರಿಷತ್ತಿನ ಸದಸ್ಯರಾದ ಸ್ಥಳೀಯ ಸಂಸ್ಥೆಗಳಿಂದ ಆಯ್ಕೆಯಾಗಿ ಅವರು ಒಂದು ದಿವಸ ಕೂತ್ಕೊಂಡು ಆಲೋಚನೆ ಮಾಡಿ ಸದನದಲ್ಲಿ ಮಾತಾಡಿದರು. ಅರೆ, ನಾವಿರೋದು 25 ಜನ, ಅವರಿರೋದು ಕೇವಲ 7 ಜನ. ನಮ್ಮದು ಕಲಾಪಗಳ ಒಟ್ಟು ಸಮಯ 12% ಕೂಡ ಇಲ್ಲ, ಅವರದ್ದು 60% ಇದೆ. ನಾವೇನು ಮಾಡ್ತಾ ಇದ್ದೇವೆ ಅಂತೇಳಿ ಎಲ್ಲರನ್ನ ಸೇರಿಸಿದರು. ಹಾಗಾಗಿ ಕರ್ನಾಟಕದ ವಿಧಾನ ಪರಿಷತ್ತಿನಲ್ಲಿ
ಸ್ಥಳೀಯ ಸಂಸ್ಥೆಗಳಿಂದ ಆಯ್ಕೆಯಾದ ಸದಸ್ಯರಿಗೆ, ವಿಧಾನ ಪರಿಷತ್ ಸದಸ್ಯರಿಗೆ ಯಾರು ನಾಯಕತ್ವ ವಹಿಸಿದ್ರು ಅಂತ ಹೇಳಿದರೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರು. ಅದಾದ ಮೇಲೆ ಈ ನಾಯಕತ್ವ ವಹಿಸಿದ್ರಿಂದ ತಮಗೆಲ್ಲ ಗೊತ್ತಿರೋ ಹಾಗೆ ಗ್ರಾಮ ಪಂಚಾಯತ್ ವ್ಯವಸ್ಥೆಯನ್ನು ಸಬಲೀಕರಣಗೊಳಿಸುವಂಥ, ಸಶಕ್ತೀಕರಣಗೊಳಿಸುವಂಥ, ಗ್ರಾಮ ಪಂಚಾಯತ್ ಸದಸ್ಯರಿಗೆ ಗೌರವಧನವನ್ನು ಮತ್ತೆ ಹೆಚ್ಚು ಮಾಡುವಂಥ, 14th ಫೈನಾನ್ಸ್ ಕಮಿಷನ್ನಲ್ಲಿ ನೇರ ವರ್ಗಾವಣೆ ಮಾಡುವುದಕ್ಕಾಗಲಿ, ನಿಮ್ಗೆ ನೆನಪಿರಬೇಕು ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದಾಗ ನೇರ ಹಣವನ್ನು ಗ್ರಾಮ ಪಂಚಾಯತ್ ಕೊಟ್ಟಿರುವಂಥದ್ದು. ಗ್ರಾಮ ಪಂಚಾಯತಲ್ಲೂ ಈ ನಮ್ಮ ಸ್ಮಾರ್ಟ್ ಸಿಟಿ ಬರಲಿಕ್ಕಿಂತ ಮುಂಚೆ ಮಾನ್ಯ ಯಡಿಯೂರಪ್ಪ ಅವರು ಸುವರ್ಣ ಗ್ರಾಮ ಯೋಜನೆ ತಗೊಂಡು ಬಂದು ನೆನಪಿದೆ, ಆಯ್ಕೆ ಮಾಡಿಕೊಂಡು ಕೆಲವು ಗ್ರಾಮಗಳಿಗೆ. ಈ ರೀತಿಯಲ್ಲಿ ಯಾವ ಗ್ರಾಮ ಪಂಚಾಯತ್ ವ್ಯವಸ್ಥೆಯ ಮೂಲಕ ಅಧಿಕಾರದ ವಿಕೇಂದ್ರೀಕರಣ, ಆರ್ಥಿಕ ವಿಕೇಂದ್ರೀಕರಣ ಮತ್ತು ಗ್ರಾಮಾಂತರದ ಮತದಾರ ಅವರನ್ನು ಸಶಕ್ತಿಗೊಳಿಸುವಂಥ ಕೆಲಸ ಇದು ಏನಾಗಬೇಕಿತ್ತು, ಇಲ್ಲಿರುವಂಥ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಚೆನ್ನಾಗಿ ಗೊತ್ತಿರಬೇಕು. ಬಹಳ ದೊಡ್ಡ ಪ್ರಮಾಣದಲ್ಲಿ ಕೊಡುಗೆ ನೀಡಿರುವಂಥದ್ದು ನಮ್ಮ ಭಾರತೀಯ ಜನತಾ ಪಾರ್ಟಿ. ಕರ್ನಾಟಕದಲ್ಲಿ ಅದಕ್ಕೆ ನಿಜವಾಗಿ ಶಕ್ತಿಯನ್ನು ತುಂಬಿರುವಂಥದ್ದು ಮಾನ್ಯ ಕೋಟಾ ಶ್ರೀನಿವಾಸ ಪೂಜಾರಿಯವರು. ಇವತ್ತಿಗೂ ಕರ್ನಾಟಕದಲ್ಲಿ ಗ್ರಾಮ ಪಂಚಾಯತ್ ರಾಜ್ ವ್ಯವಸ್ಥೆಯ ಬಗ್ಗೆ ಯಾರು ಅಧಿಕೃತವಾಗಿ ಮಾತಾಡಬಲ್ಲರು, ಯಾರು ಸಮಸ್ಯೆಗಳಿಗೆ ಪರಿಹಾರ ಹುಡುಕಬಲ್ಲರು ಅಂತ ಹೇಳಿದರೆ ಅದು ನಮ್ಮ ಕೋಟಾ ಶ್ರೀನಿವಾಸ ಪೂಜಾರಿಯವರು. ಅಂತಹ ಕ್ಷೇತ್ರವನ್ನು ಇವತ್ತು ನಮ್ಮೆಲ್ಲರಿಗೆ ಹೆಮ್ಮೆ ತರುವ ರೀತಿಯಲ್ಲಿ ಅತ್ಯಂತ ಸಾಮಾನ್ಯ ಮಟ್ಟದಿಂದ ಇಷ್ಟೆಲ್ಲ ಜವಾಬ್ದಾರಿ ಪಡ್ಕೊಂಡು ಕೋಟಾ ಶ್ರೀನಿವಾಸ ಪೂಜಾರಿಯವರ ಓಟಲ್ಲಿ 223 ಅಸಿದ್ಧ ಓಟುಗಳು. ನಾವೆಲ್ಲ ಜವಾಬ್ದಾರಿ ಇರುವಂಥ ಕಾರ್ಯಕರ್ತರು, ನಾವೆಲ್ಲ ಚುನಾಯಿತ ಪ್ರತಿನಿಧಿಗಳು. ಆ ಚುನಾವಣೆಯಲ್ಲಿ 223 ಓಟ್ ಹಾಳಾಗುತ್ತೆ. ಪಾಪ ದೇವಣ್ಣ ಅದೆಲ್ಲ ಬೋರ್ಡೆಲ್ಲ ಮಾಡ್ಕೊಂಡು ಬಂದಿದ್ದಾರೆ, ಹೇಗೆ ಓಟ್ ಹಾಕಬೇಕು ಅಂತ ಹೇಳಿ ಕೊಡಬೇಕು ಅಂತ ಹೇಳಿ. ಯಾಕೆಂದರೆ ಸಭೆಗಳೆಲ್ಲ ನಾವು ಗಂಭೀರವಾಗಿ ಮಾತಾಡೋದಿಲ್ಲ. ಹೇಗೆ ಹೀಗಾದರೆ ಒತ್ತಾಯಕ್ಕಾಗಿ ಬಂದು ಕೂತ್ಕೊಂಡು ಈ ಥರ ಮಾಡಿದರೆ ಸಮಸ್ಯೆ ಆಗ್ತದೆ. ಹಬ್ಬ ಇದೆ, ಖಂಡಿತವಾಗಿ ಗೊತ್ತಿದೆ ಹಬ್ಬ ಇದೆ ಅಂಥೇಳಿ. ನಾವು ನಿರ್ಣಯ ಮಾಡಿ ಚುನಾವಣೆಯ ಡೇಟ್ ಫಿಕ್ಸ್ ಆಗಿರೋದಲ್ಲ. ನಮ್ಮ ಮನೆಗಳಲ್ಲಿ ಹಬ್ಬ ಇಲ್ವಾ? ನಮ್ಮ ಮನೆಗಳಲ್ಲೂ ಹಬ್ಬ ಇದೆ. ಅವ್ರು ಇವತ್ತು ಬೆಳಿಗ್ಗೆ 3-4 ಕಾರ್ಯಕ್ರಮಕ್ಕೆ ಹೋಗಿ ಬರ್ತಿರುವಂಥದ್ದು. ಇವತ್ತು ಅವ್ರ ಮನೆಯಲ್ಲಿ ಹಬ್ಬ ಇಲ್ವಾ? ದಯವಿಟ್ಟು ಸ್ವಲ್ಪ ಒಂದು ಅರ್ಧ ಮುಕ್ಕಾಲು ಗಂಟೆ, 1 ಗಂಟೆ. ಹರಿಯಾಣದ ಚುನಾವಣೆಯ ಫಲಿತಾಂಶ ಬಂತು. ಖುಷಿ ಆಯ್ತಲ್ಲ ನಮಗೆ ರಾಜೇಶ್? ಖುಷಿ ಆಯ್ತಾ ಇಲ್ವಾ? ಯಾಕೆ ಖುಷಿ ಆಯ್ತು ಹೇಳಿ? ಫಲಿತಾಂಶ ಬರಲಿಕ್ಕಿಂತ ಮುಂಚೆ ಎಕ್ಸಿಟ್ ಪೋಲ್ ಸೇರಿದ ಹಾಗೆ ಚುನಾವಣೆಯ ಸಂದರ್ಭದಲ್ಲಿ ಒಂದಾದರೂ ಪತ್ರಿಕೆ, ಒಂದಾದರೂ ಮಾಧ್ಯಮ, ಒಂದಾದರೂ TV ಚಾನೆಲ್ ನಾವು ಗೆಲ್ತೇವೆ ಅಂತ ಹೇಳಿದ್ರಾ? ಅದೇ ಲೋಕಸಭಾ ಚುನಾವಣೆ ಬಂದಾಗ ಎಲ್ಲ ಮಾಧ್ಯಮಗಳು, ಎಲ್ಲ ಪತ್ರಿಕೆಗಳು, ಎಲ್ಲ TV ಮಾಧ್ಯಮಗಳು, ಎಲ್ಲ ಪ್ಯಾನೆಲ್ ಡಿಸ್ಕಷನ್ ಏನಾಗಿತ್ತು ಹೇಳಿ? ಎಲ್ಲ ಎಕ್ಸಿಟ್ ಪೋಲ್. ಗೆಲ್ತೇವೆ ಅಂತ ಹೇಳಿದ್ರೆ ಇಲ್ವಾ? ಏನು ಸಂದೇಶ ಇದೆ ನಮಗೆ? ಹರಿಯಾಣದ ಕಾರ್ಯಕರ್ತರು ಎಲ್ಲ ಸವಾಲನ್ನು ಸ್ವೀಕಾರ ಮಾಡಿ, ಯಾರು ಹೇಳುವುದನ್ನು ಏನು ಬೇಕಾದರೂ ಹೇಳಿ, ನಾವು ಗ್ರಾಸ್ ರೂಟಲ್ಲಿ ತಳಮಟ್ಟದಲ್ಲಿ ಕೆಲಸ ಮಾಡ್ತೇವೆ, ಮತದಾರನ ಸಂಪರ್ಕ ಮಾಡ್ತೇವೆ ಹೇಳಿದಾಗ ಎಲ್ಲ ಪ್ರಿಡಿಕ್ಷನ್ ಸುಳ್ಳಾಗಿ ನಿರಂತರವಾಗಿ 3ನೇ ಬಾರಿಗೆ ಹರಿಯಾಣದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂತಾ ಇಲ್ವಾ? ನಮಗೆ ಸಂದೇಶ ಇದೆಯಾ ಇಲ್ವಾ ಹೇಳಿ? ಹರಿಯಾಣದ ಕಾರ್ಯಕರ್ತರು ಟೊಂಕ ಕಟ್ಟಿ ಒಂದಾಗಿ ಅಲ್ಲಿ ಚುನಾವಣೆಯ ಫಲಿತಾಂಶ ತಂದು ನಮಗೆ ಖುಷಿ ಕೊಡ್ತಾರೆ ಅಂತ ಹೇಳಿದರೆ, ನಾವಿಲ್ಲಿ ಅದೇ ರೀತಿ ಕೆಲಸ ಮಾಡಿಕೊಂಡು ಹರಿಯಾಣದ ಮತದಾರರಿಗೆ ನಾವು ಖುಷಿ ಕೊಡಬೇಕೋ ಬೇಡವಾ? ಇದಕ್ಕಾಗಿ ನಾವಿಲ್ಲಿ ಸೇರಿದ್ದೇವೆ. ಇವತ್ತು ಎಲ್ಲರೂ ಸೋಲ್ತಾರೆ ಅಂತ ಹೇಳಿದಾಗ ಆ ಗೆಲುವಿನ ಹಿಂದೆ ಏನಾಗಿದೆ ಅಂತ ಆಲೋಚನೆ ಮಾಡಬೇಕೋ ಬೇಡವಾ? ನಾವು ಸುಮ್ಮನೆ ಗೆದ್ದು ಬಂದ್ರ? 63 ಜನ ನಮ್ಮ ಸದಸ್ಯರನ್ನು ಹೊಸಬರನ್ನು ಹಾಕಿದ್ದಾರೆ ಆ ಚುನಾವಣೆಯಲ್ಲಿ. ಆ್ಯಂಟಿ ಇನ್ಕಂಬೆನ್ಸಿ ಬರಬಾರ್ದು ಅಂತ ಹೇಳಿ 1-1.5 ವರ್ಷದ ಹಿಂದೆ ಮುಖ್ಯಮಂತ್ರಿಗಳನ್ನು ಬದಲಾಯಿಸಿದರು. ಯಾವ ಗಾಳಿ ಯಾವ ಕಡೆಗೆ ಬೀಸ್ತಾ ಇದೆ ಹೇಳುವಂಥ ಸೂಚನೆ ಇದ್ದದ್ರಿಂದ, ಸರಿಯಾದ ನಿರ್ಣಯ ತೆಗೆದುಕೊಂಡದ್ರಿಂದ ಎಲ್ಲ ಕಾರ್ಯಕರ್ತರು ಬೀದಿಗಿಳಿದು ಮನೆ ಸಂಪರ್ಕ ಮಾಡಿ ಮತದಾರನ ಸಂಪರ್ಕ ಮಾಡಿದ್ರಿಂದ ಪಹಲ್ವಾನ್ ಇಶ್ಯೂ ನಡೀಲಿಲ್ಲ, ಕಿಸಾನ್ ಇಶ್ಯೂ ನಡೀಲಿಲ್ಲ, ಜವಾನ್ ಇಶ್ಯೂ ನಡೀಲಿಲ್ಲ. ನೆನಪಿದೆಯಲ್ಲ ನಿಮಗೆ? ಅಗ್ನಿವೀರ್ ವಿರುದ್ಧ ಮಾತಾಡಿದರು,
ಕಿಸಾನ್ ಹೋರಾಟದ ವಿರುದ್ಧ ಮಾತಾಡಿದರು. ಒಲಿಂಪಿಕ್ಸಲ್ಲಿ ವಿನೇಶ್ ಫೋಗಟ್ಟಿಗೆ ಆದ ಸಮಸ್ಯೆಯ ಬಗ್ಗೆ ಮಾತಾಡಿದರು. ಅದು ಯಾವುದೂ ನಡೀಲಿಲ್ಲ. ಜಾತಿಯನ್ನು ಎತ್ಕೊಂಡು ಬಂದರು. ಜಾಟೆಲ್ಲ ನಮ್ಮೊಟ್ಟಿಗಿದ್ದಾರೆ ಅಂತ. ನೀವು ಇದನ್ನು ನೋಡಿದರೆ ಇಲ್ವೋ ಹೇಳಿ? ನಾಳೆ ಈ ಚುನಾವಣೆಯಲ್ಲೂ ಕೂಡ ಈ ಎಲ್ಲ ಸಂಗತಿಗಳನ್ನು ಕಾಂಗ್ರೆಸ್ ಮಾಡುತ್ತೆ. ನಾವು ಎಷ್ಟು ಜಾಗೃತರಾಗಿದ್ದೇವೆ, ನಾವು ಎಷ್ಟು ಒಂದಾಗಿ ಆಲೋಚನೆ ಮಾಡ್ತೇವೆ, ನಾವು ನಮ್ಮ ಕ್ಷೇತ್ರದ ಎಲ್ಲ ಮತದಾರರನ್ನು ಸಂಪರ್ಕ ಮಾಡ್ತೀವ? ಹಿಂದಿನ ಅಧ್ಯಕ್ಷರ ಚುನಾವಣೆಯ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ನ ಅಥವಾ ಸ್ಥಳೀಯ ಸಂಸ್ಥೆಗಳ ಅಧ್ಯಕ್ಷರ ಚುನಾವಣೆಯ ಸಮಯದಲ್ಲಿ ಒಂದಷ್ಟು ಸಂಘರ್ಷ ಆಗಿತ್ತಾ ಇಲ್ವಾ? ಆ ಬೇಸರ ಉಳ್ಕೊಂಡಿದ್ದಲ್ವೇ ಇವತ್ತು? ಜಿಲ್ಲಾ ಪಂಚಾಯತ್ ಇಲ್ಲ, ತಾಲೂಕು ಪಂಚಾಯತ್ ಇಲ್ಲ, ನೇರ ಸಂಪರ್ಕ ಹೊಂದಿದ್ದೀವ ನಾವು? ಯಾರು ಮಾಡಬೇಕಿದನ್ನು? ಎಷ್ಟು ಓಟಿದೆ ಇಲ್ಲಿ ದೇವಣ್ಣ? 130 ಓಟಿದೆ. ನಾವೆಲ್ಲಿ ಕುಳಿತುಕೊಂಡವರು ಮನಸ್ಸು ಮಾಡಿದರೆ ಒಟ್ಟು 130 ಇಲ್ಲಿ ನಮ್ಮದು 130. 436ರಲ್ಲಿ ನಮ್ಮದು 130 ಇರೋದು. ನಾನು ಹೇಳುವಾಗಲೇ ನನಗೆ ಗೊತ್ತಾಯಿತು ನಿಮ್ಮ ಮನಸ್ಸಲ್ಲಿ 130 ಎಂಕ್ಲೆ 40 ಯಾವ ಎಂಕ್ಲೆಗೆ ಅಂತೇಳಿ. ನಾವು ರಾಜಕೀಯ ಕಾರ್ಯಕರ್ತರಿಗೆ ಅಷ್ಟೇ ಆಲೋಚನೆ ಮಾಡೋದು ರವೀಂದ್ರ ಶೆಟ್ಟರೆ. ಆ 436ರಲ್ಲಿ ಒಂದು 30 ಈಚೆ ಬರಲಿಕ್ಕೆ ಆಗೋದಿಲ್ವಾ? 436ರಲ್ಲಿ ಆ 36 ಬಂದು 156 ಬಂದರೆ, 175 ಬಂದರೆ, 200 ಬಂದರೆ ನಿಮ್ಮ ಕ್ಷೇತ್ರಕ್ಕೆ ಏನು ಸಂದೇಶ ಕಳಿಸ್ತೀರಿ? ಸಿದ್ದರಾಮಯ್ಯವರ ಸರ್ಕಾರ 1.5 ವರ್ಷದಿಂದ ನಮ್ಮ ಪ್ರಾಣ ತಿಂತಾ ಇದೆ. ಮೂಢ ಹಗರಣ ಬಿಟ್ಟು ರಾಜ್ಯದಲ್ಲಿ ಬೇರೆ ಏನೂ ಆಗ್ತಾ ಇಲ್ಲ. ಗ್ರಾಮ ಪಂಚಾಯತಿಗೆ ಅಭಿವೃದ್ಧಿಗೆ ಒಂದು ನಯಾ ಪೈಸೆ ಬಂದಿದೆಯಾ? ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಏನಾದರೂ ಕೆಲಸ ಮಾಡಲಿಕ್ಕಾಗಿದಾ? ಮುಂದಿನ ಚುನಾವಣೆಗೆ ಹೋದಾಗ ನಾವು ಅವ್ರ ಜನರೇನಾದರೂ ಕೇಳಿ ಹೇಳಲಿಕ್ಕೆ ಆಗ್ತದ ನಮಗೆ? ಈ ಸರ್ಕಾರಕ್ಕೊಂದು ಸಂದೇಶ ಕಳಿಸಬೇಕಾ ಬೇಡವಾ? ಎಲ್ಲಿಯಾದರೂ ಶ್ರೀನಿವಾಸ್ ಪೂಜಾರಿ ಅವರು ಕಳೆದ ಚುನಾವಣೆಯಲ್ಲಿ 3272 ಓಟ್ ಪಡ್ಕೊಂಡಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಅದು 4000ಕ್ಕಾದರೆ ಯಾರು ಈ ಪ್ರಯತ್ನ ಮಾಡಬೇಕು? ಕ್ಷೇತ್ರದಲ್ಲಿ ಬೇರೆ ಬೇರೆ ಆಮಿಷ ಹೂಡಿ ಜಾತಿಯ ಲೆಕ್ಕಾಚಾರ ಮಾಡಿ ಏನಾದರೂ ಒಂದಷ್ಟು ಫೋನ್ಗಿನ್ ಬಂದರೆ ಅದನ್ನು ಯಾರು ಹ್ಯಾಂಡಲ್ ಮಾಡಬೇಕು? ಹಾಗಾಗಿ ದಯವಿಟ್ಟು ನಿಮ್ಮ ಹತ್ರ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ, ಕೇವಲ ನಮ್ಮ ಪಕ್ಷದಲ್ಲಿ ಮಾತ್ರ ಈ ರೀತಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಅಭ್ಯರ್ಥಿ ಮಾಡಲಿಕ್ಕೆ ಸಾಧ್ಯ ಇದೆ. ಚಪ್ಪಾಳೆ ಹೊಡಿದರೆ ಜೋರಾಗಿ ಖುಷಿಯಿಂದ ಹೊಡೆದು ಬಿಡಿ ಒಂದು ಸರ್ತಿ. ಕೇವಲ ನಮ್ಮ ಪಕ್ಷದಲ್ಲಿ ಮಾತ್ರ ಶ್ರೀನಿವಾಸ್ ಪೂಜಾರಿ ಅಂತರನ್ನು ಆಯ್ಕೆ ಮಾಡಿ ತಾಲೂಕು, ಜಿಲ್ಲೆ, ರಾಜ್ಯ, ಕೇಂದ್ರ ಕಳಿಸ್ಲಿಕ್ಕಾಗತ್ತೆ. ಒಂದ್ಸಲ ಸುತ್ತ ಆಲೋಚನೆ ಮಾಡಿ, ತಿರುಗಿ ಆಲೋಚನೆ ಮಾಡಿ ನೋಡಿ ಯಾರಿಗೆಲ್ಲ ಈ ಥರ ಅವಕಾಶ ಸಿಕ್ಕಿದೆ ಅಂಥೇಳಿ. ಹಾಗಾದ್ರೆ ನಮಗೊಂದು ಕರ್ತವ್ಯ ಇಲ್ವಾ? ಇದೇ ಇಲ್ವ ಹೇಳಿ? ನನ್ನ ವಿನಂತಿ ಏನು ಅಂತ ಹೇಳಿದರೆ, ಬಹಳ ದಿನ ಇಲ್ಲ, ಇನ್ನು ನವರಾತ್ರಿ ಮುಗೀತು, ವಿಜಯದಶಮಿ ನಾಳೆ ಮುಗಿದು ಹೋಗುತ್ತೆ. 21ನೇ ತಾರೀಕಿಗೆ ಚುನಾವಣೆ. ಮೊದಲನೇ ಕೆಲಸ, ಮುಂದಿನ 2-3 ದಿನಗಳಲ್ಲಿ ನಾವು ಪ್ರತಿಯೊಬ್ಬ ನಮ್ಮ ಮತದಾರನ ಸಂಪರ್ಕ ಮಾಡ್ತೀವ. ಎರಡನೇ ಸಂಗತಿ, ಯಾರೋ ನಮ್ಮಲ್ಲಿ ಒಂದು ಸ್ವಲ್ಪ ಮನಸ್ತಾಪ ಇದ್ದ ಹಾಗೆ ಅವರ ಪಕ್ಷದಲ್ಲೂ ಮನಸ್ತಾಪ ಇರ್ಬೋದು, ವಿರೋಧಿಗಳಲ್ಲೂ ಕೂಡ, ಅವರನ್ನು ಸಂಪರ್ಕ ಮಾಡ್ತೀವ. ತುಂಬ ಜನ ಗ್ರಾಮ ಪಂಚಾಯತ್ ಸದಸ್ಯರಿಗೆ ನಾವು ಯಾವುದೋ ಪಕ್ಷದ ಬೆಂಬಲದಿಂದ ಗೆದ್ದು ಬಂದಿದೆ ಹೇಳೋದು ಮರ್ತು ಹೋಗಿಬಿಟ್ಟಿದೆ, ಅವರಿಗೂ ಮರ್ತು ಹೋಗಿದೆ. ಅದನ್ನು ನಾವು ಟ್ಯಾಪ್ ಮಾಡಲಿಕ್ಕೆ ಸಾಧ್ಯ ಇದೆಯಾ? ವಿರೋಧಿಗಳ ತಂತ್ರಗಾರಿಕೆ ಏನಿದೆ, ಅದಕ್ಕೆ ಏನು ಮಾಡಬಹುದು ನಾವು? ಚುನಾವಣೆಯ ದಿನ ಬೆಳಿಗ್ಗೆ ನಮ್ಮ ಎಲ್ಲ ಮತದಾರರು ಮತ್ತು ಯಾವ ಇತರ ಮತದಾರ ಮನಸ್ಸನ್ನು ಒಲಿಸ್ಕೊಂಡಿದ್ದೇವೆ ಅವರೆಲ್ಲ ನಾವು ಬೆಳಿಗ್ಗೆ ನಮ್ಮ ಪಂಚಾಯತ್ ನಮಗೆ ಮತಗಟ್ಟೆ, ನಿಮಗೆಲ್ಲ ಗೊತ್ತಿರಬೇಕಲ್ಲ, ನಮ್ಮ ಪಂಚಾಯತ್ ನಮ್ಮ ಮತಗಟ್ಟೆ. ಒಂದೊಂದು ಪಂಚಾಯತಲ್ಲಿ 6 ಜನ, 8 ಜನ, 10 ಜನ ಇರ್ಬೋದು. ಯಾರೋ ಒಬ್ಬರು ಹತ್ತಿರದವರ ಮನೆಯಲ್ಲಿ ಸೇರಿಕೊಂಡು ಬ್ರೇಕ್ಫಾಸ್ಟ್ ಮಾಡಿ ಒಂದು ಒಳ್ಳೆಯ ಫೋಟೋ ತೆಗೆದು ಗ್ರೂಪ್ ಇದ್ದು ಹೋಗಲಿಕ್ಕೆ ಮುಂಚೆ, ಆಮೇಲೆ ಬಂದ ಮೇಲೆ 2 ಫೋಟೋ ಒಟ್ಟಿಗೆ ತೆಗೆದು 10:30 ಗಂಟೆ ಒಳಗೆ ನಮ್ಮ ಕೆಲಸ ಮುಗಿಸಿ 10:30 ಗಂಟೆ ಒಳಗೆ ಎಲ್ಲ ಹೋಗಿ ಓಟ್ ಹಾಕಿದ್ದು ನಾವು, ಮುಗೀತು ನಮ್ಮ ಕೆಲಸ ಮಾಡಿ. ಆ ಫೋಟೋಗಳನ್ನು ಅಪ್ಲೋಡ್ ಮಾಡಿ ನಮಗೂ ಕಳಿಸ್ಕೊಟ್ಟು ಒಂದು ದಾಖಲೆ ಮಾಡ್ಬೋದಾ? ಏನಾದರೂ ತಂತ್ರಗಾರಿಕೆ ಮಾಡಿಕೊಂಡು ಇನ್ನೊಂದು 4 ಓಟ್ ನಮ್ಮ ಬೂತಲ್ಲಿ ಹೆಚ್ಚು ಹಾಕಿಸ್ಕೊಳ್ಬೋದಾ ನಾವು? ಈ ರೀತಿ ಆಲೋಚನೆ ಮಾಡೋದಕ್ಕಾಗಿ, ಓಟ್ ಹಾಕಿಸೋದಕ್ಕಾಗಿ ನಾವೆಲ್ಲ ಸೇರಿದ್ದೇವೆ. ಕರ್ನಾಟಕ ಸರ್ಕಾರದ ಕಳೆದ 1.5 ವರ್ಷದ ಆಡಳಿತ ನಿಮಗೆಲ್ಲ ಖುಷಿ ಕೊಟ್ಟಿದ? ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ಸಿಗೆ ಒಂದು ಸಂದೇಶ ಕಳಿಸಬೇಕಾ ಬೇಡವಾ?
ಈ ಚುನಾವಣೆಗಿಂತ ಒಳ್ಳೆಯ ಅವಕಾಶ ಯಾವುದಿದೆ? ಅದಕ್ಕಾಗಿ ನಾವು ಸೇರಿದ್ದೇವೆ ಇವತ್ತು. ದಯವಿಟ್ಟು ಇನ್ನೊಂದು 6-8 ದಿನಗಳ ಕಾಲ, ಬಹಳ ದಿನ ಇಲ್ಲ, ನಾವು ಸ್ವಲ್ಪ ಈ ನಿಟ್ಟಿನಲ್ಲಿ, ತುಂಬ ಇಲ್ಲ, ಒಂದು ಪಂಚಾಯತಲ್ಲಿ ಈಗ ಒಬ್ಬ ಪ್ರಮುಖ್ ನಿಮ್ಮ ಪಂಚಾಯತಿಂದ, ಇನ್ನೊಬ್ಬ ಪ್ರಮುಖ್ ಮಂಡಲದಿಂದ ಸೇರಿಸಿದೇವೇ ಇಲ್ವಾ? ಅವ್ರಿಗೇನು ಕೆಲಸ? ಆ ಪಂಚಾಯತಲ್ಲಿರುವಂಥ ವೋಟರ್ಸನ್ನು ನಿರಂತರವಾಗಿ ಸಂಪರ್ಕ ಮಾಡುವಂಥದ್ದು, ಗಟ್ಟಿ ಮಾಡೋದು ಅಂತ ಹೇಳ್ತೇವಲ್ಲ. ಅಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಅದನ್ನು ಪರಿಹಾರ ಮಾಡುವಂಥದ್ದು, ಅವರಿಗೆ ಆಗಲಿಲ್ಲ ಪ್ರಮುಖರಿಗೆ ಹೇಳುವಂಥದ್ದು, ಯಾರ ಹತ್ರ ಯಾರಿಗೆ ಮಾತಾಡಿಸ್ಬೇಕು. ನಮ್ಮ ದೇವಣ್ಣ ಯಾವಾಗಲೂ ಹೇಳ್ತಾರೆ, ಮಾತಾಡಿಸಲೇಬೇಕಾದವರು ಅಂತ. ಏನು ಹೇಳೋದು ನೀವು? ಮಾತಾಡಿಸಲೇಬೇಕಾದವರು ಯಾರಂತ ಪಟ್ಟಿ ಮಾಡಿ ಹಿರಿಯರಿಗೆ ಹೇಳಬೇಕಲ್ಲ. ಇದೆಲ್ಲ ಮಾಡಬೇಕಾ ಬೇಡ ಹೇಳಿ? ಇದರ ಜೊತೆಗೆ ರಾಜ್ಯ ಅಧ್ಯಕ್ಷರು ಈ ಚುನಾವಣೆಯನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿರುವುದರಿಂದ 15ನೇ ತಾರೀಕಿನ ದಿವಸ ನಮ್ಮ ಜಿಲ್ಲೆಗೆ ಬರ್ತಾ ಇದ್ದಾರೆ. ಯಾರನ್ನು ಮೀಟ್ ಆಗಲಿಕ್ಕೆ? ನಮ್ಮೆಲ್ಲ ಪ್ರಮುಖರನ್ನು ಮೀಟ್ ಆಗಲಿಕ್ಕೆ ಬರ್ತಾರೆ. ಆದರೆ ಅದಕ್ಕಿಂತ ಮುಖ್ಯವಾಗಿ ಇಡೀ ಜಿಲ್ಲೆಯ ನಮ್ಮ ವೋಟರ್ಸ್ ಯಾರಿದ್ದಾರೆ, ನಮ್ಮ ವೋಟರ್ಸ್, ಈಗ 130, 136 ಅಂತ ಹೇಳಿದ್ರಲ್ಲ, ಈ ಭಾಗದಲ್ಲಿ 136, ಅವರನ್ನು ಕೂಡ ನಾಡು 15ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಬಂಟ್ವಾಳದ ಬಂಟರ ಭವನದಲ್ಲಿ ನಡೀತಿರುವಂಥ ಈ ಪ್ರತಿನಿಧಿಗಳ ಸಮಾವೇಶಕ್ಕೆ ಅವರನ್ನು ಎಲ್ಲರನ್ನೂ ಕರ್ಕೊಂಡು ಬರುವ ಜವಾಬ್ದಾರಿ ಕೂಡ ಅವರದ್ದೇ. ಅಟೆಂಡೆನ್ಸ್ ಹೇಗೆ, ಯಾರ್ಯಾರು ಬರ್ತಾರೆ, ಎಲ್ಲಿ, ಹೇಗೆ, ಅದಕ್ಕೆ ವಾಹನ ವ್ಯವಸ್ಥೆ ಏನಾಗಬೇಕು, ಎಲ್ಲವನ್ನು ಆಲೋಚನೆ ಮಾಡೋದಕ್ಕಾಗಿ ನಾವು ಸೇರಿದ್ದೇವೆ ಇಲ್ಲಿ. ನಾವಿವತ್ತು ಬೇರೆ ಎಲ್ಲ ವಿವರಗಳನ್ನು ತಿಳಿಸ್ತಾರೆ. ಮತ್ತೊಮ್ಮೆ ಕೈ ಮುಗಿದು ಪ್ರಾರ್ಥನೆ ಹೇಳಿದರೆ, ಹಬ್ಬ, ವಿಜಯದಶಮಿ ಇದೆಲ್ಲದರ ಜೊತೆಗೆ ನಮಗೊಂದು ಪರೀಕ್ಷೆ ಇದು. ಪ್ರತಿ ಚುನಾವಣೆ ಕೊಡುವ ಕಾರ್ಯಕರ್ತನಿಗೆ ಪರೀಕ್ಷೆ, ನನ್ನ ಶ್ರಮ ಎಷ್ಟಿದೆ ಅಂಥೇಳಿ. ನಾವೆಲ್ಲ ಮೊನ್ನೆ ಹೋಗಿ ಏನು ಮಾಡಿದ್ದೇವೆ? ಯಾವುದು ಮಾಡಿದ್ದು ಅಭಿಯಾನ? ಈಗ ಕೇಳೋದಿಲ್ಲ 100 ಜನ ಮೆಂಬರ್ಸ್ ಯಾರೆಲ್ಲ ಮಾಡಿದಿರಿ ಕೈ ಎತ್ತಿ ಅಂತ ಕೇಳೋದಿಲ್ಲ, ಯಾರೆಲ್ಲ ಮಾಡಿಲ್ಲ ಅಂತಲೂ ಕೇಳೋದಿಲ್ಲ, ಅಥವಾ 8 ಮಂಡಲಗಳಲ್ಲಿ ಮಂಗಳೂರು ಮಂಡಲ ಸ್ಥಾನ ಏನು ಅಂತಲೂ ಕೇಳೋದಿಲ್ಲ. ಆದರೆ ಮಾಡಬೇಕು, ನಾವು ಖಂಡಿತವಾಗಿ ಮಾಡಬೇಕು ಅಂತ ಹೇಳೋದನ್ನು ಹೇಳಿಕೊಂಡು ಮತ್ತೊಮ್ಮೆ ತಮ್ಮೆಲ್ಲರಿಗೆ ಮಹಾನವಮಿ, ನವರಾತ್ರಿ, ವಿಜಯದಶಮಿಯ ಶುಭಾಶಯಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಮಧ್ಯೆ ಸ್ವಲ್ಪ ಕ್ಲಾಸಲ್ಲಿ ಮಾಸ್ಟರು ಕ್ಲಾಸ್ ತಗೊಳ್ಳೋಕೆ ಸ್ವಲ್ಪ ಜೋರು ಮಾಡ್ತಾರಲ್ಲ, ಒಂದು ಸ್ವಲ್ಪ ಬಿಸಿ ಮುಟ್ಟಿಸಿದ್ರೆ ಹೇಳಿ. ಹಾಗೆ ಯಾರಿಗಾದ್ರೂ ಬೇಸರ ಆಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳಿಕೊಂಡು, ಮತ್ತು ಎಲ್ಲರ ಪರವಾಗಿ ತಡವಾಗಿ ಬಂದಿದ್ದಕ್ಕೂ ಕೂಡ, ಯಾಕೆಂದರೆ ಬೇರೆ ಬೇರೆ ಕಾರ್ಯಕ್ರಮಗಳು ನಿಮ್ಮ ಹಾಗೆ, ಅದಕ್ಕೂ ಕ್ಷಮೆ ಕೇಳ್ಕೊಂಡು ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ವಂದನೆಗಳು ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರಿಗೆ. ಹಾಗೆ ನಮ್ಮ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಯತೀಶ್ ಆರ್ವರ್ ಹಾಗೆ ಪ್ರೇಮನ್ ಶೆಟ್ಟಿ ಇವರಿಗೆ ಕೂಡ ಸ್ವಾಗತವನ್ನು ಕೊಡ್ತಿದ್ದೀನಿ. ಹಾಗೆ ಮುಂದಕ್ಕೆ ನಮ್ಮೆಲ್ಲರೂ ಕೂಡ ಕುಮಾರ್ ಪುತ್ತೂರು ನಮ್ಮನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. ವೇದಿಕರು, ಹಿರಿಯರಾದ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ರವರೇ, ಈ ಮಂಡಲದ ಅಧ್ಯಕ್ಷರು ಪೂಜೆಯ ಗಡಿಬಿಳಿದ್ದೀರಿ, ಆದರೂ ಕೂಡ ತಾಯಿ ಭಾರತಾಂಬೆಯನ್ನು ದೇವಿಯಂತೆ ಸ್ವೀಕಾರ ಮಾಡಿದ ಕಾರಣಕ್ಕೋಸ್ಕರ ಇದು ಕಿಶೋರನ ಚುನಾವಣೆ ಅಲ್ಲ, ತಾಯಿ ಭಾರತಾಂಬೆಯ ಚುನಾವಣೆ. ಅದಕ್ಕೋಸ್ಕರ ನಾವೆಲ್ಲರೂ ಕಟಿಬದ್ಧರಾಗಬೇಕು. ಈಗ ಪರಿಚಯ ಮಾಡಬೇಕಾದ್ರೆ ಕ್ಯಾಪ್ಟನ್ ಜಿ ಅಂದರು, ಬೇರೆ ಬೇರೆ ಜವಾಬ್ದಾರಿ ನಿಭಾಯಿಸ್ತಾ ಬಂದಿದ್ದಾನೆ ಕಿಶೋರ್, ಅವನ ತಂದೆ ಜನಸಂಘ ಎಲ್ಲವನ್ನ ವಿಚಾರ ಅಂದರು. ನಿಮ್ಮೆಲ್ಲರ ಮುಂದೆ ನಾನು ಅದನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದರೆ ಕಿಶೋರ್ ಏನೂ ಅಲ್ಲ, ಶೂನ್ಯ. ಪಕ್ಷ ಇದ್ದರೆ ಮಾತ್ರ ಕಿಶೋರ್, ಇಲ್ಲದೆ ಕಿಶೋರ್ ಆಗಲಿ ಕಿಶೋರ್ ತಂದೆ ಯಾರೂ ಕೂಡ ಏನೂ ಅಲ್ಲ. ಪಕ್ಷ ಜವಾಬ್ದಾರಿ ಕೊಟ್ಟ ಕಾರಣಕ್ಕೋಸ್ಕರ ಇಲ್ಲಿ ಪಕ್ಷವೇ ಮುಖ್ಯ, ವ್ಯಕ್ತಿ ಮುಖ್ಯ ಅಲ್ಲ. ಪಕ್ಷ ಕೊಟ್ಟ ಜವಾಬ್ದಾರಿನ ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಲಿಕ್ಕೆ ನೀವೆಲ್ಲರೂ ಸಹಕಾರ ಕೊಟ್ಟಿದ್ದೀರಿ. ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅಂತ ಎಣಿಸ್ಕೊಂಡು ಬಂದವರು ನಾವೆಲ್ಲ. ಪಕ್ಷದ ತತ್ವ ಸಿದ್ಧಾಂತವನ್ನು ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ ಅನ್ನುವಂಥ ವಿಚಾರಧಾರೆಯಲ್ಲಿ ಕೆಲಸ ಮಾಡ್ತಾ ಬಂದಿದ್ದೇನೆ. ಎಲ್ಲ ರೀತಿಯಲ್ಲಿ ಸಹಕಾರವನ್ನು ತುಂಬ ಹಿರಿಯರಿದ್ದಾರೆ, ಒಬ್ಬೊಬ್ಬರ ಹೆಸರು ಹೇಳಲಿಕ್ಕೆ ಹೋಗುವುದಿಲ್ಲ. ತುಂಬ ಜನ ಹಿರಿಯರು ತಮ್ಮ ರಕ್ತವನ್ನು ಬೆವರಾಗಿ ಸುರಿಸಿದ ಕಾರಣಕ್ಕೋಸ್ಕರ ನಾನಿಲ್ಲಿ ನಿಂತ್ಕೊಂಡು ಇವತ್ತು ಮಾತಾಡಲಿಕ್ಕೆ ಸಾಧ್ಯತೆ ಉಂಟು. ಅದಕ್ಕೋಸ್ಕರ ಈ ಪಕ್ಷಕ್ಕೋಸ್ಕರ ತಮ್ಮ ತನು ಮನ ಧನ ಸಮಯವನ್ನು ಕೊಟ್ಟಂಥ ಎಲ್ಲ ಹಿರಿಯರಿಗೆ ಒಮ್ಮೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತೇನೆ. ನೆನಪಿಸಲೇಬೇಕು, ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಕಳೆದ 10 ವರ್ಷ ನಂತರ. ಯಾಕೆ ಮಾತನಂತೇನೆಂದರೆ, ಹೋರಾಟ ಮಾಡ್ತಾ ಯುವ ಮೋರ್ಚಾದಲ್ಲಿ ಹೋರಾಟವನ್ನು ಮಾಡಬೇಕಾದ್ರೆ ಕಾಶ್ಮೀರದಲ್ಲಿ ನಿಮಗೆ ತಾಕತ್ತಿದ್ರೆ ರಾಷ್ಟ್ರಧ್ವಜವನ್ನು ಹಾರಿಸಿ ಅನ್ನುವಂಥ ವಿಚಾರವನ್ನು ಅಲ್ಲಿರ್ತಕ್ಕಂಥ ಪ್ರತ್ಯೇಕತಾವಾದಿಗಳು ಹೇಳ್ತಾರೆ. ನಿಮ್ಮ ತಾಯಿಯ ಎದೆ ಹಾಲನ್ನು ಕುಡಿದಿದ್ರೆ ನೀವು ರಾಷ್ಟ್ರಧ್ವಜನ ಅಲ್ಲಿ ಹಾರಿಸಿ ಅಂತ. ಆಗಿನ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಅನುರಾಗ್ ಸಿಂಗ್ ಠಾಕೂರ್, ರಾಜ್ಯದ ನಾಯಕರ ಸುನೀಲ್ ಕುಮಾರ್ ಅವರು, ನಮ್ಮ ಜಿಲ್ಲೆಯ ತಂಡ ಇಲ್ಲಿ ತುಂಬ ಜನ ಇದ್ದಾರೆ.
ಧ್ವಜವನ್ನು ಹಾರಿಸಲಿಕ್ಕೆ ನಾವು ಅಲ್ಲಿ ಹೋದೆವು. ರಾಷ್ಟ್ರಧ್ವಜ ತಗೊಂಡು ಹೋಗ್ಲಿಕ್ಕೆ ನಮಗೆ ಆಗಲಿಲ್ಲ, ನಾವು ಕದ್ದು ಮುಚ್ಚಿ ತಗೊಂಡು ಹೋದ್ದು ನಮ್ಮದೇ ದೇಶದಲ್ಲಿ. ಅಲ್ಲಿಬ್ಬರು ಮಹಾನ್ ಚೇತನರಿದ್ದಾರೆ, ಶ್ಯಾಮಾ ಪ್ರಸಾದ್ ಮುಖರ್ಜಿಯವರು ಮತ್ತು ದೀನ್ ದಯಾಳ್ ಉಪಾಧ್ಯಾಯರು. ಶ್ಯಾಮಾ ಪ್ರಸಾದ್ ಮುಖರ್ಜಿಯವರು ಆಗಿನ ಕೇಂದ್ರ ಸರ್ಕಾರದ ಕಾಂಗ್ರೆಸ್ ಸರ್ಕಾರದಲ್ಲಿ ಉಕ್ಕಿನ ಸಚಿವರಾಗಿದ್ದರು. ಏಕ್ ದೇಶ್ ಮೇ ದೋ ವಿಧಾನ್ ದೋ ಪ್ರಧಾನ್ ದೋ ನಿಶಾನ್ ನಹಿ ಚಲೇಗ ಅಂತ ಕಾಶ್ಮೀರಕ್ಕೆ ಅವರ ಸಚಿವ ಸ್ಥಾನವನ್ನು ಬಿಟ್ಟು ಬಂದರು. ಜನಸಂಘವನ್ನು ಪ್ರಾರಂಭ ಮಾಡಿದರು. ಜನಸಂಘದ ಸ್ಥಾಪಕ ಅಧ್ಯಕ್ಷರು ಅವ್ರಿಗೆ ಗೊತ್ತಿತ್ತು, ನಾನು ಕಾಶ್ಮೀರಕ್ಕೆ ಜಾಥಾ ಹೊರಟ್ರೆ, ಇಲ್ಲ ಮೆರವಣಿಗೆಯಲ್ಲಿ ಹೋಗಿ ಕಾಶ್ಮೀರ ಭಾರತದ ಒಂದು ಭಾಗ ಅಂತ ನಾವು ಹೊರಟ್ರೆ ನಾನು ವಾಪಸ್ ಜೀವಂತವಾಗಿ ಬರುವುದಿಲ್ಲ ಅಂತ ಅವ್ರಿಗೆ ಗೊತ್ತಿತ್ತು. ಆದರೂ ಕೂಡ ಜಾಥಾವನ್ನು ಹೊರಡಿಸ್ತಾರೆ. ದೊಡ್ಡ ಜಾಥಾ ಹೋದ ನಂತರ ಬಂಧನ ಆಗುತ್ತೆ, ಅವರ ಪಾರ್ಥಿವ ಶರೀರ ವಾಪಸ್ ಬರುತ್ತೆ. ಬಂಧುಗಳೇ, ಮಹಾನ್ ಚೇತನ ಇನ್ನೊಬ್ಬರು ದೀನ್ ದಯಾಳ್ ಉಪಾಧ್ಯಾಯರು. ಈ ದೇಶದ ಕಟ್ಟಕಡೆಯ ವ್ಯಕ್ತಿಗೂ ನ್ಯಾಯ ಕೊಡಬೇಕು, ಅಂತ್ಯೋದಯದ ಮುಖಾಂತರ ಇನ್ನೊಬ್ಬ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಕಣ್ಣೊರೆಸಬೇಕನ್ನೋ ವಿಚಾರವನ್ನು ಇಟ್ಕೊಂಡು ಅವರು ಕೂಡ ಇಂದಿರಾ ಗಾಂಧಿಯ ವಿರುದ್ಧ ಜನಸಂಘದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಹೋರಾಟವನ್ನು ಮಾಡ್ತಾರೆ, ಕೆಲಸವನ್ನು ಮಾಡ್ತಾರೆ. ಅವರದ್ದು ಕೂಡ ಪಾರ್ಥಿವ ಶರೀರ ಮೊಘಲ್ ಸರಾಯಿ ರೈಲು ನಿಲ್ದಾಣ ಸಿಗುತ್ತೆ. ಇದಿಷ್ಟು ಸಾಕು ನಮಗೆ. ಈ ಎರಡು ಮಹಾನ್ ಚೇತನಗಳು ಕೊಟ್ಟಂಥ ತಮ್ಮ ಪ್ರಾಣವನ್ನೇ ಪಕ್ಷಕ್ಕೋಸ್ಕರ ತ್ಯಾಗ ಮಾಡಿದ್ದಾರೆ. ಅದನ್ನೆಲ್ಲವನ್ನು ನೆನಪಲ್ಲಿ ಇಟ್ಕೊಂಡು ಸಾವಿರಾರು ಜನ ಕಾರ್ಯಕರ್ತರು, ಕರಸೇವಕರು, ತುಂಬ ಜನ ಈ ದೇಶಕ್ಕೋಸ್ಕರ, ಈ ಪಕ್ಷಕ್ಕೋಸ್ಕರ, ಪಕ್ಷದ ಬೆಳವಣಿಗೆಗೋಸ್ಕರ ಪ್ರಾಣತ್ಯಾಗ ಮಾಡಿದ್ದಾರೆ. ಅದು ಸಾಕಾರ ಆಯಿತು. ಯಾವಾಗ ಸಾಕಾರ ಆಯಿತು ಅಂದರೆ, ಇವಾಗ ಕಾಶ್ಮೀರದಲ್ಲಿ ಹೋದರೆ ಸ್ವಚ್ಛಂದವಾಗಿ ರಾಷ್ಟ್ರಧ್ವಜ ಹಾರ್ತಾ ಉಂಟು. ನರೇಂದ್ರ ಮೋದಿಜಿಯವರು ಪ್ರಚಂಡ ಬಹುಮತದಲ್ಲಿ ಬಂದ ಕಾರಣಕ್ಕೋಸ್ಕರ ನರೇಂದ್ರ ಮೋದಿಜಿ ಮತ್ತು ಅಮಿತ್ ಶಾ ಅವರ ನೇತೃತ್ವದಲ್ಲಿ ಇವತ್ತು ಕಾಶ್ಮೀರದಲ್ಲಿ ಯಾವುದೇ ರೀತಿಯ ಭಯೋತ್ಪಾದನಾ ಚಟುವಟಿಕೆ ನಡೆಯುತ್ತಾ ಇಲ್ಲ. ಈ ಎಲ್ಲ ಕಾರಣಕ್ಕೋಸ್ಕರ ನಾವು BJP ಅನ್ನೋ ಪಕ್ಷ ಅಂತ ಆರಿಸಿಕೊಂಡು ಬಂದಿದ್ದೇವೆ. ದೇಶದಲ್ಲಿ ಕಾರ್ನಿಕ್ ಅಂದಾಗಿ ಇವತ್ತಿನ ತನಕ ಯಾವುದೇ ಬಾಂಬ್ ಬ್ಲಾಸ್ಟ್ ಆಗಲಿಲ್ಲ 10 ವರ್ಷದಲ್ಲಿ. ಭಯೋತ್ಪಾದನಾ ಚಟುವಟಿಕೆ, ಭಯೋತ್ಪಾದಕರ ಹೆಡೆಮುರಿ ಕಟ್ಟುವಂಥ ಕೆಲಸವನ್ನು ಮಾಡಿದ್ದಾರೆ. ಒಂದು ಘಟನೆ ಮಾತ್ರ ನೆನಪಿಸಿ ನಾನು ಮಾತನ್ನು ಮುಗಿಸ್ತೇನೆ. ಹೇಮರಾಜ್ ಅನ್ನಂಥ ಸೈನಿಕ ಕಾಶ್ಮೀರದ ಗಡಿ ಭಾಗದಲ್ಲಿ ಪಾಕಿಸ್ತಾನದ ಸೈನಿಕರನ್ನು ತಗೊಂಡು ಹೋಗ್ತಾರೆ. ಭಯೋತ್ಪಾದಕರವನ್ನ ಕಿಡ್ನಾಪ್ ಮಾಡಿ ತಗೊಂಡು ಹೋಗಿ ಅವರು ರುಂಡವನ್ನು ಕತ್ತರಿಸ್ತಾರೆ. ಕೇವಲ ದೇಹ ಮಾತ್ರ ವಾಪಸ್ ಕೊಡ್ತಾರೆ ಭಾರತಕ್ಕೆ. ಅವರ ಶ್ರೀಮತಿ ಹತ್ರ ಆಗಿನ ಪ್ರಧಾನಮಂತ್ರಿಗಳು ಹೋಗ್ತಾರೆ, ಒಂದು ಚೆಕ್ ಅನ್ನು ತಗೊಂಡು ಹೋಗ್ತಾರೆ. ಚೆಕ್ ತಗೊಂಡು ಹೋಗಿ ಅಂತಾರೆ, ಇದು ನಿಮ್ಮ ಗಂಡ ದೇಶಕ್ಕೋಸ್ಕರ ಪ್ರಾಣತ್ಯಾಗ ಮಾಡಿದ್ದಾರೆ, ಅದಕ್ಕೋಸ್ಕರ ದೇಶದ ಕಡೆಯಿಂದ ನಿಮಗೆ ಚೆಕ್ ಕೊಡಬೇಕಾದ್ರೆ ಆ ತಾಯಿ ಅಂತಾರೆ, ದಯವಿಟ್ಟು ನನಗೆ ಚೆಕ್ ಬೇಡ, ನನ್ನ ಗಂಡನ ರುಂಡವನ್ನು ವಾಪಸ್ ತಂದು ಕೊಡಿ, ಅವರ ಪೂರ್ತಿ ಶರೀರವನ್ನು ಶವ ಸಂಸ್ಕಾರ ಮಾಡಿ ಅವರಿಗೆ ಮೋಕ್ಷ ಕೊಡುವಂಥ ಕೆಲಸ ಮಾಡಬೇಕಂತಾರೆ. ಆಗಿನ ಸರ್ಕಾರ ಏನು ಮಾಡಲಿಲ್ಲ. ಅದರ ನಂತರ ಏನು ಅಭಿನಂದನ್ ಅವರು ಏರ್ ಸ್ಟ್ರೈಕ್ನಲ್ಲಿ ಅಭಿನಂದನ್ ಅವರು ಪಾಕಿಸ್ತಾನದಲ್ಲಿ ಹೋಗಿ ಬೀಳ್ತಾರೆ. MiG-27ನಲ್ಲಿ ಬಿದ್ದಾಗ ಎಲ್ಲರೂ ಎಣಿಸ್ತಾರೆ ಅಭಿನಂದನ್ ವಾಪಸ್ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ. ನರೇಂದ್ರ ಮೋದಿಜಿಯವರು ನಮ್ಮ ದೇಶದ ದಿಟ್ಟ ನಾಯಕ, ಒಬ್ಬ ಸೈನಿಕನಿಗೋಸ್ಕರ ಯುದ್ಧ ಮಾಡಲಿಕ್ಕೆ ನಾವು ಹೇಳಿದ್ದೇವೆ ಅಂತ ಅನ್ನುವಂಥ ವಿಚಾರವನ್ನು ಪಾಕಿಸ್ತಾನ ಕೊಡ್ತಾರೆ. ಪಾಕಿಸ್ತಾನದವರು ಹೆದರಿ ರಾಜಾರೋಷವಾಗಿ ನಮ್ಮ ಅಭಿನಂದನ್ ವಾಪಸ್ ಬರ್ತಾರೆ. ಇದು ನಮ್ಮ ದೇಶದ ಶಕ್ತಿ, ಈ ನೆಲದ ಶಕ್ತಿ, ನಮ್ಮ ನಾಯಕನ ಶಕ್ತಿ. ಅದಕ್ಕೋಸ್ಕರ ನಾನು ತುಂಬ ಉದ್ದ ಭಾಷಣ ಮಾಡಲಿಕ್ಕಿಲ್ಲ, ನಾನು ಮತಯಾಚನೆ ಕೂಡ ಮಾಡಲಿಕ್ಕಿಲ್ಲ. ಯಾಕಂದರೆ ನಾನು ಅಭ್ಯರ್ಥಿ, ತುಂಬ ಶಕ್ತಿವಂತರು ಈ ವಿಧಾನ ಪರಿಷತ್ ಉಪಚುನಾವಣೆಗೆ ಅಭ್ಯರ್ಥಿ ಆಗಲಿಕ್ಕೆ ಸಾಧ್ಯತೆ ಇತ್ತು. ಆದರೆ ಪಕ್ಷ ನನ್ನನ್ನು ಗುರುತಿಸಿದೆ. ಇಲ್ಲಿ ಯಾವುದೇ ಜಾತಿ ಇಲ್ಲ. ನಾನು ಒಂದು ಉದಾಹರಣೆ ಕೊಡ್ತೇನೆ. ಈಗ ಕಾರ್ನಿಕ್ ಜನದಕ್ಕೆ 2004ರಲ್ಲಿ ನಾವು ಕಾರ್ಕಳಕ್ಕೆ ವಿಧಾನಸಭಾ ಚುನಾವಣೆಗೆ ಹೋಗಿದ್ದೇವೆ. ನಾವು ಸುನಿಲ್ ಕುಮಾರ್ ಅವರು ನಾನು ಭಜನದ ವಿಭಾಗ ಸಂಚಾಲಕರಿರಬೇಕಾದ್ರೆ ಅವರು ರಾಜ್ಯ ಸಂಚಾಲಕಿದ್ದರು. ಸುನಿಲ್ ಕುಮಾರನ್ನು ಕಾರ್ಕಳದ ಶಾಸಕರನ್ನಾಗಿ ಮಾಡಬೇಕಾದ್ರೆ ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ಶಾಸಕರ ಆಗಿದ್ದಂಥ ಗೋಪಾಲ್ ಭಂಡಾರಿ ಅವರು ನನಗೆ ತುಂಬ ಹತ್ತಿರದ ಸಂಬಂಧ, ಇಲ್ಲಿ ನಿತ್ಯನ ಕೊಡಿದ್ದಾರೆ. ಸುಮಾರು 50 ಜನರ ತಂಡ ನಾವು ಹೋಗಿ ಕಾರ್ಕಳದಲ್ಲಿ ಕಾಂಗ್ರೆಸ್ನವರ ಅಟ್ಟಹಾಸಕ್ಕೆ ಎದೆ ಕೊಟ್ಟು ಸುನಿಲ್ ನನಗೆ ಭುಜಕ್ಕೆ ಭುಜ ಕೊಟ್ಟು ಅವರ ಹತ್ರ ಹೋರಾಟವನ್ನು ಮಾಡಿ ಸುನಿಲ್ ಕುಮಾರ್ ಅವರು ಗೆದ್ದರು. ನಾನು ಯಾವತ್ತೂ ಕೂಡ ಜಾತಿಗೆ ಪ್ರಾಶಸ್ತ್ಯ ಕೊಟ್ಟವನಲ್ಲ. ಹಿಂದುತ್ವವನ್ನು ನೀವೆಲ್ಲರೂ ಹಿಂದುತ್ವಕ್ಕೋಸ್ಕರ ಬದುಕಿದ್ದೀರಿ, ಸಮಯವನ್ನು ಕೊಟ್ಟಿದ್ದೀರಿ. ನಾನು ಅದನ್ನು ಶಿರಸ ಪಾಲಿಸ್ತಾ ಬಂದಿದ್ದೇನೆ. ಅದಕ್ಕೋಸ್ಕರ ಹಿರಿಯರು ಗುರುತಿಸಿದ್ದಾರೆ. ನಾನು ಯಾವತ್ತೂ ವಿಚಲಿತನಾಗುವುದಿಲ್ಲ, ದಾರಿ ತಪ್ಪುವುದಿಲ್ಲ. ಯಾಕಂದರೆ ಸಂಘ ನನಗೆ ಅದನ್ನು ಕಲಿಸಿಕೊಟ್ಟಿದೆ. ಯಾವತ್ತೂ ಪಕ್ಷಕ್ಕೆ, ಸಂಘಕ್ಕೆ, ಎಲ್ಲ ಹಿರಿಯರಿಗೆ ಯಾವುದೇ ಕಪ್ಪು ಚುಕ್ಕೆ ಬರದ ಹಾಗೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಈ ಕ್ಷೇತ್ರದಲ್ಲಿ 3 ಅವಧಿಗೆ 16 ವರ್ಷ ಅತ್ಯಂತ ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ. ಗ್ರಾಮೀಣ ಭಾಗದ ಜನರ ಕನ್ನಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ನರೇಂದ್ರ ಮೋದಿಜಿಯವರು ಬಂದ ನಂತರ ಸ್ವಚ್ಛ ಭಾರತ್ ಇರ್ಬೋದು, ಜಲಜೀವನ ಮಿಷನ್ ಇರ್ಬೋದು, ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪಂಚಾಯತ್ ಸದಸ್ಯರಿಗೆ ಅವರ ವೇತನವನ್ನು ಜಾಸ್ತಿ ಮಾಡೋದಿರ್ಬೋದು, ತುಂಬ ಉತ್ತಮವಾದ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ನೀವೆಲ್ಲರೂ ಕೋವಿಡ್ ಸಂದರ್ಭದಲ್ಲಿ ವಿಜೇಂದ್ರನ್ನ ರಾಜ್ಯದ ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ಫ್ರೀ ಮೆಡಿಸಿನ್ ಕೊಡುವಂಥ ಕೆಲಸವನ್ನು ಮಾಡಿದರು. ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಾನು ಜಿಲ್ಲೆಗೆ
ಪ್ರಮುಖ ಇದೆ. ನೀವೆಲ್ಲರೂ ಗ್ರಾಮೀಣ ಭಾಗದ ಜನರಿಗೆ ಆ ಫ್ರೀ ಮೆಡಿಸಿನ್ ಕೊಡೋ ಸಂದರ್ಭದಲ್ಲಿ ನೀವೇ ಗ್ರಾಮದ ಸೇನಾನಿಗಳಿಗೆ ಕೆಲಸ ಮಾಡಿದ್ದೀರಿ, ತುಂಬ ಜನ ಇಲ್ಲಿದ್ದೀರಿ. ಆ ಕಾರಣಕ್ಕೋಸ್ಕರ ದೇವರ ಆಶೀರ್ವಾದದಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಅಭ್ಯರ್ಥಿ ಮಾಡಿದ್ದೀರಿ. ಈಗ ನಾನು ಯಾವ ರೀತಿ ಇದ್ದೇನೆ, ದೇವರ ಹತ್ರ ಕೂಡ ಪ್ರಾರ್ಥನೆ ಅದನ್ನೇ ಮಾಡುವಂಥದ್ದು. ಈಗ ನಾನು ಯಾವ ರೀತಿ ಇದ್ದೇನೆ, ಎಲ್ಲೂ ಕೂಡ ನನ್ನ ಮನಸ್ಸು ಚಂಚಲ ಆಗದೆ ನಿಮ್ಮೆಲ್ಲರ ಮಾರ್ಗದರ್ಶನದಲ್ಲಿ ತಾಯಿ ಭಾರತೀಯ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿಯ ವೇದಿಕೆಯಲ್ಲಿ ಮಾಡ್ತೇನೆ. ಅದೇ ರೀತಿ ನಿಮ್ಮೆಲ್ಲರ ಧ್ವನಿಯಾಗಿ, ಗ್ರಾಮೀಣ ಭಾಗದ ಬಡ ಜನರ, ನಗರ ಭಾಗದ ಬಡ ಜನರ ಧ್ವನಿಯಾಗಿ ವಿಧಾನ ಪರಿಷತ್ತಿನಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಮಾರ್ಗದರ್ಶನದಲ್ಲಿ ಗಟ್ಟಿ ಧ್ವನಿಯಲ್ಲಿ ಮಾಡ್ತೇನೆ. ಆ ಕೆಲಸವನ್ನು ಮಾಡುವ ಮುಖಾಂತರ ಮಂಗಳೂರು ಕ್ಷೇತ್ರಕ್ಕೆ ಅಧ್ಯಕ್ಷರು ಈಗಾಗಲೇ ಅಂದೆ, ನಾನು ತುಂಬ ಜನರಿಗೆ ಬೇಸರ ಉಂಟು ಫೋನ್ ತೆಗಿಲಿಲ್ಲ ಅಂತ, ದಯವಿಟ್ಟು ಕ್ಷಮಿಸಿ ನನ್ನನ್ನು. ನಾಳೆ ನಾಮಿನೇಷನ್ ಹಾಕಬೇಕು, ಮುಂದಿನ ದಿವಸ ಅನೌನ್ಸ್ ಆಯಿತು, ನನ್ನ ಸೀಟ್ ಅನೌನ್ಸ್ ಆಯಿತು. ಮೇಲಿಂದ ಮೇಲೆ ಸಾವಿರಾರು ಫೋನ್ ಕಾಲ್ ಬಂದ ಕಾರಣಕ್ಕೋಸ್ಕರ ಅಧ್ಯಕ್ಷನ ಫೋನ್ ಕೊಟ್ಟು ತೆಗೆದಿಲ್ಲ. ಅದಕ್ಕೋಸ್ಕರ ಎಲ್ಲರ ಹತ್ರ ಕ್ಷಮೆಯನ್ನು ಯಾಚಿಸ್ತಾ, ಇನ್ನು ಮುಂದಕ್ಕೆ ಎಲ್ಲಿಯಾದರೂ ಫೋನ್ ತೆಗಿಲ್ಲ ನನಗೆ ಜೋರು ಮಾಡಿ ಇದೇ ರೀತಿಯ ಕೆಲಸವನ್ನು ಮಾಡಬೇಕನ್ನುವಂಥ ಎಲ್ಲ ಮಾರ್ಗದರ್ಶನ ನೀವು ಮಾಡಬೇಕು. ಅವಕಾಶಕ್ಕಾಗಿ ವಂದಿಸ್ತಾ, ಎಲ್ಲರೂ ನಾಡಿದ್ದಿನ ತನಕ ನೀವೇ ಕಿಶೋರ್, ನೀವೇ BJP, ಅಂದರೆ ನಾವು ಅದೇ ಥರ ಇದ್ದೀವಿ, ಆದರೂ ಕೂಡ ನೀವೇ ಕೆಲಸವನ್ನು ಮಾಡ್ತಾ ಕಾರ್ಮಿಕ ಜನದಾಗೆ ಕಾಂಗ್ರೆಸ್ನ, JDSನ ಮತ್ತು ಪಕ್ಷೇತರ ಮತವನ್ನು ಕೂಡ BJP ಹಾಕಿಸುವ ಮುಖಾಂತರ BJPಯ ವಿಜಯ ಪತಾಕೆಯನ್ನು ಬಾನಂಗಳದಲ್ಲಿ ಹಾರಿಸುವಂಥ ಎಲ್ಲರಲ್ಲಿ ಸಾಷ್ಟಾಂಗ ಪ್ರಣಾಮ ಮಾಡ್ತಾರೆ. ಮಾತನ್ನು ಮುಗಿಸ್ತೇನೆ. ಭಾರತ ಮಾತಾಗೆ ಜೈ. ವಿಧಾನ ಪರಿಷತ್ತಿನ ಚುನಾವಣೆಗೆ ಮತದಾರರನ್ನು ಸೇರಿಸಿ ಅಭ್ಯರ್ಥಿಯ ಪ್ರವಾಸ ಮತ್ತು ಮತದಾನದ ಬಗ್ಗೆ ಮಾಹಿತಿಯನ್ನು ನೀಡುವಂಥ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಮಂಡಲದ ಅಧ್ಯಕ್ಷರಾದ ಜಗದೀಶ್ ಆಳ್ವಾರ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತ ಎಲ್ಲ ಹಿರಿಯರೇ ಸೇರಿರುವಂಥ ಈ ಚುನಾವಣೆಯ ಮತದಾರರು ಮತ್ತು ಈ ಚುನಾವಣೆಯಲ್ಲಿ ಮತದಾರರನ್ನು ಮತ ಹಾಕಿಸುವಲ್ಲಿ ಜವಾಬ್ದಾರಿಯನ್ನು ವಹಿಸಿರುವಂಥ ಎಲ್ಲ ಪ್ರಮುಖರೇ, ಕರ್ನಾಟಕ ವಿಧಾನ ಪರಿಷತ್ತಿನ ದಕ್ಷಿಣ ಕನ್ನಡ ಸ್ಥಳೀಯ ಪ್ರಾಧಿಕಾರ ಸಂಸ್ಥೆಗೆ ಉಪಚುನಾವಣೆ ನಡೀತಾ ಇದೆ. 2008 ಡಿಸೆಂಬರ್ 10ನೇ ತಾರೀಕು ಯಾರೆಲ್ಲ ನಾವಿಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತ್ ಸದಸ್ಯರಿದ್ದೇವೋ ಒಂದು ಸಾರಿ ಮತವನ್ನು ಹಾಕಿದವರು ನೆನಪು ಮಾಡಿಕೊಳ್ಳಿ. ನಾವೊಮ್ಮೆ ಮತ ಹಾಕಿದ್ದೇವೆ. ಕೋಟಾ ಶ್ರೀನಿವಾಸ ಪೂಜಾರಿಯವರು ಭಾರೀ ಬಹುಮತದ ಅಂತರದಿಂದ ನಾವು ಗೆಲ್ಲಿಸಿದ್ದೇವೆ. ಅವರು ಲೋಕಸಭೆಗೆ ಚುನಾವಣೆಗೆ ನಿಂತು ಲೋಕಸಭಾ ಸದಸ್ಯರಾದ ಬಳಿಕ ತೆರವಾದ ಸ್ಥಾನಕ್ಕೆ ಅಕ್ಟೋಬರ್ 21ರಂದು ಚುನಾವಣೆ ನಡೀಲಿಕ್ಕಿದೆ. ಆ ಚುನಾವಣೆಗೆ ನಮ್ಮ ಅಭ್ಯರ್ಥಿ ಕಿಶೋರ್ ಕುಮಾರ್ ಪುತ್ತೂರು, ಕೋಟಾ ಶ್ರೀನಿವಾಸ ಪೂಜಾರಿಯವರ ತೆರವಾದ ಸ್ಥಾನಕ್ಕೆ ನಮ್ಮ ಅಭ್ಯರ್ಥಿ ಕಿಶೋರ್ ಕುಮಾರ್ ಪುತ್ತೂರು. ಕಿಶೋರ್ ಕುಮಾರ್ರ ಬಗ್ಗೆ ಅವರು ಮತ್ತು ಕಾರ್ಣಿಕರವರು ಭಾಳ ವಿಸ್ತಾರವಾಗಿ ಅವರ ಜವಾಬ್ದಾರಿ, ಅವರ ಪಕ್ಷದಲ್ಲಿ ಸಂಘಟನೆಯಲ್ಲಿ ಮಾಡಿದಂಥ ಕೆಲಸ ಕಾರ್ಯದ ಬಗ್ಗೆ ಭಾಳ ವಿವರವಾಗಿ ತಿಳಿಸಿದರು. ನಮ್ಮ ಜವಾಬ್ದಾರಿ 21ನೇ ತಾರೀಕು ಚುನಾವಣೆಯಲ್ಲಿ ಮತವನ್ನು ಹಾಕಿಸಿ ಅವರನ್ನು ಅತ್ಯಂತ ಅಧಿಕ ಬಹುಮತದಿಂದ ಗೆಲ್ಲಿಸುವ ಮೂಲಕ ಮುಂದಿನ ವಿಧಾನ ಪರಿಷತ್ತಿನಲ್ಲಿ ನಮ್ಮೆಲ್ಲರ ಧ್ವನಿಯಾಗಿ ಪಂಚಾಯತ್, ಪುರಸಭೆ, ಪಟ್ಟಣ ಪಂಚಾಯತ್, ನಗರಸಭೆ, ಮಹಾನಗರ ಪಾಲಿಕೆಯ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿ ಅದನ್ನು ಪರಿಹರಿಸುವ ನಿಟ್ಟಿನಲ್ಲಿ ನಮ್ಮ ಪ್ರತಿನಿಧಿಯಾಗಿ ಅವರನ್ನು ಕಳಿಸುವಂಥ ಅವಕಾಶ ನಮ್ಮೆಲ್ಲರಿಗೆ ಸಿಕ್ಕಿದೆ. ಅಕ್ಟೋಬರ್ 21 ಸೋಮವಾರ ಮತದಾನ ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ. ಬೆಳಿಗ್ಗೆಯಿಂದ ಸಂಜೆ 4 ಗಂಟೆ ಮತದಾನದ ಕೇಂದ್ರ ನಮ್ಮ ಗ್ರಾಮ ಪಂಚಾಯತ್, ಪುರಸಭೆ, ಪಟ್ಟಣ ಪಂಚಾಯತ್, ನಗರಸಭೆ, ಮಹಾನಗರ ಪಾಲಿಕೆ, ಅಂದರೆ ನಗರ ಸ್ಥಳೀಯ ಸಂಸ್ಥೆ ಮತ್ತು ಗ್ರಾಮ ಪಂಚಾಯತ್ ನಮ್ಮ ಮತದಾನ ಕೇಂದ್ರ. ಇದರಲ್ಲಿ ಮತದಾರರು ಗ್ರಾಮ ಪಂಚಾಯತ್ನ ಸದಸ್ಯರು, ಪಟ್ಟಣ ಪಂಚಾಯತ್ನ ಸದಸ್ಯರು, ಪುರಸಭೆಯ ಸದಸ್ಯರು, ನಗರಸಭೆಯ ಸದಸ್ಯರು, ಮಹಾನಗರ ಪಾಲಿಕೆಯ ಸದಸ್ಯರು, ಶಾಸಕರು, ಸಂಸದರು, ವಿಧಾನ ಪರಿಷತ್ ಸದಸ್ಯರು ಇವರೆಲ್ಲ ಸೇರಿ 2 ಜಿಲ್ಲೆಯಲ್ಲಿ ಸುಮಾರು 6098 ಮಾತ್ರ ಮತದಾರರು. ಈ ಚುನಾವಣೆ ಎಷ್ಟು ಪ್ರಾಮುಖ್ಯ ಅಂದರೆ 2 ಜಿಲ್ಲೆಯಲ್ಲಿ ಸುಮಾರು 39 ಲಕ್ಷ ಜನಸಂಖ್ಯೆ ಇದೆ. 2 ಜಿಲ್ಲೆಯಲ್ಲಿ ಜನಸಂಖ್ಯೆ 39 ಲಕ್ಷ. ಅದರಲ್ಲಿ ಮತದಾನ ಮಾಡುವಂಥ ಅವಕಾಶ ಇರುವುದು ನಮ್ಮಂಥ 6098 ಜನರಿಗೆ ಮಾತ್ರ. ಅಂದರೆ 500 ಜನರಿಗೆ ಒಬ್ಬರಿಗೆ ಅವಕಾಶ, 500 ಜನಸಂಖ್ಯೆಗೆ ಒಬ್ಬರಿಗೆ ಮತದಾನ ಮಾಡುವಂಥ ಅವಕಾಶ ಇರುವುದು. ಬಹಳ ಪ್ರಾಮುಖ್ಯವಾದ ಮತದಾನ ಇದು. ಹಾಗಾಗಿ ಮತದಾರರ ಪ್ರಾಮುಖ್ಯತೆಯನ್ನು ನಾವು ಮೊದಲಾಗಿ ಅರ್ಥ ಮಾಡಿಸ್ಕೊಳ್ಬೇಕು. ನಮ್ಮ ಒಂದು ಮತಕ್ಕೆ ಎಷ್ಟು ಬೆಲೆ ಇದೆ ಎನ್ನುವುದನ್ನು ಮತದಾರರು ಅರಿತಾಗ ಮಾತ್ರ ಈ ಮತದಾನದ ವ್ಯವಸ್ಥೆಯಲ್ಲಿ ನಾವು ಸಕ್ರಿಯವಾಗಿ ತೊಡಗಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇವರೆಲ್ಲರೂ ನಾನು ತಿಳಿಸಿದ ಇವರೆಲ್ಲರೂ ಮತದಾರರು.
ಈ ಚುನಾವಣೆ ಬ್ಯಾಲೆಟ್ನಲ್ಲಿ ಇಂಥ ಒಂದು ಕಾಗದದಲ್ಲಿ ಬ್ಯಾಲೆಟ್ ಪೇಪರ್, ಇಂಥ ಬ್ಯಾಲೆಟ್ ಪೇಪರ್ನ ನಡೀತದೆ. ನಾವೆಲ್ಲ ಮತಯಂತ್ರದಲ್ಲಿ ಮತ ಯಾಕೆ ಅಭ್ಯಾಸ ಇದ್ದವರು, ಗ್ರಾಮ ಪಂಚಾಯತ್ಗೆ ಇಂಥ ಬ್ಯಾಲೆಟ್ನಲ್ಲೇ ಮತದಾನ ನಡೀತದೆ. ಸಹಕಾರಿ ಸಂಸ್ಥೆಯ ಚುನಾವಣೆಗಳಿಗೆ ಇಂಥ ಬ್ಯಾಲೆಟ್ನಲ್ಲಿ ಮತದಾನ ನಡೀತದೆ. ಈ ಚುನಾವಣೆ ಕೂಡ ಬ್ಯಾಲೆಟ್ನಲ್ಲಿ ಮತದಾನ ನಡೀತದೆ, ಅಲ್ಲಿ ಯಂತ್ರ ಇರುವುದಿಲ್ಲ. ಮತಪತ್ರದಲ್ಲಿ ಬೇರೆ ಬೇರೆ ಚುನಾವಣೆಯಲ್ಲಿ ಬೇರೆ ಬೇರೆ ಚಿಹ್ನೆ ಇರ್ತದೆ. ಗ್ರಾಮ ಪಂಚಾಯತ್ಗೆ ನಮಗೊಂದೊಂದು ಚಿಹ್ನೆ ಕೊಡ್ತಾರೆ, ಲೆಂಚಿ, ಪುದ, ಪಾರಿವಾಳ, ಸೂರ್ಯೆ, ಸೈಕಲ್ ಇಂಚಿನ ಮತ ಉಪ್ಪುಡು. ಈ ಚುನಾವಣೆಯಲ್ಲಿ ಯಾವುದೇ ಚಿಹ್ನೆ ಇರುವುದಿಲ್ಲ, ಪಕ್ಷದ ಚಿಹ್ನೆ ಕೂಡ ಇರುವುದಿಲ್ಲ. ಯಾವುದೇ ಪಕ್ಷದ ಚಿಹ್ನೆ ಕೂಡ ಈ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ನಲ್ಲಿ ಇರುವುದಿಲ್ಲ. ಅದರ ಬದಲಾಗಿ ಈ ಮತಪತ್ರದಲ್ಲಿ ಇದು ಬ್ಯಾಲೆಟ್ ಪೇಪರ್ನ ಪ್ರತಿ, ಬ್ಯಾಲೆಟ್ ಪೇಪರ್ನ ಮಾದರಿ. ಬ್ಯಾಲೆಟ್ ಪೇಪರ್ ಈ ರೀತಿ ಇರ್ತದೆ. ಇಂಥ ನಮಗೆ ಕೊಡುವಂಥ ಬ್ಯಾಲೆಟ್ ಪೇಪರ್ ಈ ರೀತಿ ಇರ್ತದೆ. ಇದರಲ್ಲಿ ಪ್ರಾರಂಭದಲ್ಲಿ ಕ್ರಮ ಸಂಖ್ಯೆ 1, 2, 3, 4 ಇದೆ. ಅಂದರೆ 4 ಜನ ಅಭ್ಯರ್ಥಿಗಳು ಈ ಚುನಾವಣೆಯಲ್ಲಿ ಇದ್ದಾರೆ. 4 ಕ್ರಮ ಸಂಖ್ಯೆ, 1 ರಿಂದ 4 ಕ್ರಮ ಸಂಖ್ಯೆ ಇದೆ. ಈ ಕ್ರಮ ಸಂಖ್ಯೆಗಳಲ್ಲಿ 1ನೇ ಕ್ರಮ ಸಂಖ್ಯೆ ನಮ್ಮ ಅಭ್ಯರ್ಥಿ ಕಿಶೋರ್ ಕುಮಾರ್ ಪುತ್ತೂರು. ಕ್ರಮ ಸಂಖ್ಯೆ 1ರಲ್ಲಿ ಅವರ ಹೆಸರಿದೆ. ಸುರೂಕು ಬೆಲೆಟದ ಸುರೂತ ಪುದರಿಯರ್ನ ಬಣ್ಣ ನಮ್ಮ ಅಭ್ಯರ್ಥಿ ಕಿಶೋರ್ ಕುಮಾರ್ ಪುತ್ತೂರು ಅರ್ನ ಪುದರುಂಡು. 1ನೇ ಕ್ರಮ ಸಂಖ್ಯೆಯಲ್ಲಿ ಕ್ರಮ ಸಂಖ್ಯೆ 1. ಆ 2ನೇ ಕಾಲಂ, 2ನೇ ಕಾಲಂ ಕಿಶೋರ್ ಕುಮಾರ್ ಪುತ್ತೂರು ಅಭ್ಯರ್ಥಿನ ಪುದರ್, ಅಭ್ಯರ್ಥಿಯ ಹೆಸರು 2ನೇ ಕಾಲಂ. ಅದರ 3ನೇ ಕಾಲಂನಲ್ಲಿ ಅವರು ಪ್ರತಿನಿಧಿಸುವ ಪಕ್ಷ ಭಾರತೀಯ ಜನತಾ ಪಾರ್ಟಿ, ಬ್ಯಾಲೆಟ್ ಪೇಪರ್ನಲ್ಲಿದೆ ಭಾರತೀಯ ಜನತಾ ಪಾರ್ಟಿ. 4ನೇ ಕಾಲಂ ಅಭ್ಯರ್ಥಿಯ ಭಾವಚಿತ್ರ, ನಮ್ಮ ಅಭ್ಯರ್ಥಿ ಕಿಶೋರ್ ಕುಮಾರ್ ಅವರ ಭಾವಚಿತ್ರ. ಕಿಶೋರ್ ಕುಮಾರ್ ಅವರ ಮುಖ ನೋಡಿದಾಗಲೇ ಅವರ ಭಾವಚಿತ್ರದಲ್ಲಿ ಗುರುತಿಸಬಹುದು ಅವರನ್ನು, ಅಂತಹ ಮುಖ ಕಿಶೋರ್ ಕುಮಾರ್ ಪುತ್ತೂರು ಅವರ ಭಾವಚಿತ್ರ. 5ನೇ ಕಾಲಂ ಬಾಕಿ ಚುನಾವಣೆಯಲ್ಲಿ ಚಿಹ್ನೆ ಇರುವಂತಹ ಕಾಲಂ. ಈ ಚುನಾವಣೆಯಲ್ಲಿ ಖಾಲಿ ಇರ್ತದೆ. ಈ ಚುನಾವಣೆಯಲ್ಲಿ ಖಾಲಿ. ಒಟ್ಟು ಕಣದಲ್ಲಿ 4 ಅಭ್ಯರ್ಥಿ. ಮೊದಲನೇ ಹೆಸರು ನಮ್ಮ ಅಭ್ಯರ್ಥಿ ಕಿಶೋರ್ ಕುಮಾರ್ ಪುತ್ತೂರು. ಇದರಲ್ಲಿ ಮತಗಟ್ಟೆಗೆ ನಾವು ತೆರಳಿದಾಗ ಮತಗಟ್ಟೆಯ ಅಧಿಕಾರಿ ಇಂಥ ಒಂದು ಬ್ಯಾಲೆಟ್ ಪೇಪರ್ ಕೊಡ್ತಾರೆ, ನಮ್ಮ ಕೈಗೆ ಶಾಯಿಯನ್ನು ಹಾಕ್ತಾರೆ. ಆ ನಂತರ ಒಂದು ಪೆನ್ ಅವರೇ ಕೊಡ್ತಾರೆ. ಅಲ್ಲಿ ಪೆನ್ನು ಅವರೇ ಕೊಡ್ತಾರೆ. ನನ್ನ ಕಿಸೆಯಲ್ಲಿ ಬೇರೆ ಪೆನ್ ಉಂಟು, ಆದರೆ ಅವರೇ ಕೊಡುವಂತಹ ಪೆನ್ನು. ನಮ್ಮ ಕಿಸೆಯಲ್ಲಿ ಪೆನ್ ಇರ್ತದೆ. ದಯವಿಟ್ಟು ಆ ದಿನ ಪೆನ್ನನ್ನು ಮನೆಯಲ್ಲಿ ಬಿಟ್ಟು ಹೋಗುವುದು ಒಳ್ಳೆಯದು. ಯಾರದೇ ಕಿಸೆಯಲ್ಲಿ ಪೆನ್ ಇರುವುದು ಒಳ್ಳೆಯದಲ್ಲ. ಆ ದಿನ ಮರೆತು ನಾವು ಆ ಪೆನ್ನಲ್ಲಿ ಆಗ್ತದೆ, ಈ ಪೆನ್ನು ಬಿಡ್ತಾರೆ, ನನ್ನ ಪೆನ್ನು ಭಾರಿ ಕ್ರಯದ 500 ರೂಪಾಯಿದ ಪೆನ್, ಐಟಿ ಬಾಡ್ಗ, ಅದು ಇಲ್ಲ. ಅವರು ಕೊಡುವಂಥ ನೇರಳೆ ಬಣ್ಣದ ಸ್ಕೆಚ್ ಪೆನ್, ನೇರಳೆ ಬಣ್ಣದ ಸ್ಕೆಚ್ ಪೆನ್ನಲ್ಲಿಯೇ ನಾವು ಮತವನ್ನು ಗುರುತು ಹಾಕಬೇಕು. ಮತವನ್ನು ಗುರುತು ಹಾಕುವಾಗ ಹೇಗೆ ಹಾಕಬೇಕು? 1ನೇ ಕ್ರಮಾಂಕದ ಕಿಶೋರ್ ಕುಮಾರ್ ಪುತ್ತೂರು ಎಂಬ ಹೆಸರಿನ ಭಾರತೀಯ ಜನತಾ ಪಾರ್ಟಿಯಿಂದ ಸ್ಪರ್ಧಿಸುವ ಕಿಶೋರ್ ಕುಮಾರ್ ಅವರ ಭಾವಚಿತ್ರ ಇರುವಂಥ ಎದುರುಗಡೆಯ ಖಾಲಿ ಕಾಲಂನಲ್ಲಿ 1 ಅಂತ ಮಾತ್ರ ಬರೆಯಲಿಕ್ಕೆ. ಮೇಲಿನಿಂದ ಕೆಳಕ್ಕೆ 1 ಗೆರೆ ಮಾತ್ರ. ಮೇಲಿನಿಂದ ಕೆಳಕ್ಕೆ 1 ಗೆರೆ, 1 ಗೆರೆ ಒಂಜಿ ಮಿತ್ತಿರ್ದು ತಿರ್ತುಮುಟ್ಟ. ಆ ಗೆರೆ ಮೇಲಿನ ಗೆರೆ ಮತ್ತು ಕೆಳಗಿನ ಗೆರೆಯ ಮಧ್ಯದಲ್ಲಿರಬೇಕು. ಮೇಲಿನ ಮತ್ತು ಕೆಳಗಿನ ಗೆರೆಯ ಮಧ್ಯದಲ್ಲಿರಬೇಕು. 1 ಗೆರೆ ಮಾತ್ರ. ಅವರು ಕೊಡುವ ಪೆನ್ನಲ್ಲಿ 1 ಗೆರೆ ಎಂದು ಬರೆಯುವ ಮೂಲಕ ನಮ್ಮ ಮತವನ್ನು ಚಲಾಯಿಸಬೇಕು. ಈ 1 ಎಂದು ಬರೆಯುವಾಗ 1 ಬೇರೆ ಬೇರೆ ರೀತಿ ಬರೀಲಿಕ್ಕಾಗ್ತದೆ. ಕನ್ನಡದಲ್ಲಿ 1 ಅಂದರೆ ಒಂದು ಬೆಂಡಾಗಿ, ಇಂಗ್ಲೀಷ್ನಲ್ಲಿ 1 ಅಂದರೆ 1, ಕನ್ನಡದಲ್ಲಿ ಸಂಖ್ಯೆಯಲ್ಲಿ ಬರೆಯುವಾಗ ಓ ಬರೆದು 0 ಹಾಕಿ ದೂ ಬರೆದರೆ 1. ಆದರೆ ಅದು ಯಾವುದೂ ಬರೆದರೂ ನಮ್ಮ ಮತ ಅಸಿಂಧು ಆಗ್ತದೆ. ಕೇವಲ ಮೇಲಿನಿಂದ ಕೆಳಗೆ 1 ಗೆರೆಯನ್ನು ಹಾಕಿದರೆ ಮಾತ್ರ ಆ ಮತ ಸಿಂಧು. ಯಾನ್ ಕಿಶೋರ್ರಿಗೆ ಓಟು ಬಾರ್ದೆ ಅವು ಗೊತ್ತಾಡ್ತಾರೆ ಎನ್ನ ಪುದಾರಂಜಿ ಉಪ್ಪಾಡೈಟ್ ಬರೆದ್ರೆ ಆ ಮತ ಅಸಿಂಧು. 1 ಬರೆದು ಅದಕ್ಕೆ ಸೂರ್ಯ ಹಾಕಿ ಕಿರಣ ಬಿಡಿಸಿದರೆ ಆ ಮತ ಅಸಿಂಧು. 1 ಬರೆದು ಅದಕ್ಕೆ ರೌಂಡ್ ಹಾಕಿ ಬಣ್ಣ ಬಣ್ಣದ ಎಲ್ಲ ಚಿತ್ರ ಬಿಡಿಸಿದರೆ ಅದು ಅಸಿಂಧು. ಹಾಗಾಗಿ ನಮ್ಮ ಕೆಲಸ ಅಲ್ಲಿ ಅವರು ಕೊಡುವ ಪೆನ್ನಲ್ಲಿ ಕೇವಲ 1 ಗೆರೆ ಹಾಕುವುದು ಮಾತ್ರ, ಬೇರೆ ಯಾವುದೇ ನಾವು ಬರೆದ್ರೂ ಕೂಡ ಆ ಮತ ಅಸಿಂಧು ಆಗ್ತದೆ. ಹಾಗಾಗಿ ಎಚ್ಚರಿಕೆಯಿಂದ ನಮ್ಮ ಕೆಲಸ ಮತದಾನ ಮಾಡುವುದು, ಅವರು ಕೊಡುವ ಪೆನ್ನಲ್ಲಿ 1 ಎಂದು ಬರೆಯುವುದು ಮಾತ್ರ. ಆ ನಂತರ ಒಂದೇ ಮತ ಚಲಾಯಿಸಲಿಕ್ಕಿರುವುದು, ಕೇವಲ 1 ಮತ ಮಾತ್ರ. 1 ಅಂತ ಬರೆದು 1 ಮತ ಚಲಾಯಿಸಲಿಕ್ಕೆ. 1 ಅಂತ ಬರೆದ ನಂತರ ಆ ಬ್ಯಾಲೆಟ್ ಪೇಪರ್, ಆ ಮತಪತ್ರವನ್ನು, ಈ ರೀತಿಯ ಮತಪತ್ರ ಮೊದಲು ಉದ್ದಕ್ಕೆ ಮಡಚಬೇಕು. ಆ ನಂತರ
ಅಡ್ಡಕ್ಕೆ ಮಡಚಬೇಕು. 2 ಸಾರಿ ಮಡಚಲಿಕ್ಕಿದೆ. ನಮಗೆ ಕೊಡುವಾಗಲೇ ಅಧಿಕಾರಿ ಆ ರೀತಿ ಮಡಚಿ ಕೊಡ್ತಾರೆ. ಆ ಬ್ಯಾಲೆಟ್ ಪೇಪರನ್ನು ಈ ರೀತಿ ಮಡಚಿಯೇ ನಮಗೆ ಕೊಡ್ತಾರೆ. ನಾವು ಬಿಡಿಸಿ ಅದರಲ್ಲಿ ಮತವನ್ನು ನಮೂದು ಮಾಡಿ ಮತ್ತೆ ಉದ್ದಕ್ಕೆ ಮೊದಲು ಮಡಚಬೇಕು. ಒಂದು ವೇಳೆ ಅಡ್ಡಕ್ಕೆ ಮೊದಲು ಮಡಚಿದ್ರೆ ಎಂಚಲ ಮಡಿಪೇರತ್ತ ಮಡ್ತು ಪಾಟ್ನದಾನೆ. ಒಂದು ವೇಳೆ ನಾವು ಅಡ್ಡಕ್ಕೆ ಮಡಚಿದ್ರೆ ನಾವು ಕಿಶೋರ್ ಕುಮಾರ್ ರವರಿಗೆ ಹಾಕಿದ ಆ ಒಂದು ಗೆರೆ ಅದು ಕೆಳಗಿನ ಅಭ್ಯರ್ಥಿಗೂ ಅವರ ಕಾಲಮ್ಗೂ ತಾಗ್ತದೆ, ಸ್ಪ್ರೆಡ್ ಆಗ್ತದೆ. ಹಾಗಾಗಿ ಅದು ಅಸಿಂಧು ಆಗ್ತದೆ. ಹಾಗಾಗಿ ಅದು ಒಂದು ಬರೆದು ಉದ್ದಕ್ಕೆ ಮಾತ್ರ ಮಡಚಬೇಕು. ಉದ್ದಕ್ಕೆ ಮಡಚಿದ ಮೇಲೆ ಅಡ್ಡಕ್ಕೆ ಮಡಚಬೇಕು. ಅಡ್ಡಕ್ಕೆ ಮಡಚಿದ ಮೇಲೆ ಅಲ್ಲಿ ಮತಪೆಟ್ಟಿಗೆ ಇದೆ. ಆ ಮತಪೆಟ್ಟಿಗೆಗೆ ಹಾಕಿ ಅಲ್ಲಿಂದ ಹೊರಗೆ ಬರಬೇಕು. ಮತಪೆಟ್ಟಿಗೆಗೆ ಹಾಕಿ ಕಿಸೆಟ್ಟು ಬಡೊಂದು ಬರ್ಪತ್ತು ಪಾಡ್ದಾಂಡು ಓಟು ಪಾಡ್ದಾಂಡು ಕಿಶೋರ್ ನನ್ನ ಪೋಯಿ ಅಂತ ಕಿಸೆಯಲ್ಲಿ ಹಾಕಿದರೆ ಆ ಮತ ಬ್ಯಾಗಲ್ಲಿ ಹಾಕಿದರೆ ಆ ಮತ ಲೆಕ್ಕಕ್ಕೆ ಸಿಗುವುದಿಲ್ಲ. ಇದನ್ನು ಯಾಕೆ ಒತ್ತಿ ಹೇಳ್ತೇನೆ, ಕಳೆದ ಚುನಾವಣೆಯಲ್ಲಿ ಮತದಾನ ಆಗಿ ಎಲ್ಲ ಲೆಕ್ಕ ಮಾಡುವಾಗ ಒಂದು ಮತ ಕಡಿಮೆ ಆಗಿತ್ತು, ನಮ್ಮಂಥವ್ರು ಹಾಕಿದ್ದು. ಎಲ್ಲ ಲೆಕ್ಕ ಮಾಡುವಾಗ ಒಂದು ಓಟ್ ಇಲ್ಲ. ಕೊನೆಗೆ ಎಲ್ಲ ಪಂಚಾಯತ್ ಲೆಕ್ಕ ಮಾಡುವಾಗ ಒಂದು ಪಂಚಾಯತ್ನ ಒಬ್ಬರು ಓಟ್ ಹಾಕಿದ್ದಾರೆ, ಒಂದು ಅಂತ ಪೆನ್ ತಗೊಂಡು ಬರೆದು ಮಡಚಿ ಎಲ್ಲ ಇಟ್ಟಿದ್ದಾರೆ, ಕಿಸೆಯಲ್ಲಿ ಹಾಕೊಂಡು ಹೋಗಿದ್ದಾರೆ. ಅಲ್ಲಿ ಲೆಕ್ಕ ಮಾಡಲಿಕ್ಕೆ ಸಿಗಲಿಲ್ಲ. ಹಾಗಾಗಿ ಅಲ್ಲಿ ಮತಪೆಟ್ಟಿಗೆಗೆ ಹಾಕಿ ಅಲ್ಲಿಂದ ನಾವು ಹೊರಗೆ ಬರಬೇಕು. ಆಗ ನಮ್ಮ ಮತದಾನ ಮುಕ್ತಾಯ ಆಗ್ತದೆ. ಈ ರೀತಿ ಮತದಾನವನ್ನು ಮಾಡಲಿಕ್ಕೆ ಕ್ರಮ ಇದೆ. ಆ ಕ್ರಮದಲ್ಲಿಯೇ ನಾವು ಮಾಡಬೇಕು. ಆ ನಂತರ ಮತದಾನ ಕೇಂದ್ರಕ್ಕೆ ನಾವು ಹೋಗುವಾಗ ಗುರುತಿನ ಚೀಟಿ ಕಡ್ಡಾಯ. ನಮ್ಮ ಗುರುತಿನ ಚೀಟಿ, ಆಧಾರ್ ಕಾರ್ಡ್, ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾದಾಗ ಕೊಟ್ಟಂಥ ಒಂದು ಪ್ರಮಾಣ ಪತ್ರ, ಅಥವಾ ಪಂಚಾಯತ್ನಲ್ಲಿ ನಮಗೆ ಕೊಟ್ಟಂಥ ಗುರುತಿನ ಚೀಟಿ ಅಥವಾ ವೋಟರ್ ID, ಒಟ್ಟು ನಮ್ಮ ಫೋಟೋ ಇರುವಂಥ ಒಂದು ID ಕಾರ್ಡ್, ಗುರುತಿನ ಚೀಟಿ ಕಡ್ಡಾಯ. ಇವತ್ತೇ ಹೋಗಿ ನಮ್ಮ ಮನೆಯಲ್ಲಿರುವಂಥ ಆ ಗುರುತಿನ ಚೀಟಿಯನ್ನು ಕೈಗೆ ಸಿಗುವಾಗೆ ಮೊದಲೇ ತೆಗೆದು ಬಿಡಿ. ಕಾಂಡ 8 ಗಂಟೆಗೆ ಓಟು ಚಾ ಬರೆದು ಆ ಆಧಾರ್ ಕಾರ್ಡ್ ಒಂಜಿ ಓಲುಂಡು ನಾಡೋಡತ್ತೈತೆ ಅಂತ ಇವತ್ತೇ ಹೋಗಿ ಅದನ್ನು ತೆಗೆದಿಡಿ. ಮತದಾರರ ಗುರುತಿನ ಚೀಟಿ ಕಡ್ಡಾಯ. ಆ ನಂತರ ಪ್ರಮುಖರಿಗೆ ಸೂಚನೆ, ಒಂದೊಂದು ಮತಗಟ್ಟೆಗೆ ಒಬ್ಬೊಬ್ಬ ಪ್ರಮುಖರನ್ನು ನೇಮಕ ಮಾಡಬೇಕು. ಪಂಚಾಯತ್ ಸದಸ್ಯರಲ್ಲಿ ಓರ್ವನನ್ನು ಮಾಡಬಹುದು, ಅಥವಾ ನಮ್ಮ ಪ್ರಮುಖ ಯಾರಾದರೂ ವೋಟರ್ ಲಿಸ್ಟಲ್ಲಿ ID ಕಾರ್ಡ್ ಇರುವಂಥದ್ದು, ವೋಟರ್ ID ಇರುವಂಥ ಒಬ್ಬ ಪ್ರಮುಖ ಏಜೆಂಟ್ ಆಗಿ ಅಲ್ಲಿ ಕೆಲಸ ಮಾಡಲಿಕ್ಕೆ ಅಲ್ಲಿ ಇರಬೇಕು. ಈ ಏಜೆಂಟ ಮತಗಟ್ಟೆಯ ಏಜೆಂಟ್ ನಾವು ನೇಮಿಸಿದ, ಅದು ಪಂಚಾಯತ್ ಸದಸ್ಯರಾಗಿರುವುದು ಅಥವಾ ಪ್ರಮುಖರಾಗಿರುವುದು. ಮತದಾನದ ಬೆಳಿಗ್ಗೆ 8 ಗಂಟೆಗೆ ಮತದಾನ ಆರಂಭ ಆಗ್ತದೆ. ಈ ಏಜೆಂಟ್ 7 ಗಂಟೆಗೆ ಮತಗಟ್ಟೆಯಲ್ಲಿ ಇರಬೇಕು. 7 ಗಂಟೆಗೆ ಏಜೆಂಟ್ ಮತಗಟ್ಟೆಯಲ್ಲಿ ಇರಬೇಕು. ಆ ನಂತರ ಮತದಾನ ಪೂರ್ತಿ ಮುಗಿದರೂ ಕೂಡ 10 ಗಂಟೆಗೆ ನಮ್ಮ 15 ಸದಸ್ಯರು, ಪಂಚಾಯತ್ನಲ್ಲಿ 15 ಜನ ಬಂದು ವೋಟ್ ಹಾಕಿ ಆಗ್ತದೆ. ಆ ಏಜೆಂಟ್ ಮತಪೆಟ್ಟಿಗೆ ಸೀಲ್ ಮಾಡಿ ಅಲ್ಲಿಂದ ಅಧಿಕಾರಿಗಳು ಬಂದು ವಾಹನದಲ್ಲಿ ಮತಪೆಟ್ಟಿಗೆಯನ್ನು ಕೊಂಡು ಹೋಗುವವರೆಗೆ ಅದು ಎಷ್ಟು ಹೊತ್ತಾದರೂ ಆ ಏಜೆಂಟ್ ಆ ಪಂಚಾಯತ್ನಲ್ಲಿ ಇರಬೇಕು, ಆ ಮತಗಟ್ಟೆಯಲ್ಲಿ ಇರಬೇಕು. ಅಂಥ ತಾಳ್ಮೆ ಇರುವಂಥ, ಅಂಥ ಪುರ್ಸೋತಿರುವಂಥ ಮತ್ತು ಅಲ್ಲಿ ಬೆಳಗಿನಿಂದ ಸಂಜೆಯ ತನಕ ಕುಳಿತುಕೊಳ್ಳಿಕ್ಕೆ ಸಾಧ್ಯ ಇರುವಂಥ ಏಜೆಂಟರನ್ನೇ ದಯವಿಟ್ಟು ನೇಮಕ ಮಾಡಿ, ಆ ಏಜೆಂಟ್ ಬೆಳಗ್ಗೆ 7ರಿಂದ ಸಂಜೆ ಮತಪೆಟ್ಟಿಗೆ ಅಲ್ಲಿಂದ ಕೊಂಡು ಹೋಗುವವರೆಗೆ ಅಲ್ಲಿರಬೇಕು. 21 ಇರುವಾಗ ಭಾರಿ ಮದ್ಮೆ ಉಂಡು, ಪೆಟ್ಟಿಗೆ ಮುಗಿದಾಂಡು ನಾನು ಯಾನು ಮದ್ಮೆ ಓದುವರ್ಪ ಅಂತ ಹೇಳಿದರೆ ಕಷ್ಟ ಆಗ್ತದೆ. ದಯವಿಟ್ಟು ಅದನ್ನು ಗಮನಿಸಿ. ಏಜೆಂಟರು ಮತಗಟ್ಟೆಗೆ ಹೋಗುವಾಗ ಆ ಮತಗಟ್ಟೆಯ ಮತದಾರರ ಪಟ್ಟಿ, ಏಜೆಂಟರು ಮತಗಟ್ಟೆಗೆ ಹೋಗುವಾಗ ಆ ಮತಗಟ್ಟೆಯ ಮತದಾರರ ಪಟ್ಟಿ, ಪೆನ್ನು, ಏಜೆಂಟರ ಗುರುತಿನ ಚೀಟಿ ಮತ್ತು ಅಭ್ಯರ್ಥಿ ಅಥವಾ ಅಭ್ಯರ್ಥಿಯೇತರು ಸಹಿ ಹಾಕಿಕೊಟ್ಟಂಥ ಏಜೆಂಟರ ಫಾರ್ಮ್ ಅದನ್ನು ತೆಗೆದುಕೊಂಡು ಮತಗಟ್ಟೆಗೆ ಹೋಗಬೇಕು. ಏಜೆಂಟರು ಅಭ್ಯರ್ಥಿ ಅಥವಾ ಅಭ್ಯರ್ಥಿ ಏಜೆಂಟ್ ಸೈನ್ ಹಾಕಿದಂಥ ಫಾರ್ಮ್ ತಗೊಂಡು ಹೋಗಬೇಕು. ಮತದಾನದ ದಿನ ನಮ್ಮ ಎಲ್ಲ ಸದಸ್ಯರು ಒಟ್ಟಾಗಿ ಒಂದು ಕಡೆ ಸೇರಬೇಕು. ಈಗಾಗಲೇ ಪ್ರಮುಖರಿಗೆ ಸೂಚನೆ ಕೊಟ್ಟಿದೆ. ಪಂಚಾಯತ್ನ ಹತ್ತಿರ ಇರುವಂಥ ನಮ್ಮ ಪ್ರಮುಖರ ಮನೆಯಲ್ಲಿ ಸೇರಬೇಕು. ಅಲ್ಲಿ ಬೆಳಗ್ಗಿನ ಉಪಹಾರವನ್ನು ಅಲ್ಲಿಯೇ ಮಾಡಬೇಕು. ಕಾಣದ ಟಿಫಿನ್ ಅವಲಿ ಪ್ರಮುಖರನ್ನ ಇಲ್ಲಲ್ಲ, ಪಂಚಾಯತ್ನ ಕೈತಲ್ ಉಪಹಾರವನ್ನು ಮಾಡಿದ ಬಳಿಕ ನಾವೆಲ್ಲರೂ ಒಟ್ಟಾಗಿ ನಿಂತು ಒಂದು ಗುಂಪು ಫೋಟೋ, ಒರಿಯೋರಿಯನ ಒಂಜೊಂಜಿ ಫೋಟೋ ಹತ್ತು ಎಲ್ಲರೂ ಸದಸ್ಯರು ಒಟ್ಟಾಗಿ ನಿಂತು ಒಂದು ಫೋಟೋ ತೆಗೆದು ಅದನ್ನು ಕ್ಷೇತ್ರದ ಪ್ರಮುಖರಿಗೆ ಕಳುಹಿಸಿ, ಆ ನಂತರ ಮತಗಟ್ಟೆಗೆ ಹೋಗಿ ಒಟ್ಟಾಗಿ ನಾವು ಮತ ಚಲಾಯಿಸಿ ಅಲ್ಲಿಂದ ಹೊರಗೆ ಬರಬೇಕು. ಈ ರೀತಿ ಮತದಾನದ ವ್ಯವಸ್ಥೆ ಇದೆ. ನಮ್ಮ ಸದಸ್ಯರ ಮತ 100% ಚಲಾವಣೆ ಆಗಬೇಕು.
ನಮ್ಮ ಸದಸ್ಯರ ಮತ 100ಕ್ಕೆ 100ರಷ್ಟು ಮತಪತ್ರದ 1ನೇ ಕ್ರಮ ಸಂಖ್ಯೆಯಲ್ಲಿರುವ ಕಿಶೋರ್ ಕುಮಾರ್ ಪುತ್ತೂರು ಅವರ ಭಾವಚಿತ್ರದ ಮುಂದೆ ಇರುವ ಖಾಲಿ ಅಂಕಣದಲ್ಲಿ ಮತಗಟ್ಟೆಯ ಅಧಿಕಾರಿ ಕೊಡುವಂಥ ನೇರಳೆ ಬಣ್ಣದ ಸ್ಕೆಚ್ ಪೆನ್ನಿನಲ್ಲಿ ಮೇಲಿನಿಂದ ಕೆಳಗೆ ಒಂದು ಗೆರೆ ಎಳೆದು ಆ ಮತಪತ್ರವನ್ನು ಮೊದಲು ಉದ್ದಕ್ಕೆ ಮಡಿಚಿ ಆ ನಂತರ ಅಡ್ಡಕ್ಕೆ ಮಡಚಿ ಮತಪೆಟ್ಟಿಗೆಗೆ ಹಾಕಿ ಅಲ್ಲಿಂದ ಹೊರಗೆ ಬಂದರೆ 24ನೇ ತಾರೀಕು ಮತ ಎಣಿಕೆ ಆಗುವಾಗ ನಮ್ಮ ಅಭ್ಯರ್ಥಿ ಕಿಶೋರ್ ಕುಮಾರ್ ಅವರು ಸುಮಾರು 2000 ಮತದ ಅಂತರದಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಇದೆ. ಆದರೆ ನಾವು ಇದನ್ನು ಮಾಡಿದಾಗ ಮಾತ್ರ. ಹಾಗಾಗಿ ಎಲ್ಲ ವಿಷಯಗಳನ್ನು ನೆನಪು ಮಾಡಿಕೊಳ್ಬೇಕು. ಗೊತ್ತಿಲ್ಲದಿದ್ದರೆ ನಮ್ಮ ಪ್ರಮುಖರಲ್ಲಿ ಕೇಳಿ. ಇವತ್ತು ಕೆಲವು ಪಂಚಾಯತ್ನ ಉಪಸ್ಥಿತಿ, ಕೆಲವು ಪಂಚಾಯತ್ನಲ್ಲಿ ಕೆಲವು ಸದಸ್ಯರು ಬರಲಿಲ್ಲ. ನಮಗೂ ಅರ್ಥ ಆಗ್ತದೆ. ನಮ್ಮ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲಾರವರು ಆಗಮಿಸ್ತಾ ಇದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ನಮ್ಮ ಸಂಸದರು, ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಕಾರ್ಯದರ್ಶಿಗಳಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಆಗಮಿಸ್ತಾ ಇದ್ದಾರೆ. ಅವರಿಗೂ ತಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತು ಈ ಸಭೆಯಲ್ಲಿ ಕೆಲವೊಂದು ಗ್ರಾಮ ಪಂಚಾಯತ್ನ ಸದಸ್ಯರ ಅನುಪಸ್ಥಿತಿ ಇದೆ. ಕಾರಣಗಳು ಸ್ಪಷ್ಟವಿದೆ. ಇವತ್ತು ನವರಾತ್ರಿ, ಆಯುಧ ಪೂಜೆ, ನಮ್ಮ ವಾಹನಕ್ಕೆ ಪೂಜೆ ಮಾಡಲಿಕ್ಕಿದೆ. ಹಾಗಾಗಿ ಅನಿವಾರ್ಯವಾಗಿ ಬಂದಿರಲಿಕ್ಕಿಲ್ಲ. ಆದರೂ ಬಂದವರು ನಾವಿದ್ದೇವೆ. ನಮ್ಮ ಪಂಚಾಯತ್ನ ಬರದೇ ಇರುವಂಥ ಸದಸ್ಯರಿಗೆ ಇವತ್ತಿನ ವಿಷಯವನ್ನು ತಿಳಿಸಿ, ಮತದಾನ ಹೇಗೆ ಮಾಡುವುದು, ಮತದಾನದ ಕ್ರಮ ಹೇಗೆ, ನಾವು ಎಲ್ಲಿ ಸೇರಬೇಕು, ನಾವು ಮತದಾನಕ್ಕೆ ಹೋಗುವಾಗ ಏನೆಲ್ಲ ತೆಗೆದುಕೊಂಡು ಹೋಗಬೇಕು, ಇದನ್ನೆಲ್ಲ ಬಂದವರು ಬರದವರಿಗೆ ನಮ್ಮ ಪಂಚಾಯತ್ನ ಸದಸ್ಯರಿಗೆ ತಿಳಿಸುವ ಮೂಲಕ ಒಟ್ಟು ಮತದಾನ ಯಶಸ್ವಿಯಾಗೋ ರೀತಿಯಲ್ಲಿ ತಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳ್ತಾ, ಇನ್ನೂ ಒಂದು ಸ್ಪಷ್ಟೀಕರಣ ಇದೆ. ಕೆಲವೊಂದು ಸದಸ್ಯರು ಅನಿವಾರ್ಯವಾಗಿ ಬ್ಯಾಲೆಟ್ ಪೇಪರ್ನಲ್ಲಿ ನಮಗೆ ಓದಲಿಕ್ಕೆ ಸರಿಯಾಗಿ ಬರುವುದಿಲ್ಲ, ಬ್ಯಾಲೆಟ್ ಪೇಪರ್ನಲ್ಲಿ ಅಭ್ಯರ್ಥಿಗಳ ಹೆಸರು ಕಾಣುವುದಿಲ್ಲ, ಅಥವಾ ನಾವು ಗುರುತು ಹಾಕುವಾಗ ಏನೋ ಕಾರಣದಿಂದಾಗಿ ನಮಗೆ ಕೈ ಆಚೆ ಈಚೆ ಇರ್ತದೆ, ಪ್ರಾಯಸ್ಥರಿಗೆ ಇರ್ತದೆ, ಅಥವಾ ಕೆಲವೊಂದು ಸಂದರ್ಭದಲ್ಲಿ ಗೆರೆ ಹಾಕುವಾಗ ಆಚೆ ಈಚೆ ಕೈ ನಡುಗ್ತದೆ ಇತ್ಯಾದಿಗಳು ನಮ್ಮಲ್ಲಿ ಇದ್ದರೆ ದಯವಿಟ್ಟು ಪ್ರಮುಖರು ಗಮನಿಸಿ. ಪ್ರಮುಖರು ದಯವಿಟ್ಟು ಇಂಥ ಸಮಸ್ಯೆಗಳು ಇದ್ದಲ್ಲಿ, ಒಂದು ವೇಳೆ ಬ್ಯಾಲೆಟ್ ಓದಲಿಕ್ಕೆ ಆಗುವುದಿಲ್ಲ, ಮತ ಹಾಕಲಿಕ್ಕೆ ಸಾಧ್ಯ ಇಲ್ಲ, ಬರೀಲಿಕ್ಕೆ ಗೊತ್ತಿಲ್ಲ, ಕಷ್ಟ ಆಗ್ತದೆ, ಅಂತಹ ಸಂದರ್ಭದಲ್ಲಿ ಸಂಬಂಧಪಟ್ಟ ವೈದ್ಯಾಧಿಕಾರಿ ಒಂದು ದೃಢೀಕರಣ ಕೊಟ್ಟು ಇವರಿಗೆ ಕಣ್ಣು ಕಾಣಿಸ್ತಾ ಇಲ್ಲ, ಹಾಗಾಗಿ ಇವರಿಗೆ ಆ ಸಮಸ್ಯೆ ಇದೆ ಅಂತ ಒಂದು ದೃಢೀಕರಣವನ್ನು ಮೊದಲೇ ನಾವು ಪಡ್ಕೊಂಡ್ರೆ ಅವರ ಸಂಬಂಧಿಕರಿಗೆ ಮತ ಹಾಕಲಿಕ್ಕೆ ಅವಕಾಶ ಇದೆ. ಅವರ ಸಂಬಂಧಿಕರಿಗಿದೆ. ಯಾವಾಗಂದರೆ ಈ ದೃಢೀಕರಣ ಇದ್ದರೆ ಮಾತ್ರ. ಸೀದಾ ಹೋಗಿ ಅಲ್ಲಿ ಹೆಂಗೆ ಕಾಣೋದು ಅಜ್ಜಿ ಓಟು ಪಾಡ್ರೆ ಬೇತೆ ಜನ, ಅದು ಆಗುವುದಿಲ್ಲ. ಹಾಗಾಗಿ ಗಮನಿಸಿ, ಅಂತಹ ಸಮಸ್ಯೆ ಇರುವವರು ವೈದ್ಯರಿಂದ ಇವರಿಗೆ ಇಂಥ ದೋಷ ಇದೆ, ಅವರಿಗೆ ಸಮಸ್ಯೆ ಇದೆ ಅನ್ನುವಂಥ ದೃಢೀಕರಣ ಇದ್ದರೆ ಅವರಿಗೂ ಮತ ಹಾಕಲಿಕ್ಕೆ ವ್ಯವಸ್ಥೆ ಇದೆ. ಬದಲಿ ವ್ಯವಸ್ಥೆಯ ಮೂಲಕ ಮತ ಹಾಕ್ಬೋದು. ಇವಿಷ್ಟು ಮತದಾನದ ಬಗ್ಗೆ ಒಟ್ಟು ಮಾಹಿತಿ. ದಯವಿಟ್ಟು ಎಲ್ಲರೂ ಇದನ್ನು ತಾವು ಇನ್ನೊಮ್ಮೆ ತಿಳ್ಕೊಳ್ಳಿ, ಬಾಕಿಯವರಿಗೆ ತಿಳಿಸುವಂಥ ವ್ಯವಸ್ಥೆ ಮಾಡಿ. ನಮಸ್ಕಾರ. ಈ ಒಂದು ರೀತಿಯಲ್ಲಿ ಪ್ರಚಾರ ಸಭೆ, ಒಂದು ರೀತಿಯಲ್ಲಿ ನಮ್ಮ ಮತದಾರರನ್ನು ಅಭ್ಯರ್ಥಿ ಭೇಟಿ ಮಾಡುವಂಥ ಒಂದು ಕಾರ್ಯಕ್ರಮ. ಅಂಥ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ನಮ್ಮ ಜಿಲ್ಲೆ ಅಧ್ಯಕ್ಷರಾದಂಥ ಸತೀಶ್ ಕುಂಪಲ ಅವರೇ, ಈ ಚುನಾವಣೆಯ ಸಂಚಾಲಕರಾಗಿರುವಂಥ ಹಿರಿಯರಾದ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ರೆ, ಮಂಡಲದ ಅಧ್ಯಕ್ಷರಾದಂಥ ಜಗದೀಶ್ ಆಳ್ವರೆ, ನಮ್ಮೆಲ್ಲರ ನೆಚ್ಚಿನ ಅಭ್ಯರ್ಥಿ ದಕ್ಷಿಣ ಕನ್ನಡ ಜಿಲ್ಲೆ BJPಯ ಪ್ರಧಾನ ಕಾರ್ಯದರ್ಶಿ. ಅಭ್ಯರ್ಥಿಯ ಪರಿಚಯ ಈಗಾಗಲೇ ಮಾಡಿರ್ಬೋದು, ಆದರೆ ವೈಯಕ್ತಿಕವಾಗಿ ನನಗೆ ಒಂದು ರೀತಿಯಲ್ಲಿ ಅಣ್ಣನ ರೀತಿಯಲ್ಲಿ, ಒಂದು ರೀತಿಯಲ್ಲಿ ಪಾರ್ಟಿಯಲ್ಲಿ ನಾನು ಸೇರುವ ದಿನದಿಂದ ಇವತ್ತಿನವರೆಗೆ ಅದೇ ಆತ್ಮೀಯತೆಯನ್ನು ಇಟ್ಕೊಂಡು, ಅದೇ ಪ್ರೀತಿಯನ್ನು ಇಟ್ಕೊಂಡು, ಇವತ್ತು ಪ್ರಾಯಶಃ ಅವರಿಗೆ ಅಭ್ಯರ್ಥಿ ಆಗುವಂಥ ಸಂದರ್ಭದಲ್ಲಿ ಅತ್ಯಂತ ಹೆಚ್ಚು ಖುಷಿಪಟ್ಟವನು ಯಾರಾದರೂ ಇದ್ದರೆ ಅದು ನಾನೇ. ಆ ಕಾರಣಕ್ಕೆ ಈ ಚುನಾವಣೆಯ ಅಂಥ ಕೇಂದ್ರ ಬಿಂದು ಆಗಿರುವಂಥ ನಮ್ಮೆಲ್ಲರ ಪ್ರೀತಿಯ ಕಿಶೋರ್ ಕುಮಾರ್ ಪುತ್ತೂರವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಪ್ರಮುಖರೇ, ಬೇಗ ಮುಗಿಸೋ ಕಾರಣಕ್ಕೆ ಮಾತ್ರ ವೇದಿಕೆ ಮುಂಭಾಗದಲ್ಲಿರುವಂಥ ನಮ್ಮ ಪಾರ್ಟಿಯ ಎಲ್ಲ ಪ್ರಮುಖರೇ, ಎಷ್ಟು ಮತದಾರರು ಬಂದಿದ್ದಾರೆ ಅಂತ ಗೊತ್ತಿಲ್ಲ, 130 ಮತದಾರರಿದ್ದಾರೆ ಮಂಗಳೂರು ಕ್ಷೇತ್ರದಲ್ಲಿ. 130 ಇಲ್ಲಿ ಖಂಡಿತವಾಗಿ ಇರಲಿಕ್ಕಿಲ್ಲ. ಇವತ್ತು ಆಯುಧ ಪೂಜೆ ಅನ್ನುವ ಕಾರಣಕ್ಕೆ ಬಂದಿಲ್ಲ ಅಂತ ಅಂದ್ಕೊಂಡಿದ್ದೇನೆ. ಆದರೆ ಆ 130 ಜನರನ್ನು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಮತ ಹಾಕಿಸಬಲ್ಲಂಥ ಸಾಮರ್ಥ್ಯ ಇರುವಂಥ ಪ್ರಮುಖರು ಇಲ್ಲಿದ್ದಾರೆ. ಅದು ಖುಷಿ ಕೊಡುವಂಥ ಸಂಗತಿ. ಬಂಧುಗಳೇ, ಈ ಚುನಾವಣೆ
ತಮಗೂ ಹೊಸ್ತಲ್ಲ, ನಮಗೂ ಹೊಸ್ತಲ್ಲ. ಆದರೆ ಭಾರತೀಯ ಜನತಾ ಪಾರ್ಟಿ ಯಾವುದೇ ಒಂದು ಚುನಾವಣೆಯನ್ನು ಎದುರಿಸುವಾಗ ನಮಗೆ ಈ ಚುನಾವಣೆಯಲ್ಲಿ ನಾವು ಸೋಲ್ತೇವೆ ಅಂತ ಖಂಡಿತ ಗೊತ್ತಿರುವಾಗಲೂ, ಗೆಲ್ತೇವೆ ಅಂತ ಖಂಡಿತ ಗೊತ್ತಿರುವಾಗಲೂ ನಾವು ನಮ್ಮ ಶ್ರಮ ಕಡಿಮೆ ಮಾಡೋದಿಲ್ಲ. ನಾವು ಯಾವುದಾದ್ರೂ ಒಂದು ಚುನಾವಣೆಯಲ್ಲಿ ಸೋಲ್ತೇವೆ ಅಂತ ನಮಗೆ ಖಂಡಿತ ಪಕ್ಕ ಗೊತ್ತಿರುವಾಗಲೂ ನಮ್ಮ ಪ್ರಯತ್ನ ಯಾವ ರೀತಿ ಇರ್ತದೆ ಅಂದರೆ 100% ಪ್ರಯತ್ನ, ಪ್ರತಿ ಮತದಾರರನ್ನು ತಲುಪುವಂಥ ಪ್ರಯತ್ನ, ಪ್ರತಿ ಮತದಾರರನ್ನು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಮತ ಹಾಕಿಸುವಂಥ ಪ್ರಯತ್ನ. ನಮ್ಮ ವಿರೋಧಿಗಳಿದ್ದರೆ ಅವರನ್ನು ಮತ ಹಾಕಿಸದಿರುವಂಥ ಪ್ರಯತ್ನ. ಈ ಎಲ್ಲ ಪ್ರಯತ್ನಗಳನ್ನು ನಾವೆಲ್ಲ ಚುನಾವಣೆಯಲ್ಲೂ ಮಾಡ್ತೇವೆ. ಅದೇ ರೀತಿಯ ಪ್ರಯತ್ನ ಈ ಚುನಾವಣೆಯಲ್ಲೂ ಆಗಬೇಕಾಗ್ತದೆ. ಈ ಚುನಾವಣೆಯಲ್ಲಿ ನಾವು ಗೆಲ್ಲೋದು ಶತಸಿದ್ಧ, ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ. ನಮಗೆ 3500ಕ್ಕಿಂತಲೂ ಹೆಚ್ಚಿನ ಮತ ಇದೆ, ಕಾಂಗ್ರೆಸ್ಗೆ 1800 1900 ಮತ ಇರೋದು. ಗೆಲ್ಲುವ ಸಮಸ್ಯೆ ಅಲ್ಲ. ನಮ್ಮ ಮಾಜಿ ರಾಷ್ಟ್ರೀಯ ಅಧ್ಯಕ್ಷರು, ಕೇಂದ್ರದ ಗೃಹ ಮಂತ್ರಿ ಅಮಿತ್ ಶಾ ಅವರು ಯಾವತ್ತೂ ಹೇಳ್ತಾರೆ, ಪ್ರತಿ ಚುನಾವಣೆ ನಮಗೆ ನಮ್ಮ ಸಂಘಟನೆಯ ಒಂದು ಮೌಲ್ಯಮಾಪನ ಮಾಡುವಂಥ ಒಂದು ವ್ಯವಸ್ಥೆ. ನಮ್ಮ ಕಾರ್ಯಕರ್ತ ಕಳೆದ ಇಷ್ಟು ವರ್ಷದಲ್ಲಿ ಮಾಡಿರುವಂಥ ಕೆಲಸ, ಅದರ ಫಲಿತಾಂಶ ಯಾವಾಗ ಅಂದರೆ ಚುನಾವಣೆ. ಮತ್ತು ಪ್ರತಿ ಚುನಾವಣೆ ರಾಜಕೀಯವಾಗಿ ಒಂದು ದಿಕ್ಕು ಕೊಡುವಂಥ ಚುನಾವಣೆ. ಆ ಚುನಾವಣೆ ಇದು ಕೂಡ ಹೌದು. ಹರಿಯಾಣದ ಚುನಾವಣೆ ಹೇಗೆ ಇಡೀ ರಾಷ್ಟ್ರಕ್ಕೆ ಒಂದು ದಿಕ್ಸೂಚಿ ಆಯಿತಾ, ಅದೇ ರೀತಿ ಈ ವಿಧಾನ ಪರಿಷತ್ತಿನ ಚುನಾವಣೆ ಇಡೀ ರಾಜ್ಯಕ್ಕೆ ಒಂದು ದಿಕ್ಸೂಚಿ ಆಗುವಂಥ ಒಂದು ಚುನಾವಣೆ. ಹಾಗಾಗಿ ಈ ಚುನಾವಣೆಯನ್ನು ಅಷ್ಟು ಗಂಭೀರತೆಯಿಂದ ತಗೊಳ್ಬೇಕು, ಅಷ್ಟು ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡಬೇಕು ಅನ್ನೋಂಥ ವಿನಂತಿಯನ್ನು, ಒಂದು ನೆನಪನ್ನು ಮಾತ್ರ ನಾನು ಮಾಡೋದು. ನಾವೆಲ್ಲ ಮಾಡ್ತೀವಿ, ಅದನ್ನು ಮತ್ತೊಮ್ಮೆ ನೆನಪಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ಬಂಧುಗಳೇ, ಕಿಶೋರ್ ಕುಮಾರ್ ಪುತ್ತೂರವರು ಅಭ್ಯರ್ಥಿ ಆಗಿರೋದು ನಾವೇ ಅಭ್ಯರ್ಥಿ ಆದ ರೀತಿಯಲ್ಲಿ. ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಪಾರ್ಟಿ ವಿತ್ ಡಿಫ್ರೆನ್ಸ್ ಅನ್ನುವಂಥದ್ದು ಪ್ರತಿ ಸಲ ಅದನ್ನು ನಿರೂಪಿಸ್ತಾ ಬರ್ತದೆ. ನನಗೆ ಅಭ್ಯರ್ಥಿತನ ಕೊಡುವಾಗಲೂ ಪಾರ್ಟಿ ವಿತ್ ಡಿಫ್ರೆನ್ಸ್ನ ಕಾರಣಕ್ಕೆ ನನಗೆ ಅಭ್ಯರ್ಥಿ ಆಗಿದೆ. ಇವತ್ತು ಕಿಶೋರ್ ಅಭ್ಯರ್ಥಿ ಆಗಿದ್ದರೂ ಅದೇ ಕಾರಣಕ್ಕೆ ಅವರು ಅಭ್ಯರ್ಥಿ ಆಗಿದ್ದಾರೆ, ಬೇರೆ ಯಾವುದೇ ಕಾರಣಕ್ಕಲ್ಲ. ಯಾವುದೇ ಹಿನ್ನೆಲೆ ಇಲ್ಲ, ರಾಜಕೀಯ ಹಿನ್ನೆಲೆ ಇಲ್ಲ. ನನ್ನ ತಂದೆ ರಾಜಕೀಯದಲ್ಲಿ MLA ಆಗಿದ್ದರು, MP ಆಗಿದ್ದರು, ಅಥವಾ ತಂದೆ ಹತ್ರ ಭಾರಿ ಹಣ ಇತ್ತು, ಅಥವಾ ಭಾರಿ ಜಾತಿಯ ಬಲ ಇತ್ತು. ಜಾತಿಯ ಬಲ ದಕ್ಷಿಣ ಕನ್ನಡದಲ್ಲಿ ಅಗತ್ಯ ಇಲ್ಲ. ಆದರೂ ಇವತ್ತು ದೌರ್ಭಾಗ್ಯ, ಅದನ್ನೊಂದು ಮಾತುಕತೆಯ ಲೆವೆಲಲ್ಲಿದೆ, ಕಾರ್ಯಕರ್ತರ ಲೆವೆಲಲ್ಲಿ ಇಲ್ಲ. ಆದರೆ ಈ ಎಲ್ಲದಕ್ಕಿಂತಲೂ ಭಿನ್ನವಾಗಿ ಒಬ್ಬ ಕಾರ್ಯಕರ್ತ ಪಾರ್ಟಿಗೆ ನಿರಂತರವಾಗಿ ಶ್ರಮವನ್ನು ಹಾಕಿದರೆ, ಪಾರ್ಟಿಯ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದರೆ, ವಿಚಾರದ ಆಧಾರದಲ್ಲಿ ನಡೆದರೆ ಅವರಿಗೂ ಅವಕಾಶ ಇದೆ ಅನ್ನೋದನ್ನು ತೋರಿಸಿಕೊಟ್ಟಂಥ ಒಂದು ಆಯ್ಕೆ ಕಿಶೋರ್ ಕುಮಾರ್ ಪುತ್ತೂರ್ ಅವರ ಆಯ್ಕೆ. ಆ ಕಾರಣಕ್ಕೆ ನಾವು ಕಾರ್ಯಕರ್ತರು ಇದನ್ನು ಅತ್ಯಂತ ಒಂದು ನಮ್ಮ ಅಭ್ಯರ್ಥಿತನ ಅನ್ನುವ ರೀತಿಯಲ್ಲಿ, ನಾವೇ ಅಭ್ಯರ್ಥಿಯಾದ ರೀತಿಯಲ್ಲಿ ಇದನ್ನು ತೆಗೆದುಕೊಳ್ಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ತಾ ಇದ್ದೇನೆ. ತಮ್ಮೆಲ್ಲರಲ್ಲೂ ಇಷ್ಟೇ ವಿನಂತಿ ನಂದು, ಕಿಶೋರ್ ಕುಮಾರ್ ಪುತ್ತೂರ್ ಅವರನ್ನು ಈ ಚುನಾವಣೆಯಲ್ಲಿ ಗೆಲ್ಲಿಸಿಕೊಡುವ ಮುಖಾಂತರ ನಾವು ದಕ್ಷಿಣ ಕನ್ನಡ ಜಿಲ್ಲೆ, ಅದು ಹಿಂದುತ್ವದ ಭದ್ರಕೋಟೆ, ಇಲ್ಲಿ ಯಾವುದೇ ಚುನಾವಣೆ ನಡೆದರೂ, ಅದು MLA ಚುನಾವಣೆ ಇರಲಿ, MLC ಚುನಾವಣೆ ಇರಲಿ, MP ಚುನಾವಣೆ ಇರಲಿ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆ ಇರಲಿ, ನಾವು ಪ್ರಾಮಾಣಿಕವಾಗಿ 100% ನಮ್ಮ ಶ್ರಮವನ್ನು ಹಾಕಿ ಪ್ರತಿ ಮತದಾರರ ಮನವೊಲಿಸಿ, ನಮ್ಮದಲ್ಲದ ಮತವನ್ನು ನಮಗೆ ಹಾಕಿಸಿ, ನಾವು ಅಭೂತಪೂರ್ವವಾದ ಜಯವನ್ನು ಯಾರನ್ನೂ ಅಭ್ಯರ್ಥಿ ಮಾಡಿದರೂ ಕೂಡ ತಂದು ಕೊಡ್ತೇವೆ ಅನ್ನುವಂಥ ಒಂದು ನಿಶ್ಚಯವನ್ನು, ಸಂಕಲ್ಪವನ್ನು ಇವತ್ತು ಮಾಡಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ತಾ ಇದ್ದೇನೆ. ಬಂಧುಗಳೇ, ಕಿಶೋರ್ ಅವರ ಅಭ್ಯರ್ಥಿ ಆಗುವಂಥ ಸಂದರ್ಭದಲ್ಲಿ ನಾವೆಲ್ಲ ಎಷ್ಟು ಖುಷಿ ಪಡಬೇಕಂದ್ರೆ, ಕಾಂಗ್ರೆಸ್ನವರಿಗೆ ಯಾವುದೇ ಅಸ್ತ್ರ ಇಲ್ಲ. ಕಾಂಗ್ರೆಸ್ನವರು ಕಳೆದ 25 ವರ್ಷದಿಂದ, ನಾನು ಬುದ್ಧಿ ತಿಳ್ಕೊಂಡಾಗಿಂದ, ಚುನಾವಣೆಗಳನ್ನು ಗಮನಿಸಿದಿಂದ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಚುನಾವಣೆಯನ್ನು ಹೇಗೆ ಎದುರಿಸಿದ್ದಾರೆ ಅಂದರೆ, ಅಲ್ಪಸಂಖ್ಯಾತರ ಮತವನ್ನು ಒಟ್ಟು ಮಾಡೋದು, ಹಿಂದೂ ಸಮಾಜವನ್ನು ಒಡೆಯುವ ಕೆಲಸವನ್ನು ಮಾಡೋದು. ಇದು ಬಿಟ್ಟರೆ ಬೇರೆ ಯಾವುದಾದ್ರೂ ಅಸ್ತ್ರ ಅವರು ತೋರಿಸಿದ್ದಾರೆ? ಇದೇ ಕ್ಷೇತ್ರದ ಶಾಸಕರು ಖಾದರ್ ಅವರು ಏನೆಲ್ಲ ಆಗಬೇಕು ಎಲ್ಲವೂ ಆಗಿ ಆಯ್ತು. ಅವರೀಗ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆದರು, ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಮಿನಿಸ್ಟರ್ ಆದರು, ಇವತ್ತು ಸ್ಪೀಕರ್ ಆಗಿದ್ದಾರೆ. ಆದರೆ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಇವತ್ತಿಗೂ ಡ್ರೈನೇಜ್ನ ಸಮಸ್ಯೆ ಇದೆ ಅಂತ ಹೇಳಿದರೆ ಅದು ಉಳ್ಳಾಲ ಕ್ಷೇತ್ರದಲ್ಲಿರೋದು. ಕುಡಿಯುವ ನೀರಿನ ಸಮಸ್ಯೆ ಇದೆ ಅಂತ ಕೇಳಿದರೆ ಉಳ್ಳಾಲ ಕ್ಷೇತ್ರದಲ್ಲಿರೋದು. ಇವತ್ತು ಸರಿಯಾಗಿ ರೇಷನ್ ಕಾರ್ಡ್ ಎಲ್ಲರಿಗೆ ಇದೆಯಾ ಇಲ್ವಾ ಅಂತ ಕೇಳಿದರೆ ಅದು ಇಲ್ಲಿರೋದು ಸಮಸ್ಯೆ. ನಾನು ಹೇಳುವ ವಿಷಯ ಏನಂದರೆ, ಕಾಂಗ್ರೆಸ್ ಪಾರ್ಟಿಗೆ ಜನರ ಸೇವೆ, ಜನರಿಗೆ ಕೆಲಸ ಮಾಡೋದು, ಜನರನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಗಟ್ಟಿಗೊಳಿಸೋದು, ಎಲ್ಲರನ್ನ ಒಂದಾಗಿ ರಾಷ್ಟ್ರ ಕೆಲಸದಲ್ಲಿ ಜೋಡಿಸಿಕೊಳ್ಳುವಂಥ ಯಾವುದೇ ಸಂಕಲ್ಪ ಇಲ್ಲ. ಅವರದಿರೋದು ಸ್ವಾರ್ಥ ಮಾತ್ರ. ಚುನಾವಣೆಯನ್ನು ಗೆಲ್ಲಬೇಕಾದ್ರೆ ಹೇಗೆ ಒಡೆಯುವುದು ಅನ್ನುವಂಥದ್ದು. ಅದೇ ಅಸ್ತ್ರವನ್ನು ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಮಾಡಿದರು, ಈ ಚುನಾವಣೆಯಲ್ಲಿ ಅದೇ ಮಾಡೋದು. ಜಾತಿ ಅಸ್ತ್ರವನ್ನು ತಂದು ನಮ್ಮನ್ನು ಒಡೆಯುವ ಪ್ರಯತ್ನವನ್ನು ಮಾಡೋದು. ಆದರೆ ಕಾಂಗ್ರೆಸ್ನವರಿಗೆ ಗೊತ್ತಿಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು
ಜಾತಿಯ ಆಧಾರದಲ್ಲಿ ಸಂಘಟನೆಗೆ ಬಂದವರಲ್ಲ, ಏನಾದರೂ ಒಂದು ಸಿಗ್ತದೆ ಅನ್ನುವಂಥ ಕಾರಣಕ್ಕೆ ಸಂಘಟನೆಗೆ ಬಂದವರಲ್ಲ. ನಮ್ಮ ಪ್ರತಿ ಕಾರ್ಯಕರ್ತನ ಮನೆಗೆ ಹೋದರೆ ಇವತ್ತು ಬಡತನದಲ್ಲಿದ್ದಾರೆ, ಇವತ್ತು ಕಷ್ಟದಲ್ಲಿದ್ದಾರೆ, ಇವತ್ತು ಕಷ್ಟಪಟ್ಟು ಪಾರ್ಟಿಯ ಕೆಲಸವನ್ನು ಮಾಡ್ತಾರೆ. ಅವರು ಬಂದಿರೋದು ಹಿಂದುತ್ವದ ಕಾರಣಕ್ಕೋಸ್ಕರ. ಈ ಸನಾತನವಾದ ಸಂಸ್ಕೃತಿ ಉಳಿಬೇಕು, ಈ ಸಂಸ್ಕೃತಿಯ ಆಧಾರದಲ್ಲಿ ರಾಷ್ಟ್ರವನ್ನು ಕಟ್ಟಬೇಕು ಅನ್ನುವಂಥ ಒಂದೇ ಒಂದು ಗುರಿಯನ್ನು ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇರುವಂಥ ಕಾರ್ಯಕರ್ತರನ್ನು ಕಾಂಗ್ರೆಸ್ನವರು ಯಾವುದಾದ್ರೂ ಜಾತಿಯ ಆಧಾರದಲ್ಲಿ ಅಥವಾ ಈ ರೀತಿಯ ಭ್ರಮೆಯ ಆಧಾರದಲ್ಲಿ ಹೊಡಿತಾರೆ ಅನ್ನುವಂಥ ಮಾನಸಿಕತೆ ಇದ್ದರೆ ಅವರು ಮೂರ್ಖತನದಲ್ಲಿದ್ದಾರೆ. ಹಾಗಾಗಿ ನಾನು ಕಾರ್ಯಕರ್ತರಲ್ಲಿ ಇಷ್ಟೇ ವಿನಂತಿ ಮಾಡೋದು, ಉಳ್ಳಾಲ ಕ್ಷೇತ್ರ, ಮಂಗಳೂರು ಕ್ಷೇತ್ರ ನಮಗೆ ಇದೊಂದು ಸವಾಲಿನ ಕ್ಷೇತ್ರ. ನಾನು ಚುನಾವಣೆಯ ಪೂರ್ವದಲ್ಲೂ ಹೇಳಿದ್ದೇನೆ, ಈಗಲೂ ಹೇಳ್ತಾ ಇದ್ದೇನೆ, ನಮಗೊಂದು ಸವಾಲಿನ ಕ್ಷೇತ್ರ. ಆದರೆ ಗೆಲ್ಲಲಿಕ್ಕೆ ಆಗದಿರುವಂಥ ಕ್ಷೇತ್ರ ಅಲ್ಲ ಅನ್ನುವಂಥದ್ದು ನಮ್ಮ ಕಾರ್ಯಕರ್ತರಿಗೆ ಇರಬೇಕು. ಪ್ರತಿ ಚುನಾವಣೆಯಲ್ಲೂ ನಮ್ಮ ಶಕ್ತಿಯನ್ನು ತೋರಿಸಬೇಕು. ಪ್ರತಿ ಚುನಾವಣೆಯಲ್ಲೂ ನಾವು ಕಳೆದ ಬಾರಿಗಿಂತ ಒಂದು ಮತ ಜಾಸ್ತಿ ಅನ್ನುವ ರೀತಿಯ ಯಾವ ಒಂದು 25-30 ವರ್ಷದ ಹಿಂದೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಕೆಲಸ ಮಾಡ್ತಾಯಿದ್ರು, ಅದೇ ರೀತಿ ಕೆಲಸವನ್ನು ಮಾಡಬೇಕಾದ ಅವಶ್ಯಕತೆ ಇದೆ. ಈ ಚುನಾವಣೆಯಲ್ಲಿ ನಾವು ದೊಡ್ಡ ಸಂಖ್ಯೆಯಲ್ಲಿ ಕಿಶೋರ್ ಕುಮಾರ್ ಪುತ್ತೂರ್ ಅವರನ್ನು ಗೆಲ್ಲಿಸೋಣ. ಇಲ್ಲಿರುವಂಥ ಎಲ್ಲ ಪ್ರಮುಖರು ಯಾರ್ಯಾರಿಗೆ ಜವಾಬ್ದಾರಿಯನ್ನು ಕೊಟ್ಟಿದೆ ಆ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿರ್ವಹಿಸೋಣ. ಅಭ್ಯರ್ಥಿ ಇವತ್ತು ಬಂದರೆ ಇನ್ನು ಗೆದ್ದ ನಂತರವೇ ಬರೋದು. ಗೆದ್ದ ನಂತರ ಎಲ್ಲರೂ ಒಟ್ಟಾಗಿ ಒಂದಾಗಿ ಸೇರಿ ಚುನಾವಣೆ ನೀತಿ ಸಮಿತಿ ಇರೋದಿಲ್ಲ. ಆಗ ಏನೆಲ್ಲ ಸಂಭ್ರಮ ಪಡಬೇಕು ಅದನ್ನು ಸಂಭ್ರಮ ಪಡಬಹುದು. ಅದಕ್ಕೆ ತಮ್ಮೆಲ್ಲರಲ್ಲೂ ನಾನು ಕಳಕಳಿಯ ಪ್ರಾರ್ಥನೆ ಮಾಡೋದು, ಕೈ ಮುಗಿದು ಪ್ರಾರ್ಥನೆ ಮಾಡೋದು, ತಾವೆಲ್ಲ ಯಾವ ರೀತಿಯಲ್ಲಿ ಕಳೆದೆಲ್ಲ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಕೆಲಸ ಮಾಡಿದ್ದೀರಾ, ನಮ್ಮ ವಿಚಾರದ ಪರವಾಗಿ ಕೆಲಸ ಮಾಡಿದ್ದೀರಾ, ಈ ಪಾರ್ಟಿಯ ನಾಯಕತ್ವ ಏನು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮೇಲೆ ಪ್ರೀತಿ ಅಭಿಮಾನವನ್ನಿಟ್ಟು ಕೆಲಸ ಮಾಡಿದ್ದಾರೆ, ಆ ಕೆಲಸವನ್ನು ಈ ಚುನಾವಣೆಯಲ್ಲೂ ಮಾಡಬೇಕು. ನಾಡಿದ್ದಿನ ದಿವಸ ಬೆಳಿಗ್ಗೆ 8:00 ಯಾವುದಾದ್ರೂ ಒಂದು ಮನೆಯಲ್ಲಿ ಸೇರಿ ಒಳ್ಳೆಯ ಉಪಹಾರ ಕೊಡಿಸುವವರು ಒಂದು ಒಳ್ಳೆಯ ಉಪಹಾರ ಕೊಡಿಸಿ ಎಲ್ಲರೂ ಒಟ್ಟಾಗಿ ಆ ಬೂತಿಗೆ ಹೋಗಿ 10 ಗಂಟೆಯ ಒಳಗೆ ಭಾರತೀಯ ಜನತಾ ಪಾರ್ಟಿಯ 130 ಓಟ್ ಕೂಡ ನಮಗೆ ಬಿದ್ದಿದೆ ಅಂತ ಜಗದೀಶ್ ಆಳ್ವರು ನಮಗೆ ಫೋನ್ ಮಾಡಿದಾಗ ನಮಗೆ ಅದಕ್ಕಿಂತ ದೊಡ್ಡ ಖುಷಿ ಇನ್ನೊಂದಿಲ್ಲ. ಹಾಗಾಗಿ ತಮ್ಮೆಲ್ಲರಲ್ಲೂ ವಿನಂತಿ, 10 ಗಂಟೆಯ ಒಳಗೆ ಎಲ್ಲರೂ ಬಂದು ಮತದಾನವನ್ನು ಮಾಡಬೇಕು. ಉಳಿದ ನಮ್ಮದಲ್ಲದ ಇವತ್ತು ಕಾಂಗ್ರೆಸ್ನಲ್ಲಿ ಬೇಸತ್ತು, ಕಾಂಗ್ರೆಸ್ನ ನಾಯಕತ್ವದ ಮೇಲೆ ಕೋಪಗೊಂಡು ಕಾಂಗ್ರೆಸ್ ಕಳೆದ 1.5 ವರ್ಷದಲ್ಲಿ ₹1 ಅನುದಾನ ಕೊಡದ ಮೇಲೆ ಕಾರಣಕ್ಕೆ ಪಂಚಾಯತ್ ಸದಸ್ಯರು ಕೂಡ ಹಾದಿ ಬೀದಿಯಲ್ಲಿ ಹೋಗುವಾಗ ಜನರಿಗೆ ಮುಖ ತೋರಿಸದಿರುವಂಥ ಒಂದು ಪರಿಸ್ಥಿತಿ ಇದೆ. ಆ ಕಾರಣಕ್ಕೆ ಅವರು ಕೂಡ ನಮಗೆ ಮತವನ್ನು ಹಾಕ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ. ಹಾಗಾಗಿ ಎಲ್ಲರಲ್ಲೂ ಕೈ ಮುಗಿದು ಪ್ರಾರ್ಥನೆ ಮಾಡೋದು, ಕಿಶೋರ್ ಅವರನ್ನು ದೊಡ್ಡ ಅಂತರದಲ್ಲಿ ಗೆಲ್ಲಿಸಿಕೊಡೋಣ. ದಕ್ಷಿಣ ಕನ್ನಡ ಜಿಲ್ಲೆ ಇದು ಭಾರತೀಯ ಜನತಾ ಪಾರ್ಟಿಯ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ ಇದು ಹಿಂದುತ್ವದ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ ಇದು ಕಾರ್ಯಕರ್ತರ ಜಿಲ್ಲೆ ಅನ್ನುವಂಥದ್ದನ್ನು ತೋರಿಸಿಕೊಡೋಣ ಅಂತ ವಿನಂತಿಯನ್ನು ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಭಾರತೀಯ ಜನತಾ ಪಾರ್ಟಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿರುವಂಥ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಮಂಡಲದ ಅಧ್ಯಕ್ಷರೇ, ನಮ್ಮ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರೇ, ನಮ್ಮ ಕಾರ್ಮಿಕರೇ, ಸೇರಿರುವಂಥ ಎಲ್ಲ ಆತ್ಮೀಯರೇ, ವಿಶೇಷವಾಗಿ ಈ ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುತ್ತಿರುವಂಥ ಕಿಶೋರ್ ಕುಮಾರ್ ಪುತ್ತೂರ್ ಅವರೇ, ಈ ಚುನಾವಣೆ ಅತ್ಯಂತ ಮಹತ್ವದ ಚುನಾವಣೆ. ವಿಶೇಷವಾಗಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಬಲಪಡಿಸುವಂಥ ಒಂದು ಕಳೆದ 3-4 ಬಾರಿ ಕೋಟಾ ಶ್ರೀನಿವಾಸ್ ಪೂಜಾರ್ ಅವರು ಈ ಒಂದು ಸ್ಥಾನವನ್ನು ಅತ್ಯಂತ ಸಮರ್ಥವಾಗಿ ಮತ್ತು ಜನಪರವಾಗಿ ಜನಪ್ರತಿನಿಧಿಗಳ ಭಾವನೆಗೆ ತಕ್ಕುದಾಗಿ ಕಾರ್ಯವನ್ನು ಮಾಡಿದಂಥ ಒಂದು ಕ್ಷೇತ್ರ. ನಮ್ಮೆಲ್ಲರ ಒಬ್ಬ ಸಹೋದರ, ವಿಶೇಷವಾಗಿ ಉಳ್ಳಾಲ ಪರಿಸರದಲ್ಲಿ ಹಿಂದೂ ಸಂಘಟನೆಗಳ ಮುಖಾಂತರ ನಮಗೆಲ್ಲರಿಗೂ ಅತ್ಯಂತ ಆತ್ಮೀಯರಾಗಿರುವಂಥ ಕಿಶೋರನ್ನು ಈ ಒಂದು ವಿಧಾನ ಪರಿಷತ್ತಿಗೆ ಅಭ್ಯರ್ಥಿಯನ್ನಾಗಿ ಮಾಡುವ ಮುಖಾಂತರ ಭಾರತೀಯ ಜನತಾ ಪಾರ್ಟಿ ಒಬ್ಬ ಅತ್ಯಂತ ಕಿರಿಯ ಸಹೋದರ ಮತ್ತು ಕಾರ್ಯಕರ್ತನಿಗೆ ಮನ್ನಣೆ ಕೊಡುವಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮಾಡಿದೆ. ಅವರಿಗೆ ಸಾಮಾನ್ಯ ಜನರೊಟ್ಟಿಗೆ ಮತ್ತು ಜನಸಾಮಾನ್ಯರ ಭಾವನೆಗಳನ್ನು ತಿಳ್ಕೊಳ್ಳುವಂಥ ಶಕ್ತಿ ಸಾಮರ್ಥ್ಯ ಇರುವಂಥ ಒಬ್ಬ ಕಾರ್ಯಕರ್ತ. ನಮ್ಮ ಬೂತಿನಿಂದ ಹಿಡಿದು ರಾಷ್ಟ್ರ ಮಟ್ಟ ತನಕ ಹೋರಾಟ ಸಂಘಟನೆ ಕೆಲಸವನ್ನು ಮಾಡಿರುವಂಥ ಕಿಶೋರನ್ನು ಗೆಲ್ಲಿಸುವಂಥದ್ದು ಅತ್ಯಂತ ಅವಶ್ಯಕತೆ ನಮಗಿದೆ. ನಾನು ಈಗಾಗಲೇ ಕಾರ್ಮಿಕರ ಹತ್ರ ಮಾತಾಡ್ತಾ ಹೇಳಿದೆ, ಕಾರ್ಮಿಕರ ಚುನಾವಣೆಯಲ್ಲಿ ಸೋತ ಕಾರಣ ನಾವು ಎಷ್ಟು ಕಳ್ಕೊಂಡಿದ್ದೇವೆ ಅದನ್ನು ಅನುಭವಿಸ್ತಾ ಇದ್ದೇವೆ. ಯಾಕೆಂದರೆ ಶಿಕ್ಷಕರ ಕ್ಷೇತ್ರ ಅನ್ನೋದು ಅದೊಂದು ದೊಡ್ಡ ಕ್ಷೇತ್ರ. ಆ ಕಳ್ಕೊಂಡ ನೋವು ನಮಗೆ ಇದೆ. ಅನಿವಾರ್ಯವಾಗಿ NDA ಭೋಜೇಗೌಡರಿಗೆ ಓಟ್ ಕೇಳುವಂಥ ಅನಿವಾರ್ಯ ಪರಿಸ್ಥಿತಿ ಬಂತು, ಅವರನ್ನು ಗೆಲ್ಲಿಸುವಂಥ ಪರಿಸ್ಥಿತಿ ಬಂತು ನಮಗೆ. ಆದರೆ ಈ ಕ್ಷೇತ್ರ ಕೂಡ ಅಷ್ಟೇ ಒಂದು ದೊಡ್ಡ ಕ್ಷೇತ್ರ.
ಪಂಚಾಯತ್ ವ್ಯವಸ್ಥೆಯಲ್ಲಿ, ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಅತ್ಯಂತ ಅಮೂಲ್ಯವಾದ ರಾಜ್ಯದ ದೊಡ್ಡ ಕೊಡುಗೆ ಇರುವಂಥ ಒಂದು ಕ್ಷೇತ್ರದ ಅಭ್ಯರ್ಥಿಯಾಗಿ ಕಿಶೋರನ್ನ ನೀವು ಅಭ್ಯರ್ಥಿ ಆಗಿದ್ದಾರೆ. ನಾವೇ ಅಭ್ಯರ್ಥಿ ಅನ್ನುವ ರೀತಿಯಲ್ಲಿ ಕೆಲಸ ಕಾರ್ಯವನ್ನು ಮಾಡುವಂಥ ಅವಶ್ಯಕತೆ ಇದೆ. ನಾನು ಈ ಒಂದು ಸಭೆಯಲ್ಲಿ ಸಜಿಪ ನಡು ಚೇಳೂರು ಗ್ರಾಮ ಪಂಚಾಯತಿಗೆ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆಂದರೆ ಅಲ್ಲಿದ್ದು ಒಬ್ಬರು ಬಿಟ್ಟರೆ ಬಾಕಿ ಎಲ್ಲರೂ ಇಲ್ಲಿ ಉಪಸ್ಥಿತರಿದ್ದಾರೆ. ಯಾವ ರೀತಿ ಕಾಂಗ್ರೆಸ್ ಮುಕ್ತ ಅಲ್ಲಿ ಪಂಚಾಯತ್ ಮಾಡಿದಾರ, ಅದೇ ರೀತಿ BJPಯ ಬದ್ಧತೆ ಕೂಡ ಅಷ್ಟೇ ಗಟ್ಟಿಯಾಗಿ 8ರಲ್ಲಿ 7 ಜನ ಭಾಗವಹಿಸುವ ಮುಖಾಂತರ ಎಲ್ರಿಗೂ ಮಾದರಿಯಾಗಿದ್ದಾರೆ. ನಾನು ಬಾಕಿಯವರು ಏನು ಕಡಿಮೆ ಅಂತ ಇಲ್ಲ. ನಮ್ಮ ಜವಾಬ್ದಾರಿ ಇದೆ. ಪಾರ್ಟಿಗೋಸ್ಕರ, ನಮ್ಮ ಸಂಘಟನೆಗೋಸ್ಕರ ಸಾಕಷ್ಟು ಜನ ಕೆಲಸ ಕಾರ್ಯವನ್ನು ಮಾಡಿ ಪಂಚಾಯತ್ ಸದಸ್ಯರನ್ನಾಗಿ ನಮ್ಮನ್ನು ಮಾಡಿದ್ದಾರೆ. ಇದು ನಮ್ಮ ಕಿಶೋರರ ಮನಸ್ಸಿಗೆ ಏನು ನೋವು ಮಾಡ್ಕೊಳ್ಬೇಡಿ ಕಿಶೋರ್ರೆ. 130ಕ್ಕೆ 130 ಕೂಡ ಜಗ್ಗನ್ನ ಮತ್ತು ಇಡೀ ತಂಡ, ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಯಾರು ಜವಾಬ್ದಾರಿ ಕೊಟ್ಟಿದ್ದಾರೆ. ಈ ಮಂಡಲದಿಂದ 130ಕ್ಕಿಂತ ಹೆಚ್ಚೇ ಓಟು ಬರ್ತದೆ ಹೊರತು ಏನು ತೊಂದರೆ ಇಲ್ಲ. ಎಲ್ಲ ನಾವು ಒಟ್ಟಾಗಿ ಒಂದಾಗಿ ಎಲ್ಲರನ್ನ ಓಟು ಹಾಕಿಸುವಂಥ ಕೆಲಸವನ್ನು ಯಾರ್ಯಾರು ಜವಾಬ್ದಾರಿ ತಗೊಂಡಿದ್ದಾರೆ ನಾವೆಲ್ಲ ಒಟ್ಟಾಗಿ ಮಾಡ್ತೇವೆ. ಯಾವುದೇ ಕಾರಣಕ್ಕೆ ತೊಂದರೆ ಆಗದ ರೀತಿಯಲ್ಲಿ ನಾವು ಕೆಲಸ ಕಾರ್ಯವನ್ನು ಮಾಡುವಂಥ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ 15ನೇ ತಾರೀಕು ರಾಜ್ಯಾಧ್ಯಕ್ಷರ ಕಾರ್ಯಕ್ರಮ ಇವತ್ತು ಅಸೇಗೊಳಿ ಬಂಟರ ಭವನದಲ್ಲಿ ಆದರೆ ನಾಡಿದ್ದು ಬಂಟ್ವಾಳದ ಬಂಟರ ಭವನದಲ್ಲಿ ಕಾರ್ಯಕ್ರಮ ನಡೀತದೆ. ಬೆಳಿಗ್ಗೆ 10 ಗಂಟೆಗೆ 130 ಜನ ಕೂಡ ಯಾವುದೇ ತಪ್ಪದ ರೀತಿಯಲ್ಲಿ ಯಾರ್ಯಾರು ಜವಾಬ್ದಾರಿ ತಗೊಂಡಿದ್ದೀರಿ ನೀವೆಲ್ಲ ಕರ್ಕೊಂಡು ಅಲ್ಲಿ ಬರಬೇಕು. ಏನೇನು ಮಾಡಬೇಕು ಅಂತ ಈಗಾಗಲೇ ದೇವದಾಸನ್ನಾಗಲಿ ಎಲ್ಲ ಕೂತವರು ಹೇಳಿದ್ದಾರೆ. ದಯಮಾಡಿ 15ನೇ ತಾರೀಕು ಯಾವುದೇ ಕಾರಣಕ್ಕೆ ನಾವು ಮಿಸ್ ಮಾಡ್ಕೊಳ್ಬಾರ್ದು. ಅಲ್ಲಿ 130 ಜನ ಕೂಡ ರಾಜ್ಯಾಧ್ಯಕ್ಷರ ಎದುರಲ್ಲಿ ಕೈ ಎತ್ತಲಿಕೊಂಡು ಎಲ್ಲರೂ ಅಲ್ಲಿ ಉಪಸ್ಥಿತರಿರುವಂತೆ ನೋಡಿಕೊಳ್ಳುವಂಥ ಒಂದು ಮಾತ್ರವಾದ ಜವಾಬ್ದಾರಿ ಯಾರ್ಯಾರು ಪಂಚಾಯತ್ ರಾಜ್ ಜವಾಬ್ದಾರಿ ತಗೊಂಡಿದ್ದೇವೆ ನಾವು ಮಾಡುವಂಥ ಕೆಲಸವನ್ನು ಮಾಡಬೇಕು. ಆ ದಿವಸ ರಾಜ್ಯದ ಅಧ್ಯಕ್ಷರು ಮತ್ತು ರಾಜ್ಯದ ಪ್ರತಿಪಕ್ಷ ನಾಯಕರಾದ ಆರ್ ಅಶೋಕ್ ಅವರು ಮತ್ತು ಛಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಈ ಮೂವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ನಮ್ಮ ಅಭ್ಯರ್ಥಿ ಇರ್ತಾರೆ. ನಮ್ಮ 2 ಜಿಲ್ಲೆಯ ಸಂಸದರು ಕೋಟಾ ಶ್ರೀನಿವಾಸ್ ಪೂಜಾರಿ ಮತ್ತು ಬ್ರಜೇಶ್ ಚೌಟ್ರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಒಟ್ಟು ಈ ಕಾರ್ಯಕ್ರಮ, ಈ ಒಂದು ಸಮಾವೇಶ ರಾಜ್ಯಕ್ಕೆ ಒಂದು ದೊಡ್ಡ ದಿಕ್ಸೂಚಿ ಕೊಡುವಂಥ ಒಂದು ಕಾರ್ಯಕ್ರಮ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಯಾಕೆಂದರೆ ರಾಜ್ಯ ಸರ್ಕಾರದ ಯಾವ ರೀತಿ ಆಡಳಿತ ಮಾಡ್ತದೆ, ಒಂದು ಭಾಗ ಹೇಳಿದರು, ಕ್ಯಾಪ್ಟನ್ ಹೇಳಿದರು ಈಗಾಗಲೇ, ಪಂಚಾಯತ್ ಸದಸ್ಯರು ನರಳ್ತಾ ಇದ್ದಾರೆ. ಕೆಲಸ ಮಾಡಲಿಕ್ಕೆ ಅನುದಾನ ಇಲ್ಲದೆ ತೊಂದರೆಗೊಳಗಾಗಿದ್ದಾರೆ. ಯಾವುದೇ ರೀತಿಯ ಅನುದಾನ ಇಲ್ಲ. ಒಂದು ಲೈಟ್ ಆಗಲಿಕ್ಕೆ ಸಹ ಅನುದಾನ ಕೊಡುವಂಥ ಪರಿಸ್ಥಿತಿ ಇಲ್ಲ. ಅಕಸ್ಮಾತ್ ಕೇಂದ್ರದ 14-15 ಫೈನಾನ್ಸಲ್ಲಿ ಕೇಂದ್ರ ಸರ್ಕಾರ ಕೊಟ್ಟ ಹಣ ಇಲ್ಲದಿದ್ದರೆ ಪಂಚಾಯತ್ನವರು ಊರು ಬಿಟ್ಟು ಓಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದೆ ಕಾಂಗ್ರೆಸ್ನವರ ಈ ರೀತಿ ಆಡಳಿತದಿಂದಾಗಿ. ಹೇಳಲಿಕ್ಕೆ ಹೇಳ್ತಾರೆ ನಾವು 2000 ಬಸ್ ಫ್ರೀ, ಅದು ಫ್ರೀ, ನಮಗೆ ಅನಿಸ್ತದೆ ಅದು ಬೇಕು ಅಂತ ಅನಿಸ್ತದೆ ಹೇಳಿ. ಊರಲ್ಲಿ ನಡಿಲಿಕ್ಕೆ ಆಗೋದಿಲ್ಲ. ಆ 2000 ಕೂಡ ಕರೆಕ್ಟ್ ಕೊಡೋದಿಲ್ಲ, ಏನು ಸಹ ಇಲ್ಲ, ಏನು ಕೊಡೋದಿಲ್ಲ. ನಮ್ಮದು ಮಾತ್ರ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ವರ್ಷಕ್ಕೆ 6000 ಯಾವುದನ್ನು ಕೊಡಬೇಕಾ, 1 ನಿಮಿಷ ವ್ಯತ್ಯಾಸ ಆಗದ ರೀತಿಯಲ್ಲಿ ಅವರವರ ಅಕೌಂಟಿಗೆ ಕೊಡುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಯಾವ ರೀತಿ ಭಾಷೆ ಕೊಟ್ಟಿದೆ ಅದೇ ಭಾಷೆ ಪ್ರಕಾರ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ ಕೊಡ್ತಾ ಉಂಟು. ಈ ರಾಜ್ಯ ಸರ್ಕಾರ ಯಾವಾಗ ಬೀಳ್ತದೆ, ಯಾವಾಗ ರಾಜೀನಾಮೆ ಕೊಡ್ತಾರೆ, ಯಾವಾಗ ಮತ್ತೆ ಚುನಾವಣೆ ಬರ್ತದೆ, ಏನಾಗ್ತದೆ ಅಂತ ಹೇಳತೀರದಷ್ಟು ವಾಸ್ಟಾಗಿರುವಂಥ ಸರ್ಕಾರ ರಾಜ್ಯದಲ್ಲಿರುವಂಥ ಕಾರಣ ನಾವು ಎಲ್ಲರೂ ಸಂಘಟಿತವಾಗಿ ಕಿಶೋರ್ ಕುಮಾರ್ ಪುತ್ತರನ್ನು ಗೆಲ್ಲಿಸುವಂಥ ಕೆಲಸವನ್ನು ನಾವೆಲ್ಲ ಮಾಡುವಂಥ ಮಹತ್ತರವಾದ ಜವಾಬ್ದಾರಿಯ ಹಿನ್ನೆಲೆಯಲ್ಲಿ ನಾವೆಲ್ಲ ಇಲ್ಲಿ ಕೂತಿದ್ದೇವೆ. ನಾವು ನಮ್ಮ ಜವಾಬ್ದಾರಿಯನ್ನು ಅತ್ಯಂತ ಯಶಸ್ವಿಯಾಗಿ ಮಾಡೋಣ. 15ನೇ ತಾರೀಕಿನ ಸಮಾವೇಶವನ್ನು, ರಾಜ್ಯಾಧ್ಯಕ್ಷರ ಸಮಾವೇಶನ ಅತ್ಯಂತ ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ 130+ ಯಾರೆಲ್ಲ ಪದಾಧಿಕಾರಿಗಳೆಲ್ಲ ಆ ಕಾರ್ಯಕ್ರಮಕ್ಕೆ ಬರಬೇಕು. 130ಕ್ಕಿಂತ ಹೆಚ್ಚು ಜನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಈಗಲೇ ತಯಾರಿಯನ್ನು ಮಾಡಬೇಕು. ಇವತ್ತು 50% ಬಂದಿದೆ ಅಂತ ಯತೀಶ್ ಅವರು ಹೇಳಿದರು. ಹೆಚ್ಚು ಕಡಿಮೆ 50% ಬಂದಿದೆ. ಇವತ್ತು ನಾನು ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕೆಂದರೆ ನೀವು ಏನು ಹೇಳಿದರು, ಆಯುಧ ಪೂಜೆ, ಶಾರದಾ ಪೂಜೆ, ನಿನ್ನೆ ಮೆರವಣಿಗೆ ಆದವರು, ಇವತ್ತು ಮೆರವಣಿಗೆ ಇರುವವರು, ನಾಳೆ ಮೆರವಣಿಗೆ ಹೋಗುವವರು, ಮತ್ತು ಕೆಲವರೆಲ್ಲ ನೆಂಟರು ಹೋದವರು ಎಲ್ಲ ಇರ್ಬೋದು. ಆದರೆ ಇದು 21ಕ್ಕೆ ಮಾತ್ರ ಇದಾದರೆ ನಮ್ಮ ಕತೆ ಗೋವಿಂದ. ಆ ದಿವಸ ಪೂಜೆ ಇತ್ತು, ಅದು ಇತ್ತು, ಇದು ಅಂತ ಹೇಳಿದರೆ ಹೋಯಿತು. ಮದುವೆ ಎಲ್ಲ ಇರ್ತದೆ. ನಮಗಿರುವಂಥದ್ದು ಬೆಳಿಗ್ಗೆ 8 ಗಂಟೆಯಿಂದ 10 ಗಂಟೆಯ ಒಳಗೆ ನಮ್ಮ ಗ್ರಾಮ ಪಂಚಾಯತಲ್ಲಿ, ನಮ್ಮ ಪಟ್ಟಣ ಪಂಚಾಯತ್, ನಮ್ಮ ಪುರಸಭೆಯಲ್ಲಿ ಎಲ್ಲರೂ ಕೂಡ ಬಂದು ಮತದಾನ ಮಾಡುವಂಥ ಕೆಲಸವನ್ನು ನಾವೆಲ್ಲ ಒಟ್ಟಾಗಿ ಮಾಡುವ ಎಲ್ಲರ ವಿಶ್ವಾಸ ಇದೆ. ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ, ಇನ್ನೊಂದು ಮುಖ್ಯವಾಗಿ ಸದಸ್ಯತನ ಅಭಿಯಾನದಲ್ಲಿ
ಹೆಚ್ಚು ಕಡಿಮೆ ಅತ್ಯಂತ ಒಳ್ಳೆಯ ರೀತಿಯಾದ ರಿಸಲ್ಟ್ ನಮ್ಮದಿದೆ. 8ನೇ ಸ್ಥಾನದಲ್ಲಿ ಇದ್ದರೂ ಕೂಡ ಮಂಗಳೂರಿಗೆ ಅದು ಒಳ್ಳೆಯ ರಿಸಲ್ಟೇ. ಬೇರೆ ತಾಲೂಕಿನವರು ಕಂಪೇರ್ ಮಾಡುವಾಗ ನಾವು ಇಲ್ಲಿ ಬಾರಿ ಒದ್ದಾಟ ಮಾಡುವವರು 25,000ಕ್ಕಿಂತ ಜಾಸ್ತಿ ಮಾಡಿದ್ದೇವೆ. ಆದರೆ ಅದು ಸಾಕಾಗುವುದಿಲ್ಲ. ಅದನ್ನು 35,000 ಜಗದೀಶ್ರೆ ಅದನ್ನು 35,000ಕ್ಕೆ ಮುಟ್ಟಬೇಕಿದ್ರೆ ಅದನ್ನು ಅದಕ್ಕಿಂತ ಕೆಳಗೆ ಇದ್ದರೆ ಹೋಗ್ತಿದ್ದೆವು. ಅದು ಅಲ್ಲಿ ಇಲ್ಲ, ಅದಕ್ಕಿಂತ ಇಲ್ಲ. ಆದರೆ ಕಾಂಪಿಟೇಷನ್ ಮಾಡಿಕೊಂಡು ಎಲ್ಲ ರೀತಿಯ ಚಟುವಟಿಕೆ ಮಾಡಿಕೊಂಡು ಮಂಗಳೂರು ಉತ್ತರ, ಮಂಗಳೂರು ದಕ್ಷಿಣ ಇದೆಲ್ಲ ಮೇಲೆ ಇದ್ದವರು ಕಾಂಪಿಟೇಷನ್ ಮೇಲೆ ಬೇರೆ ಬೇರೆ ಹೋಗ್ತಾ ಇದ್ದಾರೆ. ಆಗಿರುವಾಗ ನಾವು ಕೂಡ ಇನ್ನೂ 10,000ಕ್ಕಿಂತ ಹೆಚ್ಚು ಸದಸ್ಯತನ ಮಾಡಬೇಕಿದ್ರೆ ಎಲ್ಲರೂ ಯಾರ್ಯಾರು ಜವಾಬ್ದಾರಿಲಿ ಇದ್ದೇವೆ ನಾವು ನಮ್ಮದು 100 ಮಾಡಿಕೊಂಡು ನಮ್ಮ ಬೂತಲ್ಲಿ 300 ಮಾಡಿಕೊಂಡು ಮಾಡಿದರೆ ಮಾತ್ರ ಇದು ಅತ್ಯಂತ ಯಶಸ್ವಿ ಆಗ್ತದೆ. ಸದಸ್ಯತನ ಕೂಡ ಅತ್ಯಂತ ಒಂದು ಮಹತ್ವದ ಪಾರ್ಟಿಯ ಕೆಲಸವನ್ನು ನಾವು ಮಾಡಬೇಕು. ನೀವೆಲ್ಲ ಸಹಕಾರ ಕೊಡಬೇಕು. ನಮ್ಮ ಕಿಶೋರ್ ಕುಮಾರನ್ನು ಪ್ರಚಂಡ ಬಹುಮತದಿಂದ ಗೆಲ್ಲಿಸುವ ಮುಖಾಂತರ ನಮಗೆ ನಿಜವಾಗಿ ಕಿಶೋರ್ರೆ ನಾನು ಹೇಳ್ತೇನೆ, ಈ ಸಂದರ್ಭದಲ್ಲಿ ಹೇಳ್ತೇನೆ, ಹೋದ ಸಲ ಕೋಟ ಶ್ರೀನಿವಾಸ ಪೂಜಾರಿ ಉಡುಪಿಯಲ್ಲಿದ್ದರು. ಆ ಕಾರಣಕ್ಕೋಸ್ಕರ ಕೆಲವೆಲ್ಲ ನಾವು ಸಹಕಾರವನ್ನು ಅವರನ್ನು ಕೇಳಿಕೊಂಡು ಎಲ್ಲ ಕೆಲಸ ಕಾರ್ಯವನ್ನು ಮಾಡುವಂಥ ಪ್ರಯತ್ನ ಮಾಡಿದ್ದೇವೆ. ಈ ಸಲ ನಾನು ಜಿಲ್ಲಾಧ್ಯಕ್ಷನಾಗಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರ ಹತ್ರ, ವೇದಿಕೆಯಲ್ಲಿ ಇರೋ ಹತ್ರ ಎಲ್ಲರ ಹತ್ರ ವಿನಂತಿ ಮಾಡೋದು, ಈ ಸಲ MLC ಆದರೆ ನೀವು ಪುತ್ತೂರಿಗೆ ಹೋಗಬೇಡಿ, ನಮ್ಮ ಉಳ್ಳಾಲಕ್ಕೇ ನೀವು MLC ಆಗುವ ರೀತಿಯಲ್ಲಿ ಕೆಲಸ ಮಾಡುವಂಥ ಒಂದು ಹೇಳಿದಾರಲ್ಲ, ನಮ್ಮದು ಕೂಡ ಒಂದು ಸ್ವಲ್ಪ ಇರಲಿ. ಅವರು ಇಲ್ಲಿಗೆ ಅವರಿಗೆ ನಮ್ಮ ಮೇಲೆ ಪ್ರೀತಿ ಕೂಡ ಜಾಸ್ತಿ ಉಂಟು. ಪುತ್ತೂರು ಮಂಗಳೂರು ಕಡೆ ಪ್ರೀತಿ ಕೂಡ ಜಾಸ್ತಿ ಉಂಟು, ಏನು ತೊಂದರೆ ಇಲ್ಲ. ನಿಮ್ಮ MLCಯ ಎಲ್ಲ ಸಹಕಾರವನ್ನು, ಬೇರೆ ಕಡೆ ಎಲ್ಲ MLA ಇದ್ದಾರೆ, ನಮ್ಮ MLCಯ ಸಹಕಾರವನ್ನು ಮಾಡಬೇಕು ಅಂತ ನಮ್ಮ ಪಂಚಾಯತ್ ಸದಸ್ಯರಿಗೆ ನಿಜವಾಗಿ ಹೇಳ್ತೇನೆ. ಈ ಬೇರೆ ಎಲ್ಲಿ ಕೂಡ ಇರ್ಬೋದು, ಈ ಉಳ್ಳಾಲದಲ್ಲಿ ಪಟ್ಟಣ ಪಂಚಾಯತ್, ಪುರಸಭೆ ಮತ್ತು ಗ್ರಾಮ ಪಂಚಾಯತ್ ಹೋಗ್ಲಿಕ್ಕಾಗೋದಿಲ್ಲ, ನಾವು ಹೋಗ್ಲಿಕ್ಕಾಗೋದಿಲ್ಲ. ಆ ಥರ ಮಾಡ್ತಾರೆ. ಒಂದು ಪಟ್ಟಣ ಪಂಚಾಯತಲ್ಲಿ ಬಂದ ಹಣವನ್ನು ಸಹ ನಮಗೆ ಖರ್ಚು ಮಾಡಲಿಕ್ಕೆ ನಮ್ಮ ಮೆಂಬರ್ಗೆ ಬಿಡೋದಿಲ್ಲ. 15th ಫೈನಾನ್ಸ್ ಇದನ್ನು ಸಹ ಬಿಡೋದಿಲ್ಲ. ಆ ಗ್ರಾಮ ಪಂಚಾಯತ್ ಬಂದ ಹಣವನ್ನು ಸಹ ಇವರೆಲ್ಲ ಒದ್ದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪಂಚಾಯತಲ್ಲಿ ಸತ್ಯ ಹೇಳಬೇಕಾದ್ರೆ ಪಾಪ 130 ಜನ ಇಲ್ಲಿ ಇದ್ದಾರಲ್ಲ, ಅದು ನಿಜವಾಗಿ ಗ್ರೇಟ್ ಅವರು. ಯಾಕೆಂದರೆ ಆ ಪರಿಸ್ಥಿತಿ ಇಲ್ಲಿದೆ. ಅವರು ಬಿಡ್ತಾ ಇಲ್ಲ ನಮ್ಮನ್ನು ಕೆಲಸ ಮಾಡಲಿಕ್ಕೆ. ಒಂದು ಡೋರ್ ನಂಬರ್ ಕೊಡಿಸುವಾಗ ಕಿರಿಕಿರಿ ಮಾಡೋದು, ಒಂದು ಸಣ್ಣ ಮೋರಿ ಹಾಕಲಿಕ್ಕೆ ಕಿರಿಕಿರಿ ಮಾಡೋದು, ಒಂದು ಲೈಟ್ ಹಾಕಲಿಕ್ಕೆ ಕಿರಿಕಿರಿ ಮಾಡೋದು, ಬಿಡಿ ಅದು ಒಂದು ಬ್ಯಾನರ್ ಹಾಕಲಿಕ್ಕೆ ಬಿಡುವುದಿಲ್ಲ. ಅರೆಕಳ ಪಾವರ್ನಂತರ ಪ್ರದೇಶದಲ್ಲಿ ಬ್ಯಾನರ್ ಹಾಕಲಿಕ್ಕೆ ಕಿರಿಕಿರಿ ಮಾಡುವಂಥದ್ದು ಇಲ್ಲಿದ್ದು ಕೇಳಿದರೆ ಉಂಟಲ್ಲ, ಇಡೀ ಜಿಲ್ಲೆಯಲ್ಲಿ ಯಾರು ಸಹ ನಿಲ್ಲಿಕ್ಕಿಲ್ಲ, ಅಷ್ಟು ಕಿರಿಕಿರಿ ಮಾಡ್ತಾರೆ. ಆದ್ದರಿಂದ ಒಬ್ಬ ಸಮರ್ಥ ಡ್ಯಾಶಿಂಗ್ ಕಿಶೋರ್ ಯಾವತ್ತು ಉಳ್ಳಾಲ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿ ಉಳ್ಳಾಲಕ್ಕೆ ಆಸ್ತಿ ಆಗುವ ರೀತಿಯಲ್ಲಿ ನೀವೆಲ್ಲ ಕೆಲಸ ಮಾಡಬೇಕು ಅಂತ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ, ಅಷ್ಟೇ ಉತ್ಸಾಹದಿಂದ ನಾಡಿದ್ದು 15ಕ್ಕೆ ಬರಬೇಕು, 21ಕ್ಕೆ ಮತದಾನ ಮಾಡಬೇಕು, 24ಕ್ಕೆ ವಿಜಯೋತ್ಸವದಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂತ ವಿನಂತಿಯನ್ನು ಮಾಡಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕೌನ್ಸಿಲರ್ನಗಳ ಮಾತರಿಗೆಲ್ಲ ಆತ್ಮೀಯವಾದ ಸ್ವಾಗತ ಮಲ್ತೊಂದು ಮಾತೆಲ್ಲ ಇನಿ ಬಾರಿ ಬ್ಯುಸಿ ಇತ್ತೇರಿ ಆಂಡಲ ಈತ್ ಮಲ್ಲ ಸಂಖ್ಯೆಡು ಬೈನದ ವಿಧಾನಸಭೆದ ಒಂಜಿ ಓಟುಡು ಗೆಂದಿನ ಹುಮ್ಮಸುಡಿತ್ತಿನ ಈ ಸಮಯಕ್ಕೆ ನನಗೆ ನಮ್ಮ ಕ್ಷೇತ್ರದ ವಿಧಾನ ಪರಿಷತ್ದ ಚುನಾವಣೆ ಬೈದಂಡೆ ನಿಜವಾದ ನಮ್ಮ 130 ಮೆಂಬರ್ಸ್ ಉಳ್ಳೇರು. ಇನ್ನು ಕಾರಣಾಂತರಡು ಕೆಲವು ಜನ ಈ ಸಭೆಗೆ ಬರ್ರೆ ಆತಜಿ ಸಾಧಾರಣ 50% ಮೆಂಬರ್ಸ್ಗಳು ಮಾತ್ರ ಬೈದಿರು. ಆಂಡ ಬೇಜಾರದ ಸಂಗತಿ ಇಂಜಿನ ಬಂಡ ಕೆಲವು ಕ್ಷೇತ್ರದ್ದು ಕೆಲವು ಪಂಚಾಯತ್ರದ್ದು ಒಂಜಿ ಮೆಂಬರ್ಸ್ ಬೈದ್ಯರು, ಕೆಲವುದಟ್ಟು ಪೂರ್ತಿ ಸಜಿಪ್ಪ ಪಡು ಚೇಳೂರು ಪಂಚಾಯತ್ ಪೂರ ಬೈದೇರು. ನಾವು ನಮ್ಮ ಕಾಂಗ್ರೆಸ್ ಮುಕ್ತ ಪಂಚಾಯತ್ ಬಂಡ ಸಜಿಪ್ಪ ಪಡು ಚೇಳೂರು ಅಂಜನೆ ಅಕ್ಲ ಮೂಜಿ BJP ಮುಕ್ತ ಪಂಚಾಯತ್ ಇತ್ತಂದ್ರೆ ನಮ್ಮಡ ಒಂಜಿ ಕಾಂಗ್ರೆಸ್ ಮುಕ್ತ ಪಂಚಾಯತ್ ನಮ್ಮಡೆಲ್ಲ ಉಂಡು. ಪಂಚಾಯತ್ ಬೈದನ ಮಾತ ಸದಸ್ಯರಿಗೆಲ್ಲ ಹೃದಯಸ್ಪರ್ಶಿ ಅಭಿನಂದನೆ ಸಲ್ಲಿಸಾದೆ ಮಿತ್ತಿಗೆ ಕಿಶೋರನ್ನೇ ಬಂಡೇರು. ನಮ್ಮ ಈ ಕ್ಷೇತ್ರದ ಪಕ್ಷದ ಕೆಲಸ ಹೊಡೆದಂಡ ನಮ್ಮ ಕಾರ್ಯಕರ್ತರು ಭಾರಿ ಸಂಕಷ್ಟದ ಪರಿಸ್ಥಿತಿ ಉಳ್ಳೇರು. ದಾನಿಂದ ಬಂಡ ಜನಕುಲೆ ಕೊರನ ಒಂಜಿ ಆಶ್ವಾಸನೆ ನನಗೆ ಇನಿಮುಟ್ಟ ಅಯ್ಯನೆ ಸಂಪೂರ್ಣ ಅಕ್ಲಿಗೆ ಬೇಲೆ ಮಲ್ತು ಕೊರ್ರ ಒಂದು ನಡೆದವರ ನಮ್ಮ ಕ್ಷೇತ್ರ ಭಾರಿ ಪಿರಬುಡ್ದು ಮನೆಯರನ್ನು ಇಚ್ಛೆ ಪಡೆಪೆ. ದಾನೆಂದು ಬಂಡ ನಮ್ಮ ಹೂವು ಬಂಡಲ ಸದಸ್ಯತ್ವ ಬನ್ನಡ ಮೀಟಿಂಗಿಗೆ ಬಲೆ ಬಂದಾಗ ಎಂಕ್ಲೆಗೆ ಬರ್ರೆ ಅಪುಜಿ ಜನಕುಲು ಗೊಬ್ಬೆ ಪಾಡುವರು ಬಂದ್ಬಿಡೊಂಜಿ ದೃಷ್ಟಿಯಿಂದ ನನಗೆ ತೋಜ್ಬೋದಿಲ್ಲೇರು ಅಂಚಾದು ದಯಮಲ್ತದು ಯಾನ ಕಿಶೋರನ್ನಡ ವಿನಂತಿ ಈರ ಖಂಡಿತ ನೂದೆಕು ನೂದು ಈ ವಿಧಾನ ಪರಿಷತ್ ಚುನಾವಣೆ ಗೆಂದುವರು ಗೆಂದಂಡ ನಮ್ಮ ಈ
ಮಂಗಳೂರು ವಿಧಾನಸಭಾ ಕ್ಷೇತ್ರವನ್ನು ಇರು ದತ್ತುದೆ ತಂದು ಈ ಕ್ಷೇತ್ರದ ಪ್ರತಿ ವರಿಯನ ಕಷ್ಟ ಸುಖಗಳ ಇರು ಸ್ಪಂದಿಸದು ಈರ್ನನೇ ಕ್ಷೇತ್ರ ಬಂದ್ಮನ ದೃಷ್ಟಿಡು ಜನಗಳನ್ನ ಬೇಲೆ ಮಲ್ತದ್ದು ಬರ್ಪಣ ವಿಧಾನಸಭಾ ಚುನಾವಣೆಡೆ ಕಾಂಗ್ರೆಸ್ಗೆ ಒಂಜಿ ಮಲ್ಲ ಮಟ್ಟದ ಪ್ರತಿಸ್ಪರ್ಧೆನ ಕುರಿತು ಗೆಂದು ನಂಜನ ಅವಕಾಶನ ಈ ಕ್ಷೇತ್ರಕ್ಕೆ ಒದಗದ ಕೊರಡು ಮಂಡದು ಇದ್ದ ಎಂಗಳ ಮಾತ ಕಾರ್ಯಕರ್ತನ ಪರವಾದ ಕಳಕಳಿದ ವಿನಂತಿ ಅಂಚನೆ ಎಂಗಳ ಕ್ಷೇತ್ರಡು 130 ಓಟು ನಮ್ಮ BJP ಪಕ್ಷದ ಉಂಡು ಕನಿಷ್ಠ ಒಂಜಿ 150 ಓಟು ನಾಡಲ ಈ ಕ್ಷೇತ್ರಡು ಎಂಕುಲಿತನ ಮಾತಿರಲ್ಲ ಪ್ರಾಮಾಣಿಕವಾದ ಬೆಂದದು ಆ 150 ಓಟು ನಾಡಲ ಈ ಕ್ಷೇತ್ರಡು ಪಾಡ್ಪವನಂಜಿನ ಮಲ್ಲ ಬೇಲೆನ ಮಲ್ಪ ಪನ್ಪನ ಭರವಸೆ ನೀರಿಗೆ ಖಂಡಿತ ಕೊರಪ ಮಾತಿರಲ್ಲ ನಮ್ಮ ಪಂಚಾಯತ್ ಮೆಂಬರ್ನಗಳು ಎತ್ತ ಜನ ಉಳ್ಳೇರು ನಿಖಲ್ನ ಒಡನಾಟದಕ್ಕಲು ಕಾಂಗ್ರೆಸ್ ಅದಪ್ಪು ಬೈತ ಪಕ್ಷದಕ್ಕಲು ಅದಪ್ಪು ಪಕ್ಷೇತರ ಅದಪ್ಪು ಒಡನಾಟ ಅಡುಪ್ಪೇರು ನಿಖಲು ಪರ್ಸನಲ್ ಆದ ಅಕಲ್ಡ ಪಾತಿರ್ದು ಗುಂಪು ಕಟ್ಟದು ದಯಮಲ್ತದ್ದು ಏರ್ಲ ಪೋಡ್ಚಿ ಪರ್ಸನಲ್ ಆದ ಪಾತಿರ್ದು ಅಕಲ್ಡ ನಂಗೆ ಓಟನ್ನು ಪಾಡ್ಪಲೆ ನಮ್ಮ ಕ್ಷೇತ್ರ ಹಿಡಿದು ಆಯ್ನಾತು ಓಟು ಬರ್ತದೆ ಕಿಶೋರನ್ನೆಲ್ಲ ಗೆಂದಿರದಂಡ ಖಂಡಿತ ನಮ್ಮ ಕ್ಷೇತ್ರ ಗಮನ ಕೊರ್ಪೇರು ನಮ್ಮ ಒಂಜಿ ಸಜ್ಜನ ವ್ಯಕ್ತಿ ಪ್ರಾಮಾಣಿಕವಾದ ಪಕ್ಷಗೂ ಬೇಲೆ ಮಲ್ತನಾರು ಯುವ ಮೋರ್ಚಾಡು ಉಪ್ಪನಾಗ ಎಡ್ಡೆಡ್ಡೆ ಬೇಲೆ ಮಲ್ತದೆ ಆ ಯುವ ಮೋರ್ಚಾಗೊಂಜಿ ಮಲ್ಲ ಅರ್ಥವನ್ನು ಜಿಲ್ಲೆಡೆ ಕನತನಂಜನ ಕಿಶೋರಣ್ಣನ ಟೀಮು ಅಂಚಾದ ಪ್ರಾಮಾಣಿಕವಾಯಿನಂಚಿನ ಆ ಕಿಶೋರಣ್ಣನ ಗೆಲುವು ನಮ್ಮ ಮಾತಿರಲ್ಲ ರಾತ್ರಿ ಬಗೆಯಲ್ಲಿ ಸ್ಪಂದಿಸಾಗ ಎಲ್ಲಂಜಿ ನಮ್ಮ ಬೀಸೋಡದ ಬಂಟರ ಭವನ ನಡಪನಂಚಿನ ಸಭೆಗೆ ಪ್ರತಿ ಒಂಜಿ ಸದಸ್ಯಲ ಐಕ್ ಹಾಜರಾಪನಂಚಿನ ಮಲ್ಲ ಒಂಜಿ ಬೇಲೆ ನಮ್ಮ ಮಾತಿರಲ್ಲ ಒಟ್ಟಿಗೆ ಸೇರಿದು ಮಲ್ಪುಗ ನಮ್ಮ ಈ ಕ್ಷೇತ್ರದ ಅಂಚನೆ ಸದಸ್ಯತ್ವ ಅಭಿಯಾನ ಉಡ್ಲ ನಮ್ಮ 25,000 ಮಲ್ದ ನಾನಾತ್ ಒಂಜಿ 15,000 ಮಲ್ಪನ ಗುರಿ ನಮ್ಮ ಉದ್ದೇಶ ಉಂಡು ಅಯ್ನ ದಯಮಲ್ತದೆ ನಿಖಿಲ್ಡಾನ ವಿನಂತಿ ಮಲ್ತಂದಲ್ಲ ನಮ್ಮ ಕ್ಷೇತ್ರನು ಲಾಸ್ಟ್ ಒಂಜಿ ಚೂರಡಲ ಮಿತ್ತು ಮಲ್ಪನ ಜನ ಬೇಲೆನೆ ನಮ್ಮ ಮಲ್ಪುಗಂದ ವಿನಂತಿ ಮಲ್ತಂದು ಎನ್ನ ಈ ರೆಡ್ ಪಾತ್ರವನ್ನು ಮುಕ್ತಾಯ ಮಲ್ಪೆ. ಜೈ ಹಿಂದ್, ಜೈ ಶ್ರೀರಾಮ್. ಪಂಚಾಯತಿನ ಎಲ್ಲ ಸದಸ್ಯರನ್ನು ನಮ್ಮ ಅಭ್ಯರ್ಥಿಗೆ ಪರಿಚಯಿಸಬೇಕು. ಯಾವ ಸದಸ್ಯರು ಕೂಡ ನಮ್ಮ ಅಭ್ಯರ್ಥಿಯನ್ನು ನೋಡದಂತಿರಬೇಕು ಅನ್ನುವ ಒಂದು ಉದ್ದೇಶದಿಂದ ಇವತ್ತು ಟೋಟಲಿ ಮಂಡಲದ ಈ ಭಾಗದಲ್ಲಿ ಈ ಒಂದು ಪ್ರಚಾರ ಸಭೆಯನ್ನು ಆರಂಭ ಆಗಿದೆ. ಸದಸ್ಯರು ಎಲ್ಲ ಬರಲಿಲ್ಲ ಅಂತ ಅದರ ಸಂದರ್ಭ ಅಂತ ಇತ್ತು. ಎಲ್ಲ ಮನಸ್ಸುಗಳು ನಮ್ಮ ಈ ಒಂದು ಪಕ್ಷದ ಅಭ್ಯರ್ಥಿಯ ಪರವಾಗಿ ಎಲ್ಲರೂ ಇದ್ದಾರೆ ಅಂತ ಹೇಳಿಕೊಳ್ಳುತ್ತಾ ಬಹಳ ಒಂದು ಮೊನ್ನೆಯಿಂದ 2-3 ಸಲ ಕರೆದ ಕೂಡ ಎಲ್ಲ ನಮ್ಮ ಪಕ್ಷದ ಜವಾಬ್ದಾರಿಯುತ ಸದಸ್ಯರುಗಳು ಭಾಗವಹಿಸಿದ್ದಾರೆ. ಯಾವತ್ತೂ ಕೂಡ ಪಕ್ಷಕ್ಕೆ ವಿರುದ್ಧವಾಗಿ ಮಾಡುವ ಯೋಚನೆಗಳು ಕೂಡ ಇಲ್ಲ. ಯಾಕೆಂತ ಹೇಳಿದರೆ ನಮ್ಮ ಪಂಚಾಯತ್ ಸದಸ್ಯರುಗಳನ್ನು ಆಯ್ಕೆ ಮಾಡುವಾಗ ಬಹಳ ಕೂಲಂಕುಷವಾಗಿ ಪರಿಶೀಲಿಸಿ ಅಭ್ಯರ್ಥಿ ಗೆಲ್ಲಬೇಕು ಎನ್ನುವ ಯೋಚನೆಯಿಂದ ನಾವು ಪಂಚಾಯತ್ ಸದಸ್ಯರುಗಳನ್ನು ಆಯ್ಕೆ ಮಾಡಿರುತ್ತೇವೆ. ಆ ಯೋಚನೆ ಅವರಿಗೆ ಕೂಡ ಇರಬೇಕು, ಅವರಿಗೆ ಕೂಡ ಇರ್ತದೆ. ಪಂಚಾಯತ್ ಸದಸ್ಯರುಗಳು ಕೂಡ ಅವರಿಗೆ ಒಂದು ಮತದಾನ ಮಾಡುವ ಅವಕಾಶ, ನಮ್ಮ ವಿಧಾನ ಪರಿಷತ್ ಸದಸ್ಯರನ್ನು ಗೆಲ್ಲಲಿಕ್ಕೆ ಒಂದು ಗಾಡ್ ಗಿಫ್ಟ್ ಅಂತ ಹೇಳ್ಬೋದು ಪಂಚಾಯತ್ ಸದಸ್ಯರಿಗೆ. ಅಂಥ ಒಂದು ಅವಕಾಶ ಅವರಿಗಿದೆ. ಇಂಥ ಈ ವಿಶೇಷ ಪ್ರಚಾರ ಸಭೆಯಲ್ಲಿ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂಥ ಜಗದೀಶ ಆಳ್ವ ಇವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಜಿಲ್ಲೆಯ ಅಧ್ಯಕ್ಷರಾದ ಸತೀಶ್ ಕುಂಪಲ್ರವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮ್ಮ ಮಂಗಳೂರು ಲೋಕಸಭಾ ಕ್ಷೇತ್ರದ ಸದಸ್ಯರಾಗಿರುವಂಥ ಬ್ರಿಜೇಶ್ ಚೌಟ ಅವರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ವಿಧಾನ ಪರಿಷತ್ತಿನ ನಮ್ಮ ಅಭ್ಯರ್ಥಿ ನಮ್ಮ ಕಿಶೋರನ್ನ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ದಕ್ಷಿಣ ಕನ್ನಡ ಜಿಲ್ಲಾ ಚುನಾವಣಾ ಪ್ರಚಾರ ಸಮಿತಿ ಸಂಚಾಲಕರಾಗಿರುವಂಥ ಗಣೇಶ್ ಕಾರ್ಣಿಕ್ ಅವರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಯಶೀಶ್ ಆರ್ವಾರ್ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತೇನೆ. ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಇನ್ನೊಬ್ಬರು ಪ್ರೇಮಾನಂದ್ ಶೆಟ್ಟಿ ಇದ್ದಾರೆ, ಅವರು ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮ್ಮ ಚುನಾವಣಾ ಮಂಡಲ ಸಂಚಾಲಕ ಆಗಿರುವಂತಹ ರವೀಂದ್ರ ಶೆಟ್ಟಿ ಉಳಿದೊಟ್ಟಿ ಇವರಿಗೆ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಚುನಾವಣಾ ಪ್ರಚಾರ ಪ್ರಮುಖ ಆಗಿರುವಂಥ ದೇವದಾಸ್ ಶೆಟ್ಟಿ ಅವರಿಗೆ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಜಿಲ್ಲಾ ಕಾರ್ಯದರ್ಶಿ ಮಂಡಲ ಪ್ರಭಾರಿ ಆಗಿರುವಂಥ ದಿನೇಶ್ ಅಮ್ಟೂರಿ ಅವರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮ್ಮ ಜಿಲ್ಲಾ ವಕ್ತಾರರಾಗಿರುವಂತಹ ಮೋಹನ್ ರಾಜ್ KR ಇವರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಎಲ್ಲ ಮೋರ್ಚಾಗಳ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳನ್ನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ.
ಹಾಗೆ ಪತ್ರಿಕಾ ದೃಶ್ಯ ಮಾಧ್ಯಮದ ಮಿತ್ರರಿಗೂ ತುಂಬ ಹೃದಯದ ಧನ್ಯವಾದಗಳು. ವಿವಿಧ ಮೋರ್ಚಾಗಳ ಅಧ್ಯಕ್ಷರು ಪದಾಧಿಕಾರಿಗಳು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ, ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಈ ಒಂದು ಸ್ಥಳಾವಕಾಶವನ್ನು ಮಾಡಿಕೊಟ್ಟಂತಹ ಬಂಟರ ಭವನ ಅಸೈಗೊಳ್ಳಿಯ ಎಲ್ಲ ಪದಾಧಿಕಾರಿ ಬಂಧುಗಳಿಗೂ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸಿ ಧನ್ಯವಾದ ಸಮರ್ಪಣೆ ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.